Nama rani kaku deche mai nama namcha juane mratan barisha tuka milam pradesh dasta askar sunnam tukar dangata तर तो आमची शिकाय ते जे काकुलचे डोळे आमचे वयर पडते आणि या प्रदेशावर प्रांचक्षे पॉल जमकाना काही एदाली मगले ओंकार इमरी भगवंती दाच महिमा सोत विनती कर ख्रिस्ताच्या बसवण्या कमी फौजोंच्या कथे प्रेज द लॉर्ड हालेलुया ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಾಲೆಲೂಯಾ 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 ನಮ್ಮೆಲ್ಲ ಬಲಗೈಯನ್ನು ಮೇಲಕ್ಕೆತ್ತೋಣ ಹಾಗೂ ಈ ವಾಕ್ಯಗಳನ್ನು ನಮ್ಮದಾಗಿಸಿಕೊಳ್ಳೋಣ. ಕೀರ್ತನೆ ಗ್ರಂಥದಲ್ಲಿ 25ನೇ ಅಧ್ಯಾಯದಲ್ಲಿ 1 ಮತ್ತು 2 ವಚನಗಳು ಹೀಗೆ ಹೇಳಲ್ಪಟ್ಟಿವೆ. ಎತ್ತಿರುವೆ ಪ್ರಭು ರಣ್ಮನಗಳನ್ನು ನಿನ್ನತ್ತ, ಇಟ್ಟಿರುವೆ ಭರವಸೆ ನಿನ್ನಲ್ಲೇ ದೇವ ಸನ್ನುತ. ಶತ್ರುಗಾಗದಿರಲಿ ಸಡಗರ, ನನಗೆ ಒದಗದಿರಲಿ ಮುಜುಗರ. ಆಗಲಿ ಆಶಾಭಂಗ ನನ್ನ ಎದುರಾಳಿಗಳಿಗೆ, ಹಾಗಾಗದಿರಲಿ ನಿನ್ನ ನಿರೀಕ್ಷಿಸುವವರಿಗೆ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನನ್ನ ನಡೆಯನ್ನು ಕಲಿಸು. ಸನ್ಮಾರ್ಗದಲ್ಲಿ ಮುನ್ನಡೆಸನ್ನ ದೇವ ಮುಕ್ತಿದಾತ. ಕಲಿಸನಗೆ ನಿನಗಾಗಿ ಕಾದಿರುವೆ ಸತತ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ದೇವರ ವಾಕ್ಯ ಹೇಳಿದಿರಾ ನೀವು? ಖಂಡಿತವಾಗಿ ಹೇಳಿದಿರಿ. ಯಾರಿಗೂ ಕೇಳದಂಗೆ ಹೇಳಿದಿರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಯಾರಿಗೂ ಕೇಳದಿದ್ರು ಒಬ್ಬನಿಗೆ ಕೇಳಬೇಕಾಗಂತೆ ದೇವರ ವಾಕ್ಯ. ಯಾರಿಗೆ ಕೇಳಬೇಕು? ಯಾರಿಗೆ? ದೇವರಿಗೆಲ್ಲ, ಸೈತಾನಿಗೆ. ಸೈತಾನನಿಗೆ ದೇವರ ವಾಕ್ಯ ಕೇಳಬೇಕು. ಆಗ ಮಾತ್ರ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವರಿಗೆ ವಾಕ್ಯ ನಿಮ್ಮದು ಕೇಳಬೇಕಂತಿಲ್ಲ. ದೇವರಿಗೆ ಆಲ್ರೆಡಿ ದೇವರ ವಾಕ್ಯ ಗೊತ್ತು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಯಾವುದಕ್ಕೆ ದೊಡ್ಡ ಸ್ವರದಲ್ಲಿ ನಾವು ದೇವರ ವಾಕ್ಯವನ್ನು ಪಠಿಸಬೇಕು. ಒಡ್ಲೆ ತಾಳೆ ನಮ್ಮಿದಾವ ಚೌತಾರೋ ಸಂಗುಂಗ್ ಸಾಯ್ ಕಿತ್ತಾಕ್ ಮಳರ್ ದೇವ್ ಸರಾಗ್ತಾ ಕೊಳಂಗ್ ಸಾಯ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಯಾವಾಗ ನೀವು ದೊಡ್ಡ ಸ್ವರದಲ್ಲಿ ವಾಕ್ಯಗಳನ್ನು ಹೇಳ್ತಾರೋ ಸೈತಾನ ನಿಮ್ಮ ಹತ್ತಿರ ಸುಳಿಯೋಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಯಾಕೆಂದರೆ ಅವನು ಹೆದರುವುದು ದೇವರ ವಾಕ್ಯಕ್ಕೆ ಮಾತ್ರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ. ಅದಕ್ಕಾಗಿ ಎಲ್ಲರೂ ಒಂದು ಕರಗಳನ್ನು ಮೇಲಕ್ಕೆತ್ತೋಣ, ಗಟ್ಟಿ ಸ್ವರದಲ್ಲಿ ಭಾಷಾವರಗಳಿಂದ ಸ್ತುತಿಸೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಗಟ್ಟಿಯಾಗಿ ಗಟ್ಟಿಯಾಗಿ ಸ್ತುತಿಸ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೀರಬಬರೆ ಕಲವರೆದಗ ಶಂದರಬರೆ ಕರಬಲರ ಕಲಚೀಸ. ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಗ್ಲೋರಿಫೈ ಅಂಡ್ ಮೈಟಿ ಗಾಡ್. ಹಲ್ಲೆಲೂಯಾ. Worship Lord Jesus. Irababare kalavaraga shandaravare karabalara kala Jesus. Thank you Lord Jesus. Praise the Lord. Glorify and mighty God. Hallelujah. Worship Lord Jesus. Jesus 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 Jesus. Praise the Lord. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ. ಗಟ್ಟಿ ಚಪ್ಪಾಳೆ. Praise the Lord. ಈ ಗೀತೆಯೊಂದಿಗೆ ದೇವರನ್ನು ಸ್ತುತಿಸೋಣ, ದೇವರನ್ನು ನಾವು ಆರಾಧಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ.
ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿಮ್ಮ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವಲೋಕಕ್ಕೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿಮಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿಮ್ಮಲ್ಲಿ ಬಂದು ಸೇರಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿಮ್ಮಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. 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 ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು.
ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಇದ್ದು ಬಾಳ ಫಲವ ಕೊಡುವೆನು. 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 ಅಪ್ಪ ಅಪ್ಪ ಯೇಸಪ್ಪ, ನೀವೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀವೇ ನನ್ನ ಸರ್ವಸ್ವ. ನಾನು ನಿಮ್ಮಲ್ಲಿ ಇದ್ದು ಬಾಳು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೇನು. ಹಲ್ಲೆಲೂಯ ಆಮೆನ್, 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 ಹಲ್ಲೆಲೂಯ 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 ಹೀಲುವವರೇ ಕೆಲವರದಾಗ ಸಂದರ್ಭರ ಕರಬಲರ ಕಲ ಜೀಸಸ್ ಜೀಸಸ್. Thank you Lord, thank you Lord, thank you Lord. Praise the Lord, glory to mighty God, hallelujah. Worship Lord Jesus, hallelujah 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 hallelujah. Praise the Lord, hallelujah. ಚೆನ್ನಾಗಿದ್ದೀರಾ ನೀವೆಲ್ಲ? ಚೆನ್ನಾಗಿದ್ದೀರಾ? ಖಂಡಿತವಾಗಿ ಚೆನ್ನಾಗಿಲ್ಲ. ಇವತ್ತು ಒಂದು ಗೀತೆ ಹಾಡಿದ್ರಿ, ನಾನು ಸುಮ್ಮಗೆ ನಿಂತೆ ಹೋಗಲಿ ಎಲ್ಲಿ ತನಕ ಹೋಗ್ತಾ ಇದ್ರು ನೋಡಿ ಅಂದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲರೂ ನೀವು ಹಾಡಿದ್ದು ಸರಿಯಾಗಿದೆ, ಆದರೆ ಜೀವದಿಂದ ಇದ್ದಂಗೆ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ. ನೋಡಿ, ನೀವು ಗಟ್ಟಿಯಾಗಿ ಸ್ತುತಿಸದಿದ್ದರೆ, ಮನಸ್ಸಿನ ಅಂತರಾಳದಿಂದ ಸ್ತುತಿಸದಿದ್ದರೆ ಯಾವ ಬಂಧಗಳು ಮುರಿಯುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವಾಗ ಮುಟ್ಟುವುದಂದರೆ, ಅವರಿಗೆ ನೀವು ಮಾಡುವಾಗ ಅವರಿಗೆ ಸಂತೋಷ ಆಗಬೇಕು. ಪ್ರೈಸ್ ದಿ ಲಾರ್ಡ್, ಹೌದಲ್ವಾ? ಹಲೋ, ಏನು ಅವರಿಗೆ ಸಂತೋಷ ಆಗದಿದ್ದರೆ ಏನು ನಿಮ್ಮನ್ನು ಮುಟ್ಟಿ ಗುಣಪಡಿಸ್ತಾರೆ ಅವರು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರಿಗೆ ಸಂತೋಷ ಆಗಬೇಕು. ನಾವು ಸ್ತುತಿಸುವುದು ಯಾರಿಗಲ್ಲ, ದೇವರಿಗೆ ಮನದಾಳದಿಂದ ನಾವು ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಲವರು ಅಲ್ಲಿ ತೆಂಗಿನ ಮರಕ್ಕೆ ಹೇಗಿದ್ದಾರೆ, ಅಷ್ಟರಲ್ಲಿ ತೆಂಗಿನಕಾಯಿ ಎಷ್ಟಾಗಿದೆ. ಕೆಲವರು ಮಾವಿನ ಮರಕ್ಕೆ ನೋಡ್ತಾರೆ, ಅದರಲ್ಲಿ ಮಾವಿನ ಮರ ಇದೆಯಾ, ಮಾವಿನ ಆಗಿದೆಯಾ, ಏನೋ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದು ಚಪ್ಪಳೆ ತಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಕೈಯಲ್ಲಿ ಒಂದು ಗೋಧಿ ಹಿಟ್ಟು ಕೊಟ್ಟಿದ್ದರೆ ಮಧ್ಯಾಹ್ನಕ್ಕೆ ಚಪಾತಿ ಆಗ್ತಿತ್ತು. ಪ್ರೈಸ್ ದಿ ಲಾರ್ಡ್, ಅಷ್ಟು ಚೆನ್ನಾಗಿ ಚಪ್ಪಾಳೆ ತಡ್ತೀರಾ ನೀವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ಆದರೆ ಒಂದು ವಾಕ್ಯ ಹೇಳ್ತದೆ, ದೇವರ ಯಾರು ಸ್ತುತಿಸ್ತಾರೋ, ಗಟ್ಟಿಯಾಗಿ ಯಾರು ದೇವರನ್ನು ಸ್ತುತಿಸ್ತಾರೋ ಅವರಿಗೆ ರೋಗವಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ದಿನಾಲು ಸ್ತುತಿಸುವವರಿಗೆ ರೋಗ ಇಲ್ಲ, ಬರುವುದಿಲ್ಲ, ಅವರು ಮುಟ್ಟಲ್ಲ. ರೋಗ ಹೇಗೆ ಬರುವುದು? ದೇವರ ಶಕ್ತಿ ನಿಮ್ಮ ಒಳಗೆ ಬರುವಾಗ ರೋಗ ತನ್ನಷ್ಟಕ್ಕೆ ನಿಮ್ಮಿಂದ ಹೊರಗೆ ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕೆ ಎಲ್ಲರೂ ಬಿಡುಗಡೆ ಹೊಂದಬೇಕು ನಾವು. ಪ್ರೈಸ್ ದಿ ಲಾರ್ಡ್, ಬಿಡುಗಡೆ ಹೊಂದಿದ್ದರೆ ಮಾತ್ರ ದೇವರಿಗೆ ಸಂತೋಷ. ಪ್ರೈಸ್ ದಿ ಲಾರ್ಡ್. ಇವತ್ತು ನನ್ನ ಮಕ್ಕಳು ಬಂದರು, ದೇವರನ್ನು ನನ್ನನ್ನು ಸ್ತುತಿಸಿದ್ರು, ಅವರಿಗೆ ಬಿಡುಗಡೆ ಕೊಟ್ಟಿದ್ದೇನೆ ನಾನು ಅಂತ ಅವರಿಗೆ ಸಂತೋಷ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಇನ್ನೊಂದು ವಿಷಯ, ನಮಗೆ
ಈ ಪವಿತ್ರಾತ್ಮರ ಸತ್ಫಲಗಳು ದೊರೆಯುವುದು ಸ್ತುತಿಸುವಾಗ. ಪ್ರೈಸ್ ದ ಲಾರ್ಡ್. ಪವಿತ್ರಾತ್ಮರ ಸತ್ಫಲಗಳು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಿಮಗೆ ಯಾರಿಗೂ ಬೇಡಲ್ಲ ಸತ್ಫಲಗಳು, ದೇವರ ಸತ್ಫಲಗಳು ಮೇಲೆ ದೇವ ಚಿಂತೇನಿ ಕೊನೆಗಿನ ಕಾದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಬೇಕಂತ ನೀವು ಸ್ತುತಿದ್ರೆ ಖಂಡಿತ ನಿಮಗೆ ಸಿಗುತ್ತೆ. ನಿಮಗೆ ಯಾವುದೋ ಒಂದು ಅಗತ್ಯಕ್ಕಾಗಿ ಪ್ರಾರ್ಥಿಸ್ತಾ ಮನಸ್ಸು ಎಲ್ಲಿಯುಂಟೋ, ನಿಮ್ಮ ಹೃದಯ ಎಲ್ಲಿಯುಂಟೋ, ನೀವು ಎಲ್ಲಿದ್ದೀರೋ, ಎಂಥ ಒಂದು ಸ್ತುತಿ ನಾನು ನೋಡಿದೆ ಇವತ್ತು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಕೆಲವರೆಲ್ಲ ಮಕ್ಕಳೆಲ್ಲ ಕೆನಡಾದಲ್ಲಿ, ಅಮೇರಿಕಾದಲ್ಲಿ ಹೋಗಿ ಬಂದರು, ಭೇಟಿಯಾಗಿ ಬಂದರು. ಅವರು ಇಲ್ಲೇ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಮನಸ್ಸು ಎಲ್ಲೋ ಹೋಗಿ ಎಲ್ಲರನ್ನು ಭೇಟಿ ಮಾಡಿ ಬಂತು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದಕ್ಕೆ ಹೇಳ್ತಾರೆ ಆತ್ಮಿಕವಾಗಿ ಪ್ರಯಾಣ ಮಾಡುವುದಂತ. ಪ್ರೈಸ್ ದ ಲಾರ್ಡ್. ದೇಹ ಅಲ್ಲೇ ಇರುತ್ತದೆ, ಆತ್ಮಿಕವಾಗಿ ಪ್ರಯಾಣ ಬೆಳೆಸ್ತಾ ಇರ್ತಾರೆ, ಎಲ್ಲೆಲ್ಲೂ ಹೋಗಿ ಬರ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಈ ಆತ್ಮಿಕ ಪ್ರಯಾಣ ಮಾಡಿದವರು ಸಂತರು, ಇವತ್ತು ನಾಳೆ ಹಬ್ಬ ಅಲ್ಲ, ಪಾದ್ರೆ ಪಿಯೋ ಅವರು ಪ್ರಯಾಣ ಮಾಡ್ತಿದ್ರು. ಪ್ರೈಸ್ ದ ಲಾರ್ಡ್. ಅವರು ರೂಮಲ್ಲೇ ಇರ್ತಿದ್ರು, ಆದರೆ 20-30 ಕಡೆ ಅವರು ಕಾಣಿಸಿಕೊಳ್ತಿದ್ರು, ಪ್ರಯಾಣ ಮಾಡ್ತಿದ್ರು ಆತ್ಮಿಕವಾಗಿ ಪ್ರಯಾಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಹಾಗಾದರೂ ಚೆನ್ನಾಗಿತ್ತು, ಆಗಲಿಲ್ಲಲ್ಲ ನಿಮ್ಮದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದು ಗಟ್ಟಿಯಾಗಿ ಸ್ತುತಿಸಿರಿ, ಒಳ್ಳೆಯ ರೀತಿಯಲ್ಲಿ ಸ್ತುತಿಸಿರಿ. ಒಂದು ಕರಗಳನ್ನು ಮೇಲೆ ಕೆತ್ತಿರಿ, ಒಂದು ಹಾಲೆಲೂಯ ಅಂತ ಗಟ್ಟಿಯಾಗಿ ಸ್ತುತಿಸ್ತಾ ಪ್ರಾರ್ಥಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಯೇಸುವೇ, ನಿಮ್ಮ ಪವಿತ್ರಾತ್ಮರ ಶಕ್ತಿಯಿಂದ ತುಂಬಿರಿಯಪ್ಪ ತಂದೆ, ಬಿಡುಗಡೆ ಹೊಂದಲಿ. ಊರೆ ಬಾಬಾ 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 ಹೀರಲಕ ಬಾಬಾ ಶಂದರ ಬರೆ ಕರಬಲ ರಕಲ ಜೀಸ 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 ಓಲಕ ಬಾಬಾ ಬಾಬಾ mighty anointing of the Holy Spirit, the power of God will come upon us in the name of Jesus Christ. ಊರೆ ಬಾಬಾ 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 ಹೀರಲಕ ಬಾಬಾ ಶಂದರ ಬರೆ ಕರಬಲ ರಕಲ ಜೀಸ. Thank you Lord, praise you Lord, glorify and mighty God, hallelujah, worship Lord Jesus, 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 Jesus. Praise the Lord. ಚಪ್ಪಾಳೆ ತಟ್ಟುತ್ತಾ, ಸ್ವಲ್ಪ ಕಾಲೇಜ್ ಹಾಕುತ್ತಾ ಚೆನ್ನಾಗಿ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದೂ ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದೂ ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದೂ ಇಲ್ಲ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಯೋರ್ದನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಯೋರ್ದನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದೂ ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದೂ ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದೂ ಇಲ್ಲ.
ಕಡಲ ಮೇಲೆ ನಡೆದೆ ಎಲ್ಲ, ಬಿರುಗಾಳಿ ಅಡಗಿಸಿದೆ. 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 ಸೈತಾನನ ಜಜ್ಜಿರುವೆ, ಸರ್ವಶಕ್ತನು ನೀನೇ. ಸೈತಾನನ ಜಜ್ಜಿರುವೆ, ಸರ್ವಶಕ್ತನು ನೀನೇ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಸತ್ತು ಎದ್ದೆ ಎಲ್ಲ, ಮರಣವ ಗೆದ್ದೆ ಎಲ್ಲ. 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 ಮತ್ತೆ ನೀ ಬರುವೆ ಎಲ್ಲ, ರೂಪಾಂತರ ತರುವೆ ಎಲ್ಲ. ಮತ್ತೆ ನೀ ಬರುವೆ ಎಲ್ಲ, ರೂಪಾಂತರ ತರುವೆ ಎಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ನಿನ್ನ ನಾಮದಿ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಸಾಧ್ಯವೂ ಎಲ್ಲ ಸಾಧ್ಯವೂ
ನಿಮ್ಮಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವು ಒಂದು ಇಲ್ಲ. Hallelujah, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲು ಹಲ್ಲೆಲೂಯಾ, 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 Hallelujah, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬರಿ ಕೆಲವರೇ ಶಂದರ್ ಬರೆ ಕರವಲರ ಕಲೆ ಜೀಜಾ ಜೀಜಾ ಹಲ್ಲೆಲೂಯಾ. ಹೀರಬರಿ ಕೆಲವರೇ ಶಂದರ್ ಬರೆ ಕರವಲ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬರಿ ಕರೆ ಜೀಜಾ 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 ಜೀಜಾ. ಒಂದು ಗಟ್ಟಿ ಚಪ್ಪಾಳೆ ಎಸಬೇಕಾಗಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಯಾರಿಗೊಬ್ಬರಿಗಿಲ್ಲಿ ಕಣ್ಣಿನ ರೋಗ ಅಂದರೆ ಕಣ್ಣಿ ತುಂಬ ಉರಿಯುವುದು, ಮುಂಚೆ ದೊಳೆ, ಡ್ರೈನೆಸ್, ಮತ್ತು ಇದೊಂದು ತುರಿಕೆ, ಇಂಥ ಒಂದು ಕಣ್ಣುಗಳ ರೋಗ ಯಾರಿಗಾದರೂ ಇದ್ದರೆ ಪ್ರಾರ್ಥಿಸಿ, ಕ್ಷಣದಲ್ಲಿ ಇದು ಗುಣವಾಗ್ತಾ ಇದೆ. ಕಣ್ಣುಗಳ ಸಮಸ್ಯೆ ಇದ್ದರೆ, ಕಣ್ಣುಗಳ ಅಲರ್ಜಿ ಇರ್ಬೋದು, ಕಣ್ಣುಗಳ ತುರಿಕೆ ಇರ್ಬೋದು, ಕಣ್ಣುಗಳು ಡ್ರೈನೆಸ್ ಇರ್ಬೋದು, ಮತ್ತು ಕಣ್ಣು ನೋವ್ತಾ ಇರಬಹುದು, ಅಂದರೆ ಉರಿಯುವುದು. ಹೀಗೆ ಬಿಸಿಲು ನೋಡುವಾಗ ಹೀಗೆ ಕಣ್ಣುಗಳು ಉರಿತವೆ. ಅದೇ ರೀತಿಯಲ್ಲಿ ಇಡೀ ದಿವಸ ರಾತ್ರಿ ಕೆಲವೊಮ್ಮೆ ನಿದ್ದೆ ಬರುವುದಿಲ್ಲ, ಉರಿ ಜಾಸ್ತಿ ಇರ್ತದೆ. ಇಂಥವ್ರು ಯಾರಾದ್ರೂ ಇರ್ತಾರೆ ಕಣ್ಣಿನ ಸಮಸ್ಯೆ ಇದ್ದವರು ಪ್ರಾರ್ಥಿಸಿ. ಈಗ ಕಣ್ಣಿನ ಸಮಸ್ಯೆ ಇದ್ದವರು ಪ್ರಾರ್ಥಿಸಿ. ಈ ಕ್ಷಣದಲ್ಲಿ ಯೇಸು ಸಂಪೂರ್ಣವಾಗಿ ಗುಣಪಡಿಸ್ತಾರೆ. ಯಾರಾದರೆ ಈ ಯೂಟ್ಯೂಬ್ ಚಾನಲ್ ನೋಡುವವರು ನಿಮ್ಮಲ್ಲಿ ಯಾರಾದರೂ ಈ ಕಣ್ಣುಗಳ ಸಮಸ್ಯೆ ಇದ್ದರೆ ಪ್ರಾರ್ಥಿಸಿರಿ. ನಿಮಗೆ ಈ ಕ್ಷಣದಲ್ಲಿ ಸಂಪೂರ್ಣವಾಗಿ ಕಣ್ಣಿನ ಆ ರೋಗದಿಂದ ಯೇಸು ಗುಣಪಡಿಸ್ತಾ ಇದ್ದಾರೆ. ಕರೆಗಳನ್ನು ಮೇಲಕ್ಕೆತ್ತಿ ಒಂದು ಗಟ್ಟಿಯಾಗಿ ಪ್ರಾರ್ಥಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಹೀರಬರಿ ಕೆಲವರೆದಾಗ ಶಂದರ್ಬರಿ ಕರಬಲರ ಕಲ ಜೀಜ ಜೀಜ ಜೀಜ. ಹಾಲೆಲೂಯಾ, 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 ಹಾಲೆಲೂಯಾ. ಹೀರಬರಿ ಕೆಲವರೆದಾಗ ಶಂದರ್ಬರಿ ಕರಬಲರ ಕಲ ಜೀಜ. ಹಾಲೆಲೂಯಾ, 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 ಹಾಲೆಲೂಯಾ. ಹೀರಬರಿ ಕೆಲವರೆದಾಗ ಶಂದರ್ಬರಿ ಕರಬಲರ ಕಲ ಜೀಜ ಜೀಜ ಜೀಜ. ಹಾಲೆಲೂಯಾ, 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 ಹಾಲೆಲೂಯಾ. ಹೀರಬರಿ ಕೆಲವರೆದಾಗ ಶಂದರ್ಬರಿ ಕರಬಲರ ಕಲ ಜೀಜ ಜೀಜ. The mighty anointing of the Holy Spirit, the power of God will come upon us, Lord. Jesus, touch them, heal them and set them free, Lord. Ore kababa baba hirala kababa ಶಂದರ್ಬರಿ ಕರಬಲರ ಕಲ. ಯಾರೊಬ್ಬರು ಮದುವೆ ಆದವರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಮದುವೆ ಆಗಿ ಒಂದು 2 ವರ್ಷ ಆಗ್ಬೋದು. ಈಗ ಒಂದು ಆ ಹುಡುಗಿಗೆ, ಮದುವೆ ಆದ ಹೆಣ್ಣು ಮಗಳಿಗೆ ಯೂಟ್ರಸ್ಸಲ್ಲಿ ಸಣ್ಣ ಸಣ್ಣ ಫೈಬ್ರಾಯ್ಡ್ಸ್ ಇದೆ. ಅದರಿಂದ ಅವರಿಗೆ ಮಕ್ಕಳಾಗೋದಿಲ್ಲ. ಈ ಫೈಬ್ರಾಯ್ಡ್ಸ್ ಇರುವುದರಿಂದ ಇವರಿಗೆ ಮಕ್ಕಳ ಭಾಗ್ಯ ಸಿಗುವುದಿಲ್ಲ. ಇಂಥ ಒಂದು ಯಾರಾದರೂ ಪ್ರಾರ್ಥಿಸ್ತಾರೆ, ನಿಮ್ಮ ಕುಟುಂಬದಲ್ಲಿ ಯಾರಿದ್ದರೆ ಪ್ರಾರ್ಥಿಸಿ. ಯೂಟ್ಯೂಬ್ ಚಾನೆಲ್ ನೋಡುವವರು ಯಾರಾದರೂ ಇದ್ದರೆ ಪ್ರಾರ್ಥಿಸಿ. ಇಂಥ ಒಂದು ಫೈಬ್ರಾಯ್ಡ್ಸ್ ಇರುವಂಥ ಒಂದು ಹೆಣ್ಣು ಮಗಳಿಗೆ ಯೇಸು ಸಂಪೂರ್ಣ ಬಿಡುಗಡೆಗೊಳಿಸ್ತಾರೆ. ಅವರಿಗೆ ಮಕ್ಕಳ ಭಾಗ್ಯವನ್ನು ದೇವರು ದಯಪಾಲಿಸ್ತಾ ಇದ್ದಾರೆ. ಮಕ್ಕಳ ಭಾಗ್ಯವನ್ನು ದೇವರು ನೀಡ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಯಾರಾದರೂ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ದರೆ, ಮದುವೆ ಆಗಿ ಒಂದು 2 ವರ್ಷದ ಮೊದಲು 2 ವರ್ಷದ ನಂತರ ಇಂಥ ಒಂದು ಸಮಸ್ಯೆಗಳು ಎದುರಾಗಿದೆ. ಡಾಕ್ಟರ್ಸ್ ಹೋಗಿದ್ದಾರೆ, ರಿಪೋರ್ಟ್ ಉಂಟು ಅವರ ಹತ್ರ, ಸಣ್ಣ ಸಣ್ಣ ಗೆಡ್ಡೆಗಳಿವೆ, ಆದುದರಿಂದ ನಿಮಗೆ ಪ್ರೆಗ್ನೆನ್ಸಿ ಅದು ಬರುವುದಿಲ್ಲ ಅಂತ. ಇದನ್ನು ಯೇಸು ಹೋಗಲಾಡಿಸ್ತಾರೆ. ಆ ಪ್ರೆಗ್ನೆನ್ಸಿ ಮಕ್ಕಳ ಭಾಗ್ಯವನ್ನು ಆ ತಾಯಿಗೆ ಕೊಡ್ತಾ ಇದ್ದಾರೆ. ಒಂದು ತಾಯಿ ಸಂಪೂರ್ಣವಾಗಿ, ಆ ತಾಯಿ ಸಂಪೂರ್ಣವಾಗಿ ದೇವರ ಮಕ್ಕಳ ಹೆರುವಂತೆ ಯೇಸು ಆಶೀರ್ವದಿಸ್ತಾ ಇದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬರಿ ಕೆಲವರೆದಾಗ ಶಂದರ್ಬರಿ ಕರಬಲರ ಕಲ ಜೀಜ ಜೀಜ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Mighty God, anoint us with your fire, Lord Jesus. Hallelujah, 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 hallelujah. ಹೀರಬರಿ ಕೆಲವರೆದಾಗ ಶಂದರ್ಬರಿ ಕರಬಲರ ಕಲ ಜೀಜ ಜೀಜ. Hallelujah, 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 hallelujah. ಹೀರಬರಿ ಕೆಲವರೆದಾಗ ಶಂದರ್ಬರಿ ಕರಬಲರ ಜೀಜ 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 ಜೀಜ. Hallelujah, 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 hallelujah. ಹೀರಬರಿ ಕೆಲವರೆದಾಗ ಶಂದರ್ಬರಿ ಕರಬಲರ ಕಲ ಜೀಜ. The mighty God, anoint us with your. Hallelujah, 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 hallelujah. ಹಾಲೆಲೂಯಾ, 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 ಹಾಲೆಲೂಯಾ. ಒಂದು ಹೆಂಗಸು ಲೆಫ್ಟ್ ಸೈಡ್ ಬ್ರೆಸ್ಟಲ್ಲಿ ಯಾವಾಗ ನೋವು ಬರ್ತಾ ಇದೆ. ಹೆಣ್ಮಗಳು ತುಂಬ ಹೆದರ್ತಾ ಇದ್ದಾಳೆ, ಏನು ಇದು ಯಾವುದೊಂದು ಸಮಸ್ಯೆ ಅಂತ. ಲೆಫ್ಟ್ ಸೈಡಲ್ಲಿ
ಎಡಬದಿಯಲ್ಲಿ ಬ್ರೆಸ್ಟಲ್ಲಿ ಒಂದು ನೋವು ಬರುವುದು, ಹಾಗಾಗಿ ನೋವು ಬರುವುದು. ಇಂಥ ಒಂದು ನೋವು ಬರುವಂಥ ಒಂದು ಹೆಣ್ಮಗಳಿಗೆ ಯೇಸು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ, ಈ ನೋವನ್ನು ತೆಗೀತಾ ಇದ್ದಾರೆ. ಒಂದು ಗಟ್ಟಿ ಚಪ್ಪಳೆ ಯೇಸುವಿಗೆ ಪ್ರಿಯರೇ. ಇಂಥ ಒಂದು ಅದ್ಭುತ ಕಾರ್ಯಗಳನ್ನು ಯೇಸು ಮಾಡ್ತಾ ಇದ್ದಾರೆ. ಉರಕ ಬಾಬಾ ಬಾಬಾ ಹೀರಲ ಶಂದರ ಬರೆ ಕರಬಲ ರಕಲ ಜೀಸ. ಥ್ಯಾಂಕ್ ಯು ಜೀಸ, ಪ್ರೈಸ್ ಲಾರ್ಡ್, ಗ್ಲೋರಿಫೈಡ್ ಮೈಟಿ ಗಾಡ್. ಹಾಲೆಲೂಯಾ, ಹೋಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀರಬ ಬರೆ ಕಲ ಬರೆದಾಗ ಶಂದರ ಬರೆ ಕರಬಲ ರಕಲ ಜೀಸ, ಮೈಟಿ ಗಾಡ್. ಹಾಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ದೇವರ ಗುಣಪಡಿಸುವಂಥ ಶಕ್ತಿ ನಮ್ಮಲ್ಲಿ ಇಳಿದು ಬರ್ತಾ ಇದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಯೇಸು ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವನ್ನು ನಾವು ಸ್ತುತಿಸೋಣ. ದೇವರ ಪ್ರತ್ಯೇಕವಾಗಿ ದೇವರ ಶಕ್ತಿ, ದೇವರ ಕೃಪೆ, ದೇವರ ವರದಾನಗಳು ನಮಗೆ ಸಿಗಬೇಕು. ಎರಡು ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ದೇವರ ಪ್ರೀತಿ, ದೇವರ ಕರುಣೆ ನಿಮ್ಮನ್ನು ಆವರಿಸಿಕೊಂಡಿದೆ. ನೀವು ನಿಂತಂಥ ಆ ಜಾಗ ದೇವರು ಪವಿತ್ರೀಕರಿಸಿದ್ದಾರೆ. ಯಾರೋ ನಿಮಗೆ ಮುಟ್ಟುವಂಥ ಅನುಭವ ಆಗಬಹುದು. ಯಾರೋ ನಿಮ್ಮ ತಲೆ ಮೇಲೆ ತಣ್ಣೀರು ಹಾಕಿದಂಗೆ ಆಗಬಹುದು. ನಿಮಗೆ ನಿಮ್ಮ ಕಣ್ಣುಗಳಲ್ಲಿ ನೀರು ಬರಬಹುದು. ಇದೆಲ್ಲ ಅಭಿಷೇಕದ ಒಂದು ಫಲವಾಗಿದೆ. ಅಭಿಷೇಕವನ್ನು ನೀಡ್ತಾ ಇದ್ದಾರೆ. ನಿಮಗೆ ಹೃದಯ ಒಳಗೆ ಒಂದು ಸಂತೋಷ ಮೂಡಬಹುದು. ನಿಮ್ಮ ಮನಸ್ಸಿಗೊಂದು ಏನೋ ಒಂದು ನೆಮ್ಮದಿ ಸಿಕ್ಕಿದಂಗೆ ಆಗಬಹುದು. ಇದೆಲ್ಲ ಯೇಸುವಿನ ಅಭಿಷೇಕವಾಗಿದೆ. ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಂಡು ನಿಮ್ಮನ್ನೇ ನೀವು ಸಮರ್ಪಣೆ ಮಾಡಿ ಪವಿತ್ರಾತ್ಮರ ಪ್ರಾರ್ಥಿಸಿ. ನಿಮ್ಮ ಸತ್ಫಲಗಳನ್ನು ನಮಗೆ ದಯಪಾಲಿಸಿರಿ ಪವಿತ್ರಾತ್ಮರೇ. ದೇವರ ಶಕ್ತಿಯಿಂದ ನಮ್ಮನ್ನು ತುಂಬಿರಿ. ನನ್ನಲ್ಲಿರುವಂಥ ಪಾಪದ ಶಕ್ತಿಗಳು, ಈ ಲೋಕದ ವ್ಯಾಮೋಹಗಳು, ದೇಹದ ದುರಿಚ್ಛೆಗಳು ಇಡೀ ನಿಮ್ಮ ಪವಿತ್ರಾತ್ಮರ ಅಗ್ನಿಯ ಜ್ವಾಲೆಗಳಲ್ಲಿ ದಹಿಸಲ್ಪಡಲಿ ಅಪ್ಪ ತಂದೆ. ನಿಮ್ಮ ಶಕ್ತಿಯು ನಮ್ಮಲ್ಲಿ ಇಳಿದು ಬರಲಿ ಅಪ್ಪ ತಂದೆ. ನಮ್ಮನ್ನು ಬಿಡುಗಡೆಗೊಳಿಸಿರಿ ಯೇಸುವೆ. ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿರಿ. ನೀವು ನನಗೆ ಮುಟ್ಟಲು, ನೀವು ನಮಗೆ ಅಭಿಷೇಕ ಮಾಡಲು ನನಗೆ ಬರುವಂಥ ಅಡೆತಡೆಗಳು ನಿಮ್ಮ ನಾಮದಲ್ಲಿ ಬಂಧಿಸಲ್ಪಡಲಿ ಯೇಸುವೆ. ನನ್ನ ಕುಟುಂಬದ ದುರಾವಸ್ಥೆಗಳು ಎಲ್ಲವೂ ದೂರ ಹೋಗಲಿ. ನನ್ನ ದೇಹದಲ್ಲಿರುವಂಥ ಎಲ್ಲ ರೋಗ ರುಜಿನಗಳು, ಕಷ್ಟಗಳು ದೂರ ಹೋಗಲಿ. ದೇವರ ಶಕ್ತಿ, ದೇವರ ಕರುಣೆ, ದೇವರ ಕೃಪೆ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ ಅಪ್ಪ ತಂದೆ. ಅಗ್ನಿಯ ಜ್ವಾಲೆಗಳು ನಮ್ಮ ಮೇಲೆ ಬಂದು ನಿಲ್ಲಲಿ. ಪ್ರೇಷಿತರ ಮೇಲೆ, ಮರಿಯ ಮಾತೆಯ ಮೇಲೆ ಬಂದು ನಿಂದಂಥ ಪವಿತ್ರಾತ್ಮರೇ, ಅಗ್ನಿಯ ಜ್ವಾಲೆಯ ರೂಪದಲ್ಲಿ ಇವತ್ತು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಯುವಜನರ ಮೇಲೆ ಬಂದು ಅಭಿಷೇಕ ಮಾಡಿರಿ. ವರಕ ಬಾಬಾ ಬಾಬಾ ಹಿರಲಕ ಬಾಬಾ ಶಂದರ ಬರಕರ ಬಲ. ನಿನ್ನ ಕೃಪೆ ತಾನೇ, ಹೌದು, ನಿನ್ನ ಕೃಪೆ ತಾನೇ. ಕರಗಳನ್ನು ತೆರೆದಿಟ್ಟುಕೊಂಡು ನಿನ್ನ ಕೃಪೆ ತಾನೇ, 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 ನಿನ್ನ ಕೃಪೆಯೇ ತಾನೇ. ಅಪ್ಪ ತಂದೆ, ಇಲ್ಲಿ ನೆರೆದಿದ್ದ ನನ್ನ ಎಲ್ಲ ಸಹೋದರ ಸಹೋದರಿಯನ್ನು ಅಭಿಷೇಕ ಮಾಡಿರಿ. ಯಾರೊಬ್ಬರನ್ನು ಬರೀ ಕೈಯಲ್ಲಿ ಇವತ್ತು ಕಳಿಸಬೇಡಿ ಅಪ್ಪ ತಂದೆ. ನಿಮ್ಮ ಪವಿತ್ರಾತ್ಮರ ಆಗಮನವಾಗಲಿ, ನಿಮ್ಮ ಪವಿತ್ರಾತ್ಮರ ಶಕ್ತಿ ಇಳಿದು ಬರಲಿ, ದೇವರ ಅನುಗ್ರಹಗಳು ಇಳಿಯಲ್ಪಡಲಿ. ನಮ್ಮನ್ನು ಅಭಿಷೇಕ ಮಾಡಿ ಯೇಸುವೆ, ಅಭಿಷೇಕ ಮಾಡು. ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ನಡೆದದು ನಿನ್ನ
ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ. 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 ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದು ನಿನ್ನ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ನ ಕೃಪೆಯೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ಬೆಳೆದದು ನಿನ್ನ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ನ ಕೃಪೆಯೇ. ನೂತನ ಸೃಷ್ಟಿಯಾಗಿ ನನ್ನ ಮಾಡಿದು ನಿನ್ನ ಕೃಪೆಯೇ ತಾನೇ. ನಿಜದಲ್ಲಿ ನನ್ನ ಸೇರಿಸಿದು ನಿನ್ನ ಕೃಪೆಯೇ ತಾನೇ. ನೂತನ ಸೃಷ್ಟಿಯಾಗಿ ನನ್ನ ಮಾಡಿದು ನಿನ್ನ ಕೃಪೆಯೇ ತಾನೇ. ನಿತ್ಯದಲ್ಲಿ ನನ್ನ ಸೇರಿಸಿದು ನಿನ್ನ ಕೃಪೆಯೇ ತಾನೇ. 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 ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ನಡೆಸಿತು ನಿನ್ನ
ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದ್ದು ನಿನ್ನ ಕೃಪೆಯೇ ತಾನೇ. ಈ ಲೋಕದಲ್ಲಿ ಇರುವಂತಹ ಕೇಡಿಗನಿಂದ ನನ್ನಲ್ಲಿರುವ ಆತ್ಮವು ಬಲಶಾಲಿಯಾಗಿದ್ದು, ಎಲ್ಲರೂ ಮನಸ್ಸಲ್ಲೇ ಹೇಳಿ, ಈ ಲೋಕದಲ್ಲಿ ಇರುವಂಥ ಕೇಡಿಗನಿಗಿಂತ ನನ್ನಲ್ಲಿರುವ ಪವಿತ್ರಾತ್ಮರು ಬಲಶಾಲಿಯಾದಿದ್ದು, ಈ ಲೋಕದಲ್ಲಿರುವಂಥ ಕೇಡಿಗನಿಗಿಂತ ನನ್ನೊಳಗಿರುವಂಥ ಪವಿತ್ರಾತ್ಮರು ಬಲಶಾಲಿಯಾಗಿದ್ದು. ಈ ಪವಿತ್ರಾತ್ಮರ ಶಕ್ತಿ ನಿನ್ನನ್ನು, ನಿನ್ನ ಜೀವನವನ್ನು, ನಿನ್ನ ಕುಟುಂಬವನ್ನು ಹೊಸತಾಗಿ ಮಾಡಿಸ್ತದೆ, ಹೊಸ ರೂಪವನ್ನು ಕೊಡುತ್ತದೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಈ ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸಿ. ನಿನ್ನ ಮಕ್ಕಳ ಜೀವನದಲ್ಲಿ ಪವಿತ್ರಾತ್ಮರು ನೆಲೆಸಲಿ. ನಿಮ್ಮ ಮಕ್ಕಳ ಜೀವನದಲ್ಲಿ ಪವಿತ್ರಾತ್ಮರು ಅಭಿಷೇಕ ಉಂಟಾಗಲಿ. ಕ್ಷಣದಲ್ಲಿ ನಿಮ್ಮ ಮಕ್ಕಳು ಎಲ್ಲಿದ್ರೂ ಕೂಡ ಅವರಲ್ಲಿ ಪವಿತ್ರಾತ್ಮರ ಆಗಮನವಾಗಲಿ. ಪ್ರಾರ್ಥಿಸಿ, ಪ್ರಾರ್ಥಿಸಿ. ಯಾಕೆಂದರೆ ಆ ನಿಮ್ಮ ಮಕ್ಕಳನ್ನು ಕೇಡಿಗನ ಹತೋಟಿಯಿಂದ ಬಿಡಿಸುವುದು ಈ ಪವಿತ್ರಾತ್ಮ. ನಿಮ್ಮ ಮಕ್ಕಳನ್ನು ಅಪಘಾತದಿಂದ ತಪ್ಪಿಸುವುದು ಇದು ಪವಿತ್ರಾತ್ಮ. ನಿನ್ನ ಜೀವನದಲ್ಲಿ ಬರುವಂತ ಕಷ್ಟ ನಷ್ಟಗಳನ್ನು ದೂರ ಮಾಡುವುದು ಈ ಪವಿತ್ರಾತ್ಮ. ಈ ಪವಿತ್ರಾತ್ಮರ ಅಭಿಷೇಕ ನಿಮ್ಮ ಮಕ್ಕಳ ಜೀವನದಲ್ಲಿ, ನಿಮ್ಮ ಯುವ ಜನರ ಜೀವನದಲ್ಲಿ ಇಳಿದು ಬರಲೆಂದು ಈ ಕ್ಷಣದಲ್ಲಿ ಪ್ರಾರ್ಥಿಸಿರಿ ಪ್ರಿಯರೇ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿದು ನಿನ್ನ ಕೃಪೆಯೇ ತಾನೇ. Yes, Lord Jesus. ಅಗತ್ಯಗಳೆಲ್ಲ ಪೂರೈಸಿದು ನಿನ್ನ ಕೃಪೆಯೇ ತಾನೇ. ಪ್ರತಿಯೊಂದು ಕ್ಷಣದಲ್ಲೂ ಮುನ್ನಡೆಸಿದು ನಿನ್ನ ಕೃಪೆಯೇ ತಾನೇ. ಅಗತ್ಯಗಳೆಲ್ಲವ ಪೂರೈಸಿದು ನಿನ್ನ ಕೃಪೆಯೇ ತಾನೇ. ಕೊರತೆಗಳೆಲ್ಲವ ನೀಗಿಸಿದು ನಿನ್ನ ಕೃಪೆಯೇ ತಾನೇ. ಕರ ಹಿಡಿದು ನನ್ನನ್ನು ಮಣಿಸಿದು ನಿನ್ನ ಕೃಪೆಯೇ ತಾನೇ. ಕೊರತೆಗಳೆಲ್ಲವ ನೀಗಿಸಿದು ನಿನ್ನ ಕೃಪೆಯೇ ತಾನೇ. ಕರ ಹಿಡಿದು ನನ್ನನ್ನು ನಡೆಸಿದು ನಿನ್ನ ಕೃಪೆಯೇ ತಾನೇ. 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 ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ. Yes, Lord Jesus. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ. 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 ನಿನ್ನ
ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ. ನಿಮ್ಮೆಲ್ಲ ಕಷ್ಟಗಳನ್ನು ಯೇಸುವಿಗೆ ಸಮರ್ಪಣೆ ಮಾಡಿ. ನಿಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ರೋಗಗಳನ್ನು ಯೇಸುವಿನ ಗಾಯಗಳಿಗೆ ಸಮರ್ಪಣೆ ಮಾಡಿ. ದೇವರ ವಾಕ್ಯ ಹೇಳ್ತದೆ ಯೆಶಾಯನ ಗ್ರಂಥದಲ್ಲಿ 53ನೇ ಅಧ್ಯಾಯದಲ್ಲಿ, ನನ್ನ ಬಾಸುಂಡೆಗಳಿಂದ ನೀವು ಗುಣವಾದಿರಿ. ಮಜಾ ಗಹನ್ ತಾವನ್ ತುಮಿ ಬೋರಿನ್ ಸಲ್ಯಾಂ. 1 ಪೇತ್ರ 2:24 ಹೇಳಲ್ಪಟ್ಟಿದೆ, ನನ್ನ ಗಾಯಗಳಿಂದ ನೀವು ಗುಣವಾದಿರಿ. ಈ ವಾಕ್ಯಗಳು ನಿಮ್ಮದಾಗಿಸಿಕೊಳ್ಳಿರಿ. ಯೇಸುವೆ, ನನ್ನಲ್ಲಿದ್ದ ಪ್ರತಿಯೊಂದು ರೋಗಗಳು ಈ ನಿಮ್ಮ ವಾಕ್ಯದ ಮುಖಾಂತರ ನನ್ನನ್ನು ಗುಣಪಡಿಸಲಿ. ಯೇಸುವೆ, ನನ್ನಲ್ಲಿರುವಂಥ ಪ್ರತಿಯೊಂದು ದೇಹದಲ್ಲಿರುವಂಥ ಕಷ್ಟ ದುಃಖಗಳು ಈ ವಾಕ್ಯದಿಂದ ನಮ್ಮಿಂದ ದೂರ ಹೋಗಲಿ ಅಪ್ಪ ತಂದೆಯೇ. ನಿಮ್ಮ ಕೃಪೆ, ನಿಮ್ಮ ವರದಾನ, ನಿಮ್ಮ ಸುಖ ಸಂತೋಷ, ಸ್ವರ್ಗ ರಾಜ್ಯದಲ್ಲಿ ಇರುವಂಥ ಎಲ್ಲ ಆಧರಣೆಗಳನ್ನು ನಮಗೆ ನೀಡಿ ಆಶೀರ್ವದಿಸಿರಿ ಅಪ್ಪ ತಂದೆ. ಜೀಸಸ್, let the power of God will come upon us in the name of Jesus Christ. ವರಕ ಪಾಪ 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 ಶತ ಪಾಪ ಶಂದರ ಬರ ಕರಬಲ. ನಿನ್ನ ಕೃಪೆಯೇ ತಾನೇ, 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 ನಿನ್ನ ಕೃಪೆಯೇ ತಾನೇ. Hallelujah, 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 Yesue, 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 hallelujah, 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 babere kala bare shandar bare karbalere kala Jesus, 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 hallelujah, hallelujah, hallelujah. ಗಟ್ಟಿಯಾಗಿ ಸ್ತುತಿಸಿರಿ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ. ಪ್ರತಿಯೊಂದು ದೇವರ ವಾಕ್ಯವು ನಮ್ಮ ಮನಸ್ಸಲ್ಲಿ ಬಂದು ನೆಲೆಸಲಿ. ಪ್ರತಿಯೊಂದು ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಬಂದು ನೆಲೆಸಲಿ. ಒರೆ ಬಬ ಬಬ ಇರಲ ಕಬ ಸುಂದರ ಬರೆ ಕರ ಕಲರಿಯಾ ಲೇಲಿಯಾ 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 ಹಾಲೆಲಿಯಾ ಲೇಲಿಯಾ ಲೇಲಿಯಾ ಹಾಲೆಲಿಯಾ ಲೇಲಿಯಾ 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 ಹಾಲೆಲೂಯಾ ಹಾಲೆಲೂಯಾ Hallelujah, 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 hallelujah. Hallelujah, 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 hallelujah.
ನಮೋ ಮರಿಯೇ ವರಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಕುಳಿತುಕೊಳ್ಳಿರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಪಿತನಾದ ದೇವರೇ, ಪಿತನಾದ ದೇವರೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ನಾವು ನಿಮ್ಮನ್ನು ಮಹಿಮೆಪಡಿಸುತ್ತೇವೆ. ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ಪುತ್ರನಾದ ದೇವರೇ, ಪುತ್ರನಾದ ದೇವರೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ನಾವು ನಿಮ್ಮನ್ನು ಮಹಿಮೆಪಡಿಸುತ್ತೇವೆ. ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ಪವಿತ್ರಾತ್ಮರಾದ ದೇವರೇ, ಪವಿತ್ರಾತ್ಮರಾದ ದೇವರೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ನಾವು ನಿಮ್ಮನ್ನು ನಾವು ಮಹಿಮೆಪಡಿಸುತ್ತೇವೆ. ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ತ್ರಿಯೇಕ ದೈವಮೇ, ತ್ರಿಯೇಕ ದೇವರೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ನಾವು ನಿಮ್ಮನ್ನು ನಾವು ಮಹಿಮೆಪಡಿಸುತ್ತೇವೆ. ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. പരിശുദ്ധാത്മാവേ, ಪವಿತ್ರಾತ್ಮರೇ, ഞങ്ങളെ ശക്തിപ്പെടുത്തണമേ. ನಮ್ಮನ್ನು ಶಕ್ತಿಪಡಿಸಿರಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಶಕ್ತಿಪಡಿಸಿರಿ. ನಮ್ಮನ್ನು ಶಕ್ತಿಪಡಿಸಿರಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಶಕ್ತಿಪಡಿಸಿರಿ, ನಮ್ಮನ್ನು ಶಕ್ತಿಪಡಿಸಿರಿ, ಬಲಪಡಿಸಿರಿ, ನಮ್ಮನ್ನು ಬಲಪಡಿಸಿರಿ, ಸೌಖ್ಯಪಡಿಸಿರಿ. ಸೌಖ್ಯಪಡಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ನಿന്റെ വചനം കേൾക്കുവാൻ, ನಿಮ್ಮ ವಾಕ್ಯವನ್ನು ಕೇಳಲು, ನಿಮ್ಮ ವಾಕ್ಯವನ್ನು ಕೇಳಲು, ಹೇಳಿ, ನಿಮ್ಮ ವಾಕ್ಯವನ್ನು ಕೇಳಲು, നിന്റെ വചനം കേൾക്കാൻ, ನಿಮ್ಮ ವಾಕ್ಯವನ್ನು ಕೇಳಲು ಹೇಳಿ, എന്നെ ബലപ്പെടുസിരി, ನನ್ನನ್ನು ಬಲಪಡಿಸಿರಿ. ಹೇಳಿ, ನನ್ನನ್ನು ಇನ್ನೊಮ್ಮೆ ಹೇಳಿ, ನಿಮ್ಮ ವಾಕ್ಯವನ್ನು ಆಲಿಸಲು ನನ್ನನ್ನು ಬಲಪಡಿಸಿರಿ. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. ನನ್ನನ್ನು ಸೌಖ್ಯಪಡಿಸಿರಿ. ನನ್ನನ್ನು ഹല്ലേലൂയ, ಹಲ್ಲೆಲೂಯಾ, 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 ഹല്ലേലൂയ. ಹಲ್ಲೆಲೂಯಾ. Praise the Lord, Praise the Lord. praise the Lord, Praise the Lord. praise the Lord. Praise the Lord. നമുക്കിന്നത്തെ വചന സന്ദേശമായിട്ട് ನಮಗೆ ಇವತ್ತು ನಾವು ಧ್ಯಾನಿಸುವಂತಹ ವಿಷಯ കൊറിന്ത്യക്കാർക്ക് എഴുതിയ 1-ാം ലേഖനം 12-ാം അധ്യായം 9-ാം വാക്യം. ಕೊರಿಂಥರಿಗೆ ಬರೆದಂತಹ ಒಂದನೇ ಒಂದನೆಯ ಲೇಖನ 12-ാം അധ്യായം 12ನೇ ಅಧ್ಯಾಯ 9-ാം വാക്യം. 9ನೆಯ ವಾಕ್ಯ. Letter to the First Corinthians chapter 12 verse 9 onwards. 1 ಕೊರಿಂಥಿ 12ನೇ ಅಧ್ಯಾಯ 9ನೇ ವಾಕ್ಯ. ഒരേ ആത്മാവ് തന്നെ ഒരുവന് വിശ്വാസവും വേറൊരുവന് രോഗശാന്തിക്കുള്ള വരവും നൽകുന്നു. ಅದೇ ಪವಿತ್ರಾತ್ಮರಿಂದ ಒಬ್ಬನಿಗೆ ಅಗಾಧ ವಿಶ್ವಾಸವು ಇನ್ನೊಬ್ಬನಿಗೆ ಸ್ವಸ್ಥತೆಯನ್ನೀಯುವ ಶಕ್ತಿಯು ದೊರಕುತ್ತದೆ. ഒരുവന് അത്ഭുതങ്ങൾ പ്രവർത്തിക്കുവാൻ ശക്തിയും മറ്റൊരുവന് പ്രവചിക്കാൻ വരവും വേറൊരുവന് ആത്മാക്കളെ വിവേചിച്ചറിയുവാൻ കഴിവും വേറൊരുവന് ഭാഷാവരവും വേറൊരുവന് വ്യാഖ്യാനത്തിനുള്ള വരവും അതേ ആത്മാവ് തന്നെ നൽകുന്നു. 10ನೆಯ ವಾಕ್ಯ ನೋಡಿ. ಒಬ್ಬನಿಗೆ ಪವಾಡಗಳನ್ನು ಎಸಗುವ ಪರಾಕ್ರಮವನ್ನು, ಇನ್ನೊಬ್ಬನಿಗೆ
ಪ್ರವಾದನೆ ಮಾಡುವ ಪ್ರತಿಭೆಯನ್ನು, ಮತ್ತೊಬ್ಬನಿಗೆ ಸತ್ಯಾಸತ್ಯವನ್ನು ವಿವೇಚಿಸುವ ಜಾಣ್ಮೆಯನ್ನು, ಮಗದೊಬ್ಬನಿಗೆ ವಿವಿಧ ಭಾಷೆಗಳನ್ನಾಡುವ ಸಾಮರ್ಥ್ಯವನ್ನು, ಮತ್ತೊಬ್ಬನಿಗೆ ಅವುಗಳನ್ನು ಅರ್ಥೈಸುವ ಅರಿವನ್ನು ആ പവിത്രാത്മരിന്തലേ കൊടലാകുತ್ತದೆ. ഒരേ ആത്മാവ് തന്നെയാണ്, ഒന്നേ ആത്മാവാಗಿದೆ, വ്യത്യസ്തമായ വരങ്ങൾ കൃപകൾ നൽകുന്നത്. വിവിധ ರೀತಿಯ ಕೃಪೆಗಳನ್ನು ವರಗಳನ್ನು ನೀಡುವಂಥದ್ದು. ചിലർക്ക് രോഗശാന്തി വരം, ಕೆಲವರಿಗೆ ರೋಗಶಾಂತಿಯ ವರ, ചിലർക്ക് പിശാചുക്കളെ ബഹിഷ്കരിക്കാനുള്ള കൃപ, ಕೆಲವರಿಗೆ ಪಿಶಾಚಿಗಳನ್ನು ಬಹಿಷ್ಕರಿಸುವಂತಹ ಕೃಪೆಯ ವರ, ചിലർക്ക് ഭാഷാവരം, ಕೆಲವರಿಗೆ ಭಾಷಾವರ, മറ്റു ചിലർക്ക് വ്യാഖ്യാനവരം, ಕೆಲವರಿಗೆ ಪ್ರವಾದನೆ ಮಾಡುವ ವರ, വേറെ ചിലർക്ക് അത്ഭുതങ്ങൾ പ്രവർത്തിക്കാനുള്ള വരം, ಕೆಲವರಿಗೆ ಪವಾಡಗಳನ್ನು ಮಾಡುವಂತಹ ವರ, ചിലർക്ക് പ്രവചിക്കാൻ വരം, ಕೆಲವರಿಗೆ ಪ್ರಬೋಧಿಸುವಂತಹ ವರ. എല്ലാം ഒരാത്മാവ് തന്നെയാണ്. ഇവെല്ലാವನ್ನು ನೀಡುವಂಥದ್ದು ಒಂದೇ ಆತ್ಮ. ഓരോ വ്യക്തിക്കും ഓരോ വരങ്ങൾ അല്ലെങ്കിൽ ഒന്നിൽ കൂടുതൽ വരങ്ങൾ ಒಬ್ಬೊಬ್ಬ ವ್ಯಕ್ತಿಗಳೇ ಒಂದು ವರಗಳಿಲ್ಲ, ಅದಕ್ಕಿಂತ ಹೆಚ್ಚು ವರಗಳು ദൈവം തരുന്നുണ്ട്. ದೇವರು ನೀಡುತ್ತಿದ್ದಾರೆ. അത് പൊതു നന്മയ്ക്കും രക്ഷയ്ക്കും വേണ്ടിയിട്ട് മാത്രമാണ്. ಅದು ಎಲ್ಲರ ಒಳಿತಿಗಾಗಿಯೂ ಅವರ ಏಳಿಗೆಗಾಗಿಯೂ, എല്ലാം പൊതു നന്മയ്ക്ക് വേണ്ടിയിട്ട്, ಎಲ್ಲರ രക്ഷയ്ക്ക് വേണ്ടി, ರಕ್ಷಣೆಗಾಗಿ, നന്മയ്ക്കായി, ಅವರ ಒಳಿತಿಗಾಗಿ, അതിനായിട്ടാണ് ഈ വരങ്ങൾ നൽകുന്നത്. ಅದಕ್ಕಾಗಿ ಕೊಡುವಂಥದ್ದು ಈ ವರಗಳನ್ನು. അത് നൽകപ്പെട്ട് കഴിഞ്ഞു, ಅದನ್ನು ಕೊಟ್ಟ ಆಗಿದೆ. നമുക്ക് എല്ലാവർക്കും ദൈവം വരം നൽകിയിട്ടുണ്ട്. ನಮಗೆ ಎಲ್ಲರಿಗೂ ದೇವರು ವರಗಳನ್ನು ಕೊಟ್ಟಿದ್ದಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. പ്രത്യേകമായി നമ്മളിന്ന് കാണുന്നത്, ಮುಖ್ಯವಾಗಿ ನಾವು ಇವತ್ತು ತಿಳಿಯುವಂಥದ್ದು വിശ്വാസവരവും രോഗശാന്തി വരവുമാണ്. ವಿಶ್ವಾಸವರ ಮತ್ತು ರೋಗಶಾಂತಿ ವರ, ഇത് രണ്ടും ഒന്നിച്ചു പോകുന്നതാണ്. ಇದು ಎರಡು ಒಟ್ಟಿಗೆ ಹೋಗುವಂಥದ್ದು. വിശ്വാസമുണ്ടെങ്കിൽ ವಿಶ್ವಾಸವಿದ್ದರೆ രോഗശാന്തി ഉണ്ടാകും. ರೋಗಶಾಂತಿಯು ಇರುತ್ತದೆ. രോഗശാന്തി വരുന്നത്, ರೋಗಶಾಂತಿ ಉಂಟಾಗುವುದು, സംഭവിക്കുന്നത് ಅದು ನಡೆಯುವಂಥದ್ದು വിശ്വാസമുള്ളപ്പോഴാണ്. ವಿಶ್ವಾಸವಿರುವಾಗ ಮಾತ್ರ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമുക്ക് രോഗശാന്തി വേണമെങ്കിൽ, ನಮಗೆ ರೋಗಶಾಂತಿ ಬೇಕಾದರೆ ಮೊದಲು നമുക്ക് വിശ്വാസത്തിന്റെ കൃപ കിട്ടണം. ನಮಗೆ ವಿಶ್ವಾಸದ ಕೃಪೆ ಇರಬೇಕು. ഹല്ലേലൂയ, 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 ഹല്ലേലൂയ. ഹല്ലേലൂയ. എന്താ വിശ്വാസത്തിന്റെ വരം? ಏನಾಗಿದೆ ವಿಶ್ವಾಸದ ವರ? എനിക്കുണ്ടാകാം, ನನಗೆ ಉಂಟಾಗಬಹುದು, അങ്ങനെയല്ല. ಹಾಗೆಯಲ್ಲ, എനിക്ക് ഉണ്ടായി കഴിഞ്ഞു, ನನಗೆ ನಡೆದಿದೆ. ഹല്ലേലൂയ. ഹല്ലേലൂയ. യേശു കുരിശിൽ മരിക്കുന്നതിന് മുന്നേ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದುವುದರ ಮೊದಲು ഞാൻ സൗഖ്യപ്പെടാം, ನಾನು ಗುಣ ಹೊಂದಬಹುದು, അങ്ങനെയായിരുന്നു നമ്മുടെ ചിന്ത. ಆ ರೀತಿ ಇತ್ತು ಚಿಂತೆ ನಮ್ದು. എന്നാൽ ಆದರೆ യേശു കുരിശിൽ ജയിച്ചു കഴിഞ്ഞപ്പോൾ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಜಯಶಾಲಿಯಾದಾಗ ഞാൻ സൗഖ്യപ്പെട്ടു കഴിഞ്ഞു, ನಾನು ಸೌಖ್ಯ ಹೊಂದಿ ಆಯಿತು. ഈ ഉറപ്പ്, ಈ ಒಂದು ದೃಢತೆ, ഈ ഉറപ്പ്, ಈ ಒಂದು ವಿಶ್ವಾಸ, ഇത് ലഭിക്കുമ്പോഴാണ് ಇದು ಲಭಿಸುವಾಗ വിശ്വാസം നമ്മൾ ശക്തിപ്പെടുന്നത്. ವಿಶ್ವಾಸವು ನಮ್ಮಲ್ಲಿ ಹೆಚ್ಚುವಂಥದ್ದು. ദൈവത്തെ കൂടുതൽ ആശ്രയിക്കാൻ, ದೇವರನ್ನು ಹೆಚ್ಚಾಗಿ ಆಶ್ರಯಿಸಲು, ഉറപ്പുണ്ടാകാൻ ಒಂದು ದೃಢತೆ ಉಂಟಾಗಲು നമുക്ക് സാധിച്ചാൽ ನಮಗೆ ಸಾಧ್ಯವಾದರೆ എന്ത് സംഭവിക്കും? ಏನು ನಡೆಯುತ್ತೆ? നമുക്ക് സൗഖ്യവും വിടുതലും സംഭവിക്കും. ನಮಗೆ ಸೌಖ್ಯವೂ ಬಿಡುಗಡೆ ಉಂಟಾಗುತ್ತದೆ. യേശു ക്രിസ്തു ಯೇಸು ಕ್ರಿಸ್ತ കുരിശിൽ എനിക്ക് വേണ്ടി മരിച്ചു ഉയർത്തെഴുന്നേറ്റു. ಶಿಲುಬೆಯಲ್ಲಿ ನನಗಾಗಿ ಮರಣಗೊಂಡು ಪುನರುತ್ಥಾನಗೊಂಡರು. യേശു കുരിശിൽ മരിച്ചപ്പോൾ എന്താ സംഭവിച്ചത്? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣಗೊಂಡಾಗ ಏನು ಸಂಭವಿಸಿತು? സകല മനുഷ്യർക്കും, ಸಕಲ ಜನತೆಗೂ, ഈ ഭൂമുഖത്തുള്ള ಈ ಭೂಮಿಯಲ್ಲಿರುವಂತಹ സകല മനുഷ്യർക്കും, ಸಕಲ ಜನತೆಗೂ, അവരുടെ സകല പ്രശ്നത്തിനും ಅವರ ಸಕಲ ಸಮಸ್ಯೆಗಳಿಗೂ പരിഹാരമായി കഴിഞ്ഞു, ಪರಿಹಾರವಾಗಿ ಆಯಿತು. യേശു കുരിശിൽ മരിച്ചപ്പോൾ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣಗೊಂಡಾಗ ഈ ഭൂമുഖത്തുള്ള ಈ ಭೂಮಿಯಲ್ಲಿದ್ದಂತ സകല മനുഷ്യർക്കും, ಸಕಲ ಮನುಷ್ಯರಿಗೂ, അവരുടെ സകല പ്രശ്നത്തിനും ಅವರ ಸಕಲ ಸಮಸ್ಯೆಗಳಿಗೂ പരിഹാരമായി. ಪರಿಹಾರ ಲಭಿಸಿತು. ഒന്ന് ഏറ്റു ചൊല്ലിക്കേ. ಯೇಸು ಕ್ರಿಸ್ತನು, ಗಟ್ಟಿಯಾಗಿ ಹೇಳಿ, ಎಲ್ಲರೂ ಎತ್ತಿ ಹೇಳಿ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣಗೊಂಡಾಗ ಈ ಭೂಮಿಯ ಸಕಲ ಜನತೆಗೂ ರಕ್ಷಣೆ,
ಲಭಿಸಿತ್ತು. യേശു കുരിശിൽ മരിച്ച് ಶಿಲುಬೆಯಲ್ಲಿ ಮರಣಗೊಂಡು ജയം കൊണ്ടാടിയപ്പോൾ ಜಯಶಾಲಿ ಆದಾಗ ഈ ഭൂമുഖത്തുള്ള ಈ ಭೂಮಿಯಲ್ಲಿರುವ സകല ಮನುಷ್ಯರಿಗೂ അവരുടെ സകല പ്രശ്നത്തിനും ಅವರ ಸಕಲ ಸಮಸ್ಯೆಗಳಿಗೂ സകല ಸಮಸ್ಯೆಗಳಿಗೂ പരിഹാരം ചെയ്തു, ಪರಿಹಾರ ಮಾಡಿದರು. ഹല്ലേലൂയ, 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 ഹല്ലേലൂയ. ചിലർക്ക് വീടില്ല, ಕೆಲವರಿಗೆ ಮನೆಯಿಲ್ಲ, ചിലർക്ക് സ്ഥലമില്ല, ಕೆಲವರಿಗೆ ಅದಕ್ಕಾಗಿ ಜಾಗವಿಲ್ಲ, ചിലർക്ക് വഴിയില്ല, ಕೆಲವರಿಗೆ ಮಾರ್ಗವಿಲ್ಲ, ചിലരുടെ വിവാഹം നടക്കുന്നില്ല, ಕೆಲವರದು ವಿವಾಹ ನಡೆಯುತ್ತಿಲ್ಲ, ചിലർക്ക് മക്കളില്ല, ಕೆಲವರಿಗೆ ಮಕ್ಕಳಿಲ್ಲ, ചില രോഗികളായി. ಕೆಲವರು ರೋಗಿಗಳಾಗಿ ಬಿಟ್ಟಿದ್ದಾರೆ. നിന്റെ എല്ലാ പ്രശ്നത്തിനും ನಿನ್ನ ಎಲ್ಲಾ ಸಮಸ್ಯೆಗೂ യേശുവിന്റെ കുരിശിൽ പരിഹാരമുണ്ട്. ಯೇಸುವಿನ ಶಿಲುಬೆಯಲ್ಲಿ ಪರಿಹಾರ ಸಿಕ್ಕಿದೆ. ഇതെന്ന് വിശ്വസിക്കുന്നുവോ? ಇದನ್ನು ನೀನು ನಂಬಿದರೆ, ഈ ഒരു തിരിച്ചറിവിലേക്ക് വരുമ്പോഴാണ്, ಈ ಒಂದು ಅರಿವಿಗೆ ನೀನು ಬರುವಾಗ, ഈ ഒരു അറിവിലേക്ക് തിരിച്ചറിവിലേക്ക് വരുമ്പോഴാണ് ಅರಿವಿಗೆ ನೀನು ಬರುವಾಗ നമ്മിൽ അടയാളങ്ങളും അത്ഭുതങ്ങളും സംഭവിക്കുന്നത്, ನಮ್ಮಲ್ಲಿ ಅದ್ಭುತಗಳು ಪವಾಡಗಳು ನಡೆಯುವಂತೆ. ഹല്ലേലൂയ, ഹല്ലേലൂയ. യേശു കുരിശിൽ മരിച്ചു, യേಸು ಸ್ವಾಮಿ ಶಿಲುಬೆಯಲ್ಲಿ ಮರಣಗೊಂಡರು, ഉയർത്തെഴുന്നേറ്റു, ಪುನರುತ್ಥಾನಗೊಂಡರು. ഇത് നമുക്കറിയാം, ನಮಗೆ ಎಲ್ಲರಿಗೂ ಗೊತ್ತಿದೆ. പക്ഷെ അതുകൊണ്ട് സൗഖ്യം ഉണ്ടാകണമെന്നില്ല. ಅದರಿಂದ ಸೌಖ್ಯ ಉಂಟಾಗಬೇಕಂತ ಇಲ್ಲ. ആ അറിവ്, ಈ ಅರಿವು നിന്റെ സകല പ്രശ്നത്തിനും ನಿನ್ನ ಸಕಲ ಸಮಸ್ಯೆಗಳಿಗೂ പരിഹാരമാണ് എന്നുള്ള തിരിച്ചറിവ്, ಪರಿಹಾರವೆಂಬ ಈ ದೊಡ್ಡದಾದ ಅರಿವು, അതൊരു ബോധ്യമായി, ಅದು ನಿನಗೆ ಒಂದು ಬೋಧ್ಯವಾಗಿ, അതൊരു ഉറപ്പായി, ಅದೊಂದು ದೃಢತೆಯಾಗಿ മാറുമ്പോഴാണ് ಮಾರ್ಪಡುವಾಗ നിന്നിൽ സൗഖ്യം ഉണ്ടാകുന്നത്. ನಿನ್ನಲ್ಲಿ ಸೌಖ್ಯ ನಡೆಯುವಂತೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. അച്ഛൻ്റെ അടുത്ത് വരുന്ന ചില രോഗികള്, ಗುರುಗಳ ಹತ್ತಿರ ಬರುವ ಕೆಲವು ರೋಗಿಗಳು പ്രാർത്ഥനയ്ക്കായിട്ടാ വരുന്നത്, ಪ್ರಾರ್ಥಿಸಲು ಬರುವಂತದ್ದು. എന്നാൽ അവർക്കൊരു സംശയമുണ്ട്, ಆದರೆ ಅವರೊಳಗೆ ಒಂದು ಸಂಶಯ, ഇത് പ്രാർത്ഥിച്ചാൽ മാറുമോ? ಇದು ಪ್ರಾರ್ಥನೆ ಮಾಡಿದರೆ ಗುಣ ಹೊಂದುತ್ತದ? മാറത്തില്ല. ಗುಣ ಒಂದು ഈ സംശയം ഉണ്ടെങ്കിൽ മാറത്തില്ല. ಸಂಶಯವಿದ್ದರೆ ಗುಣ ಆಗುವುದಿಲ್ಲ. ഗുണമാകുന്നുള്ള ബോധ്യം ಗುಣ ಆಗುತ್ತದೆ ಎಂಬ ಬೋಧ್ಯ രോഗിക്കുണ്ടാകണം, ರೋಗಿಗೂ ಇರಬೇಕು, അച്ഛനും ഉണ്ടാകണം. ಆ ಗುರುಗಳಿಗೂ ಇರಬೇಕು. ഒരുപോലെ അത് വർക്ക് ചെയ്യണം. ಅದು ಒಂದೇ ರೀತಿಯಲ್ಲಿ ಪ್ರವರ್ತಿಸಬೇಕು. അപ്പോഴാണ് സൗഖ്യം സംഭവിക്കുന്നത്. ಆಗ ಮಾತ್ರ ಸೌಖ್ಯ ನಡೆಯುವಂತ ഒരു ഉറപ്പുണ്ടാകണം. ಆ ಒಂದು ದೃಢತೆ ನಮ್ಮಲ್ಲಿ ಬೇಕು. ഹല്ലേലൂയ, 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 ഹല്ലേലൂയ. പ്രൈസ് ദി ലോർഡ്, പ്രൈസ് ദി ലോർഡ്, പ്രൈസ് ദി ലോർഡ്, പ്രൈസ് ദി ലോർഡ്, ഹല്ലേലൂയ, 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 ഹല്ലേലൂയ. അപ്പൊ ദൈവത്തിലുള്ള ആശ്രയ ബോധം ശക്തിപ്പെടുക, ದೇವರಲ್ಲಿರುವ ಆಶ್ರಯ ಬೋಧ ಅದನ್ನು ಶಕ್ತಿಪಡಿಸುವುದು, അത് ഉറപ്പായി ಅದೊಂದು ದೃಢತೆಯಿಂದ നമ്മിൽ എപ്പോഴാണ് ശക്തിപ്പെടുന്നത്, ಯಾವಾಗ ಅದು ನಮ್ಮಲ್ಲಿ ಶಕ್ತಿ ಪಡೆಯುತ್ತದೆಯೋ ആ നിമിഷം സൗഖ്യപ്പെടും. ಆ ಹೊತ್ತಿನಲ್ಲಿ ಸೌಖ್ಯ ಸಂಭವಿಸುತ್ತದೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഇപ്പൊ ഓൺലൈനിൽ ഈ ശുശ്രൂഷയിൽ സംബന്ധിക്കുന്നവര്, ಈಗ ಆನ್ಲೈನ್ ಮುಖಾಂತರ ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವವರು, നിങ്ങൾ തിരിച്ചറിയണം, ನಿಮಗೆ ಗೊತ್ತಿರಬೇಕು, നിങ്ങളിപ്പോ രോഗിയായിരിക്കാം, ನೀವೀಗ ರೋಗದ ಅವಸ್ಥೆಯಲ್ಲಿ ಇರಬಹುದು, ചിലപ്പോൾ ഡയാലിസിസിന് പോകുന്ന രോഗിയായിരിക്കാം, ಡಯಾಲಿಸಿಸ್ ಮಾಡುವಂತ ರೋಗಿಯಾಗಿರಬಹುದು, ചിലപ്പോൾ നിന്റെ കിഡ്നി ഫെയിൽ ആയിരിക്കാം, ನಿನ್ನ ಕಿಡ್ನಿ ಫೈಲ್ ಆಗಿರಬಹುದು, ചിലപ്പോൾ നിങ്ങൾക്ക് ക്രിയാറ്റിന്റെ അളവ് കൂടുതലായിരിക്കാം, ಕ್ರಿಯಾಟಿನ್ ಅಳತೆ ಹೆಚ್ಚಾಗಿರಬಹುದು, ചിലപ്പോൾ നീ ഒരു കിടപ്പ് രോഗിയായിരിക്കാം, ನೀನು ಹಾಸಿಗೆ ಹಿಡಿದಿರುವ ರೋಗಿಯಾಗಿರಬಹುದು, ചിലപ്പം നിന്റെ മകൻ അല്ലെങ്കിൽ മകൾ ഓപ്പറേഷന് പോകുന്ന ನಿನ್ನ ദിവസമായിരിക്കും, ಮಗಳಿಗೆ ಆಪರೇಷನ್ ದಿನವಾಗಿರಬಹುದು, വേറെ ചിലര് ಇನ್ನು ಕೆಲವರು ജപ്തി നോട്ടീസ് വന്ന ദിവസമായിരിക്കാം, ಜಪ್ತಿ ನೋಟಿಸ್ ಬಂದಂತ ದಿನಗಳಾಗಿರಬಹುದು, ചിലര് കടക്കാരെ കൊണ്ട് നിറഞ്ഞ് വിഷമിക്കുന്ന ಕೆಲವರು അവസ്ഥയിലായിരിക്കും, ಸಾಲದ ಬಾಧೆಯಿಂದ ವೇದನೆ ಪಡುತ್ತಾ ಇರಬಹುದು, ചിലപ്പോൾ കോടികളുടെ കടം ഉണ്ടായെന്നിരിക്കാം, ಕೋಟಿಗಟ್ಟಲೆ ಸಾಲದ ಬಾಧೆಯಲ್ಲಿ ವೇದನಿಸುತ್ತಿರುವಿ, എത്ര കോടിയാണെങ്കിലും ಎಷ್ಟೇ ಕೋಟಿಗಟ್ಟಲೆ ಸಾಲವಾದರೂ ദൈവം അതിനൊരു പരിഹാരം തരും. ದೇವರು ನಿನಗೆ ಪರಿಹಾರ ಕೊಟ್ಟೇ ಕೊಡುವರು. അത് ദൈവത്തിന്റെ വഴികളുണ്ട്, ಅದಕ್ಕೆ ದೇವರ ಮಾರ್ಗಗಳಿವೆ, ദൈവത്തിന് അതിന് പദ്ധതികളുണ്ട്. ದೇವರಿಗೆ ಅದರಲ್ಲಿ ಇಚ್ಛೆ ಇದೆ. അപ്പൊ അതുകൊണ്ട് ಆದುದರಿಂದ നിന്നിലുണ്ടാകേണ്ടത്, ನಿನ್ನಲ್ಲಿ ಆಗ್ಬೇಕಾದುದು എൻ്റെ എല്ലാ പ്രശ്നത്തിനും
ಏನೇ ಸಮಸ್ಯೆ ಇದ್ದರು പരിഹാരം തന്നു കഴിഞ്ഞു. ಪರಿಹಾರ ಕೊಟ್ಟಿ ಆಗಿದೆ. യേശു കുരിശിൽ മരിച്ചുയർത്തെഴുന്നേറ്റപ്പോൾ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣಗೊಂಡು ಪುನರುತ್ಥಾನಗೊಂಡಾಗ എന്റെ എല്ലാ പ്രശ്നത്തിനും പരിഹാരം തന്നു കഴിഞ്ഞു. ನನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಟ್ಟಾಗಿದೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. ഈ ഒരു തിരിച്ചറിവിലേക്ക് നീ വളരുമ്പോൾ, ಈ ಒಂದು ಅರಿವು ನಿನ್ನಲ್ಲಿ ಬೆಳೆಯುವಾಗ നീ വിശ്വാസത്തിന്റെ പടികൾ ചവിട്ടിക്കെടുക്കുകയാണ്. ವಿಶ್ವಾಸದ ಹೆಜ್ಜೆಗಳನ್ನು ನೀನು ಹಾಕುತ್ತಿ. അതുകൊണ്ട് ಆದುದರಿಂದ നിന്റെ ഒരു പരാജയവും, ನಿನ್ನ ಯಾವ ಸೋಲು, നിന്റെ ഒരു രോഗവും ನಿನ್ನ ಯಾವುದೇ ರೋಗವಿರಲಿ നിന്നെ കരയിപ്പിക്കത്തില്ല, ನಿನ್ನನ್ನು ಸೋಲಿಸುವುದಿಲ್ಲ, നിന്നെ പരാജയപ്പെടുത്തത്തില്ല. ನಿನ್ನನ್ನು ಸೋಲಿಗೆ ಕೊಂಡೊಯ್ಯುವುದಿಲ್ಲ. നിന്റെ ദൈവം അതിന് പരിഹാരം കണ്ടുവെച്ചു കഴിഞ്ഞു. ನಿನ್ನ ದೇವರು ಅದಕ್ಕಾಗಿ ಪರಿಹಾರ ನೀಡಿ ಆಗಿದೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമ്മൾ രോഗം ഉണ്ടെങ്കിൽ ನಮಗೆ ರೋಗವಿದ್ದರೆ ഇപ്പൊ നമ്മൾ ഇരുകരങ്ങളൊന്ന് ഉയർത്തിക്കേ. ನಮ್ಮ ಎರಡು ಕರಗಳನ್ನು ಮೇಲಕ್ಕೆ ಎತ್ತಿಕೊಂಡು എന്തെങ്കിലും തടസ്സം നമ്മിലോ നമ്മുടെ കുടുംബത്തിലോ ഉണ്ടെങ്കിൽ, ಏನಾದರೂ ಅಡಚಣೆಗಳು ನಮ್ಮಲ್ಲಿಯೋ ನಮ್ಮ ಕುಟುಂಬಗಳಲ್ಲಿಯೋ ನಡೆಯುತ್ತಿದ್ದರೆ അതിന്റെ പരിഹാരം യേശുവിന്റെ കുരിശിലുണ്ട്. ಅದಕ್ಕೆಲ್ಲ ಪರಿಹಾರ ಯೇಸುವಿನ ಶಿಲುಬೆಯಲ್ಲಿ ಇದೆ. അത് മനസ്സിൽ വിചാരിച്ചൊന്ന് സ്തുതിച്ച് ಅದನ್ನು ಮನಸ್ಸಿನಲ್ಲಿ ಕಂಡುಕೊಂಡು ದೇವರನ್ನು ಸ್ತುತಿಸಿರಿ. ഹല്ലേലൂയ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ವರ ಎತ್ತಿ ಗಟ್ಟಿಯಾಗಿ ഹല്ലേലൂയ, 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 ಹಲ್ಲೆಲೂಯಾ, 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 ഹല്ലേലൂയ, 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 ಹಲ್ಲೆಲೂಯಾ, ഹല്ലേലൂയ, 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 ಹಲ್ಲೆಲೂಯಾ, 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 ഹല്ലേലൂയ, 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 ಹಲ್ಲೆಲೂಯಾ, ഹല്ലേലൂയ, 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 ഹല്ലേലൂയാ, 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 ഹല്ലേലൂയ, 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 ഹല്ലേലൂയാ, ഹല്ലേലൂയാ, ഹല്ലേലൂയ, 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 ഹല്ലേലൂയാ, ഹല്ലേലൂയ, ഹല്ലേലൂയാ, ഹല്ലേലൂയ, 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 ഹല്ലേലൂയ. പ്രൈസ് ദി ലോർഡ്. പ്രൈസ് ദി ലോർഡ്. യോഹന്നാന്റെ സുവിശേഷം 11-ാം അധ്യായം. യോഹന്നാನ ಸುವಾರ್ತೆ 11ನೇ ಅಧ್ಯಾಯ. അതിൽ ആരുടെ കാര്യം പറയണമെന്നറിയാമോ? ಅಲ್ಲಿ ಯಾರ ವಿಷಯ ಹೇಳುವುದು ಗೊತ್ತಾ? നിങ്ങൾ ബൈബിൾ വായിക്കുന്നവരല്ലേ? ಬೈಬಲ್ ಓದುವವರಲ್ವಾ ನೀವು? നോക്കാണ്ടെന്ന് പറഞ്ഞ് ಆದರೆ ನಿಮಗೆ ನೋಡದೆ ಬೇಗ ಹೇಳಿ. യോഹന്നാൻ 11. ಯೋಹನ್ನಾನ ಸುವಾರ್ತೆ 11ನೇ ಅಧ್ಯಾಯ ಯಾವ ವಿಷಯನೂ ಹೇಳುತ್ತದೆ? ലാസറിന്റെ കാര്യം പറയും. ಲಾಜರನ ವಿಷಯ ಹೇಳುತ್ತಾರೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ലാസർ രോഗിയായപ്പോ ಲಾಸರನು ರೋಗಿಯಾಗಿದ್ದಾಗ ലാസറിന്റെ സഹോദരിമാരാണ് ಲಾಸರ್ನ ಸಹೋದರಿಯರು മർത്തയും മറിയവും. ಮರ್ತಾಳು, ಮರಿಯಳು. അവർ യേശുവിന്റെ അടുത്തേക്ക് ഒരാളെ പറഞ്ഞയച്ചു. ಅವರು ಯೇಸುವಿನ ಹತ್ತಿರ ಒಬ್ಬರನ್ನು ಕಳುಹಿಸುತ್ತಾರೆ. അങ്ങ് സ്നേഹിക്കുന്ന ലാസർ രോഗിയായി കിടപ്പിലാണ്. ನೀವು ಪ್ರೀತಿಸುವ ಲಾಸರನು ರೋಗಿಯಾಗಿದ್ದಾನೆ. വരാൻ വേണ്ടിയിട്ടാണ്. ಬೇಗ ಬರ್ಲಿಕ್ಕಾಗಿ യേശു അവനെ ഒന്ന് സുഖപ്പെടുത്താൻ വേണ്ടിയിട്ടാണ് ഒരാളയച്ചത്. ಯೇಸು ಬಂದು ಅವನನ್ನು ಗುಣಪಡಿಸಬೇಕು, ಅದಕ್ಕಾಗಿ ಒಂದು ಜನರನ್ನು ಕಳಿಸಿದ್ದು. യേശു ആ വിവരം അറിഞ്ഞപ്പോൾ യേശു എന്താ പറഞ്ഞത്? ಯೇಸು ಈ ವಿಷಯವನ್ನು ತಿಳಿದಾಗ ಯೇಸು ಏನು ಉತ್ತರ ಕೊಟ್ಟರು? യോഹന്നാൻ 11:4. ಯೋಹನ್ನಾನ 11:4. ഈ രോഗം, ಈ ಕಾಯಿಲೆ മരണത്തിൽ അവസാനിക്കുന്നതല്ല. ಮರಣಕ್ಕಾಗಿ ಬಂದುದಲ್ಲ. 2 ಈ ರೋಗವು ദൈവമഹത്വത്തിന് വേണ്ടിയുള്ളതാണ്. ದೇವರ ಮಹಿಮೆಗೋಸ್ಕರ ಇರುವಂತದ್ದು. ഇത് നമ്മൾ തിരിച്ചറിയണം. ಈ ಅರಿವು ನಮಗಿರ್ಬೇಕು. നമ്മുടെ രോഗം, ನಮಗೆ ಬಂದ ರೋಗ അത് മരണത്തിൽ അവസാനിക്കുന്നതല്ല. ಮರಣದಲ್ಲಿ ಮುಗಿಯುವಂತದ್ದಲ್ಲ. അത് ദൈവമഹത്വത്തിന് വേണ്ടിയിട്ടുള്ളതാണ്. ಅದು ದೇವರ ಮಹಿಮೆಗೋಸ್ಕರ ಇರುವಂತದ್ದು. ഓരോ രോഗത്തിന്റെയും പിന്നിൽ ദൈവത്തിനൊരു പദ്ധതിയുണ്ട്. ಪ್ರತಿಯೊಂದು ರೋಗದ ಹಿಂದೆ ದೇವರ ಪದ್ಧತಿ, ಇಚ್ಛೆ ಇದೆ. രോഗികൾ തിരിച്ചറിയണം. ರೋಗಿಗಳೇ ನೀವು ತಿಳಿದುಕೊಳ್ಳಬೇಕು. നീ മരിക്കാൻ വേണ്ടിയിട്ടുള്ളതല്ല ഇത്. ನಿನ್ನ ಮರಣಕ್ಕಾಗಿ ಬಂದುದಲ್ಲ ಈ ರೋಗ. ഇത് ദൈവമഹത്വത്തിന് വേണ്ടിയിട്ടുള്ളതാണ്. ಇದು ದೇವರ ಮಹಿಮೆಗೋಸ್ಕರ ಇರುವಂತದ್ದು. ഒരു കുരുടനെ യേശുവിന്റെ അടുത്ത് കൊണ്ടുവന്നപ്പോൾ ശിഷ്യന്മാര് ചോദിച്ചില്ലേ? ಒಂದು ಕುರುಡನನ್ನು ಯೇಸುವಿನ ಹತ್ತಿರ ತಂದಾಗ ಶಿಷ್ಯರು ಕೇಳಿದರು, ഇവൻ കുരുടനായത് ആരുടെ പാപം മൂലമാണ്? ಇವನು ಕುರುಡನಾಗಿ ಹುಟ್ಟಿದ್ದು ಯಾರ ಪಾಪದ ಮುಖಾಂತರ? ഇവന്റെ പാപമോ ಇವನ ಪಾಪವೋ അതോ ഇവന്റെ മാതാപിതാക്കന്മാരുടെയോ പൂർവികരുടെ പാപമോ? ಇವರ ತಂದೆ ತಾಯಿದೋ ಇವರ ಪೂರ್ವಿಕರ ಪಾಪವೋ? യേശു എന്താ പറഞ്ഞത്? ಯೇಸು ಹೇಳಿದ್ದು ಏನು? ഇത് ഇവന്റെ പാപം മൂലമല്ല, ಇವನ ಪಾಪದ ಮುಖಾಂತರವಲ್ಲ, മറിച്ച് ಬದಲಾಗಿ
ദൈവത്തിന്റെ പ്രവൃത്തി ഇവനിൽ സംഭവിക്കേണ്ടതാണ്. ದೇವರ ಮಹಿಮೆ ಇವನಲ್ಲಿ ನಡೆಯಬೇಕಾಗಿದೆ. ഒരു രോഗിക്ക് ಒಬ್ಬ ರೋಗಿಗೆ ദൈവം ഒരു അവസരം കൊടുക്കുന്നുണ്ട്. ರೋಗಿಗೆ ದೇವರು ಒಂದು ಸಮಯವನ್ನು ಕೊಡುತ್ತಾರೆ, ദൈവത്തെ മഹത്വപ്പെടുത്തുക, ದೇವರನ್ನು ಮಹಿಮೆ ಪಡಿಸಲು. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ. അപ്പൊ ഒരു രോഗം വരുമ്പോൾ നീ കരയുകയല്ല വേണ്ടത്. ಒಂದು ರೋಗ ಬಂದ ತಕ್ಷಣ ನೀನು ಅಳುವುದಲ್ಲ ಬೇಕಾದದ್ದು, നേരെ മറിച്ച് ಬದಲಾಗಿ ദൈവത്തെ മഹത്വപ്പെടുത്തുവാൻ ദൈവം ഒരു അവസരം സൃഷ്ടിച്ചിരിക്കുകയാണ്. ದೇವರನ್ನು ಮಹಿಮೆ ಪಡಿಸಲಿಕ್ಕಾಗಿ ನಿನಗೆ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟದ್ದು. ഇവിടെ ഇരിക്കുന്ന എല്ലാ രോഗികളും ചിന്തിക്കണം, ಇಲ್ಲಿ ಬಂದಂತಹ ಪ್ರತಿಯೊಬ್ಬ ರೋಗಿಗಳು ಚಿಂತಿಸಬೇಕು, ഈ രോഗം മൂലം നീ അവസാനിക്കാൻ പോകുന്നതല്ല, ಈ ರೋಗದಿಂದ ನನ್ನ ಜೀವನ ಕೊನೆಗೊಳ್ಳುವುದಲ್ಲ, ഇത് ദൈവത്തെ മഹത്വപ്പെടുത്താൻ ಇದು വേണ്ടിയുള്ളതാണ്. ದೇವರನ್ನು ಮಹಿಮೆ ಪಡಿಸಲಿಕ್ಕಾಗಿ. ഇതൊരു തിരിച്ചറിവാണ്. ಇದೊಂದು ದೊಡ್ಡದಾದ ಅರಿವು. ഇത് അച്ഛൻ പറയുന്ന അറിവല്ല, ಇದು ಗುರುಗಳು ಹೇಳಿಕೊಡುವಂತಹ ಅರಿವಲ್ಲ, ഇതാണ് വേദപുസ്തകത്തിലെ അറിവ്. ಇದು ದೇವರ ವಾಕ್ಯವು ಕೊಡುವಂತಹ ಅರಿವು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. അപ്പൊ എല്ലാ രോഗികളും പറയണം, ಎಲ್ಲ ರೋಗಿಗಳು ಹೇಳಬೇಕು, എന്റെ രോഗം ನನ್ನ ರೋಗ മരണത്തിൽ അവസാനിക്കുന്നതല്ല. ಮರಣದಲ್ಲಿ ಕೊನೆಗೊಳ್ಳುವಂತದ್ದಲ್ಲ. ಹೇಳಿ, ನನ್ನ ರೋಗವು ಮರಣಕ್ಕಾಗಿ ಬಂದದ್ದಲ್ಲ. ಗಟ್ಟಿಯಾಗಿ ಹೇಳಿ, ನನ್ನ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, മറിച്ച് ಬದಲಾಗಿ ദൈവ മഹത്വത്തിന് വേണ്ടിയുള്ളതാണ്. ದೇವರ ಮಹಿಮೆಗೋಸ್ಕರ ಬಂದಿದೆ. ಹೇಳಿ, ಬದಲಾಗಿ ದೇವರ ಮಹಿಮೆಗೋಸ್ಕರ ಬಂದಿದೆ. എന്റെ രോഗം മരണത്തിൽ അവസാനിക്കുന്നതല്ല. ನನ್ನ ರೋಗವು ಮರಣಕ್ಕಾಗಿ ಬಂದುದಲ್ಲ, ದೇವರ ಮಹಿಮೆಗೋಸ್ಕರ ಬಂದಿದೆ. ಇನ್ನೊಮ್ಮೆ ಹೇಳಿ, ನನ್ನ ರೋಗ ಮರಣಕ್ಕಾಗಿ ಬಂದುದಲ್ಲ, ದೇವರ ಮಹಿಮೆಗೋಸ್ಕರ. വലത് കൈ മേലേക്കെത്തി, ಬಲಗೈಯನ್ನು ಮೇಲೆತ್ತಿ ಎಲ್ಲರೂ. ನನ್ನ ರೋಗ, ಗಟ್ಟಿಯಾಗಿ ಹೇಳಿ, ನನ್ನ ರೋಗ ಮರಣಕ್ಕಾಗಿ ಬಂದುದಲ್ಲ, ದೇವರ ಮಹಿಮೆಗೋಸ್ಕರ ಬಂದಿದೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. ഒരു വേദനിക്കുന്ന ഒരു മകൻ, ഒരു മകള്, ಒಬ್ಬ ವೇದನೆ ಪಡುವ ಮಗನು ಮಗಳು, അത് രോഗമാകാം, ರೋಗ ಇರಬಹುದು, തടസ്സങ്ങളാകാം, ಅವನಿಗೆ ಬರುವ ಅಡೆತಡೆಗಳಿರಬಹುದು, കഷ്ടങ്ങളാകാം, ಕಷ್ಟಗಳಿರಬಹುದು, സാമ്പത്തിക തകർച്ചകളാകാം. ಆರ್ಥಿಕವಾದ ಸಂಕಷ್ಟ ಇರಬಹುದು. നീ നിരാശപ്പെടരുത്. ನೀನು ನಿರಾಸೆ ಪಡಬೇಡ. നീ ചിന്തിക്കേണ്ടത്, ನೀನು എന്റെ ಚಿಂತಿಸಬೇಕು, കടബാധ്യത, ನನಗೆ ಬಂದಂತ ಈ ಸಾಲದ ಬಾಧೆ, അല്ല എന്റെ കഷ്ടങ്ങള് ನನಗೆ ಬರುವಂತ ಈ ಕಷ್ಟಗಳು എന്നെ നശിപ്പിക്കാനുള്ളതല്ല, ನನ್ನನ್ನು ನಾಶ ಮಾಡ್ಲಿಕ್ಕಿರುವುದಲ್ಲ. അത് ദൈവമഹത്വത്തിനുള്ളതാണ്. ಇದು ದೇವರ ಮಹಿಮೆಗೋಸ್ಕರ, ദൈവമഹത്വത്തിനുള്ളതാണ്. ದೇವರ ಮಹಿಮೆಗೋಸ್ಕರ. ഉറപ്പായിട്ടും വിശ്വസിക്കണം. ಇದನ್ನು ದೃಢವಾದ ಒಂದು ನಂಬಿಕೆ ಇಡಿ, ഉറപ്പാണത്. ಅದು ನಿಮಗೆ ಖಂಡಿತ. ദൈവാശ്രയ ബോധത്തിൽ നിന്ന് വളരുന്ന ഒരു ഉറപ്പാണത്. ದೇವರ ಆಶ್ರಯ ಬೋಧದಲ್ಲಿ ಬರುವಂತ ಒಂದು ನಿಶ್ಚಯವಾದ ಬೋಧ್ಯವಿದು. ആ ഉറപ്പ് നിനക്കുണ്ടെങ്കിൽ ಈ ದೃಢತೆ ನಮ್ಮೊಳಗೆ ಇದ್ದರೆ നിന്നിൽ അത്ഭുതങ്ങൾ സംഭവിക്കും, ನಿನ್ನಲ್ಲಿ ಅದ್ಭುತ ನಡೆಯುತ್ತೆ, നിന്നിൽ സൗഖ്യം സംഭവിക്കും, ನಿನ್ನಲ್ಲಿ ಸೌಖ್ಯ ಉಂಟಾಗುತ್ತದೆ, നിന്നിൽ വിടുതൽ സംഭവിക്കും. ನಿನ್ನಲ್ಲಿ ಬಿಡುಗಡೆ ನಡೆಯುತ್ತದೆ. ഈ ഉറപ്പ് ಈ നിനക്കുണ്ടാകണം. ಒಂದು ದೃಢತೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. അപ്പൊ ഒന്നുകൂടെ പറഞ്ഞേ, ಆದ್ದರಿಂದ ಎಲ್ಲರೂ ಒಮ್ಮೆ ಹೇಳಿ, എന്റെ രോഗം, ಈ ರೋಗವು ಮರಣಕ್ಕಾಗಿ ಬಂದುದಲ್ಲ, ದೇವರ ಮಹಿಮೆಗೋಸ್ಕರ ಬಂದಿದೆ. ಈ ರೋಗ ಮರಣಕ್ಕಾಗಿ ಬಂದುದಲ್ಲ, ದೇವರ ಮಹಿಮೆಗೋಸ್ಕರ ಬಂದಿದೆ. ലാസർ രോഗിയായി കിടപ്പിലാണെന്ന് അറിഞ്ഞിട്ടും യേശു ഉടനെ അവിടെ ചെന്നില്ല. ಲಾಸರನು ರೋಗಿಯಾಗಿ ಹಾಸಿಗೆ ಹಿಡಿದ್ದಾನೆ, ಆದರೂ ಯೇಸು ಅಲ್ಲಿ ಬರಲಿಲ್ಲ. യേശു ആ ഗ്രാമത്തിൽ പ്രവേശിക്കുന്നത് 4 ദിവസത്തിന് ശേഷം. ಯೇಸು ಸ್ವಾಮಿ ಆ ಗ್ರಾಮಕ್ಕೆ ಹೋಗುವುದೇ 4 ದಿನಗಳ ಬಳಿಕ. അപ്പൊ ലാസർ മരിച്ചു കഴിഞ്ഞു. ಆಗ ಲಾಸರನು ಮರಣಗೊಂಡಾಯಿತು. യേശു വരുന്നുണ്ടെന്ന് കേട്ടപ്പോൾ ಯೇಸು ಸ್ವಾಮಿ ಬರುತ್ತಿದ್ದಾರೆ ಎಂಬ ಅರಿವು ಸಿಕ್ಕಿದಾಗ മാർത്ത ഓടിച്ചെന്ന് യേശുവിന്റെ അടുത്തേക്ക്. ಮರ್ತಳು ಓಡಿ ಹೋಗಿ ಯೇಸುವಿನ ಹತ್ತಿರ ಹೋಗಿ, മാർത്ത ചെന്ന് യേശുവിനോട് പറഞ്ഞു, ಮರ್ತಳು ಯೇಸುವಿನ ಹತ್ತಿರ ಹೋಗಿ ಹೇಳುತ್ತಾಳೆ, ഗുരുവേ, ಗುರು, അങ്ങ് ഇവിടെ ഉണ്ടായിരുന്നുവെങ്കിൽ ಪ್ರಭು ನೀವು ಇಲ್ಲಿ ಇದ್ದರೆ
ഞങ്ങളുടെ സഹോദരൻ മരിക്കുകയില്ലായിരുന്നു. ನನ್ನ ಸಹೋದರನು ಸಾಯುತ್ತಿರಲಿಲ್ಲ. അങ്ങോട്ട് ഉണ്ടായിരുന്നുവെങ്കിൽ ನೀವು ಇಲ್ಲಿ ಇದ್ದರೆ ഞങ്ങളുടെ സഹോദരൻ മരിക്കുകയില്ലായിരുന്നു. ನಮ್ಮ ಸಹೋದರನು ಸಾಯುತ್ತಿರಲಿಲ್ಲ. യേശു പറഞ്ഞു, ಯೇಸು ಸ್ವಾಮಿ ನೋಡಿದರು, അവൻ ഉയർത്തെഴുന്നേൽക്കും. ಅವನು ಪುನರುತ್ಥಾನಗೊಳ್ಳುತ್ತಾನೆ. അപ്പൊ അവള് പറഞ്ഞു, ಆಗ ಅವಳು ಹೇಳುತ್ತಾಳೆ, അന്ത്യദിനത്തിൽ ಅಂತ್ಯ ದಿನದಲ್ಲಿ അവൻ ഉയർത്തെഴുന്നേൽക്കുമെന്ന് ഞങ്ങൾക്കറിയാം. ಅವನು ಪುನರುತ್ಥಾನಗೊಳ್ಳುತ್ತಾನೆಂದು ನಮಗೆ ಗೊತ್ತಿದೆ. സഹോദരിയായ മറിയവും വന്ന് പറഞ്ഞു, ಸಹೋದರಿಯಾದ ಮರಿಯಳು ಬಂದು ಹೇಳಿದಳು, യേശുവേ, ಯೇಸುವೇ, അങ്ങോട്ട് ഉണ്ടായിരുന്നുവെങ്കിൽ ನೀವು ಇಲ್ಲಿ ಇದ್ದರೆ ഞങ്ങളുടെ സഹോദരൻ മരിക്കുകയില്ല. ನಮ್ಮ ಸಹೋದರನು ಸಾಯುತ್ತಿರಲಿಲ್ಲ. അവരുടെ ദുഃഖവും വേദനയും കണ്ട് ಅವರ ದುಃಖವು ವೇದನೆಯನ್ನು ಕಂಡು യേശുവിന്റെയും കണ്ണ് നിറഞ്ഞു. ಯೇಸು ಸ್ವಾಮಿಯ ಕಣ್ಣು ತುಂಬಿತು. യേശുവും കണ്ണീർ ചിന്തി. ಯೇಸು ಸ್ವಾಮಿಯ ಕಣ್ಣೀರು ಅಲ್ಲಿ ಬಿತ್ತು. അതിനുശേഷമാണ് ಅದರ ನಂತರ അവൻ എവിടെയാണ് അടക്കിയിരിക്കുന്ന യേശു അന്വേഷിച്ചത്. ಅವನನ್ನು ಎಲ್ಲಿ ಸಮಾಧಿ ಮಾಡಿದ್ದಾರೆ ಎಂದು ಕೇಳಿದರು. ലാസറിനെ അടക്കിയ സ്ഥലത്തേക്ക് അവനെ കൊണ്ടുപോയി. ಲಾಸರನು ಸಮಾಧಿ ಮಾಡಿದ ಕಡೆ ಯೇಸುವನ್ನು ಕರೆದುಕೊಂಡು ആ കല്ലറയുടെ മുമ്പിൽ നിന്നുകൊണ്ട് ಆ ಸಮಾಧಿಯ ಮುಂದೆ ನಿಂತುಕೊಂಡು യേശു ಆಜ್ಞಾಪಿച്ചു, ಯೇಸು ಆಜ್ಞಾಪನೆ ಮಾಡಿದರು, ലാസറേ പുറത്തു വരിക. ಲಾಸರನೇ ಹೊರಗೆ ಬಾ. ഹല്ലേലൂയ. ಹಾಲೆಲೂಯ. മരിച്ചവൻ എഴുന്നേറ്റ് വന്നു. ಮರಣಗೊಂಡವ ಪುನರುತ್ಥಾನನಾದ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. നമ്മൾ തിരിച്ചറിയണം, ನೋಡಿ, ನಮಗೆ ಎಲ್ಲರಿಗೂ ಗೊತ್ತಿರಬೇಕು, യേശുവിന്റെ എല്ലാ അത്ഭുത പ്രവൃത്തികളും ಯೇಸುವಿನ ಎಲ್ಲಾ ಅದ್ಭುತಗಳು ಪವಾಡಗಳು നമ്മുടെ ബുദ്ധിക്കും യുക്തിക്കും അപ്പുറത്താണ്. ನಮ್ಮ ಬುದ್ಧಿಗಿಂತಲೂ ನಮ್ಮ ಯುಕ್ತಿಗಿಂತಲೂ ಎಷ್ಟೋ ಮಿಗಿಲಾದದ್ದು. നമ്മുടെ ചിന്തകൾക്ക് അപ്പുറത്താണ്. ನಮ್ಮ ಚಿಂತೆಗಳಿಂದಲೂ ಎಷ್ಟೋ ಮಿಗಿಲಾದದ್ದು. നിങ്ങൾ കാണുന്നതിനും അപ്പുറത്താണ് യേശുവിന്റെ അത്ഭുത പ്രവൃത്തികൾ. ನೀವು ಕಾಣುವುದಕ್ಕಿಂತಲೂ ಎಷ್ಟೋ ಮಿಗಿಲಾದದ್ದು ದೇವರ ಪ್ರವೃತ್ತಿ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. ആ ഒരു അറിവ് നമുക്കുണ്ടായിരിക്കണം. ಈ ಒಂದು ಅರಿವು ನಮ್ಮಲ್ಲಿ ಇರಬೇಕು. നമ്മുടെ മക്കളോട് പറഞ്ഞ് അവർക്ക് വിശ്വാസം വരത്തില്ല. ನಮ್ಮ ಮಕ್ಕಳಲ್ಲಿ ಹೇಳಿದರೆ ಎಲ್ಲ ಅಷ್ಟು ಬೇಗ ನಂಬಿಕೆ ಬರುವುದಿಲ್ಲ. അതിന്റെ കാരണം അവർ നോക്കണം സയൻസും കണക്കൊക്കെയാണ്. ಅವರು ನೋಡುವಲ್ಲದು ಸೈನ್ಸ್ ಲೆಕ್ಕ ಎಲ್ಲ. അവർക്ക് അത്ര അറിയാവുള്ളൂ. ಅವರಿಗೆ ಅಷ್ಟೆಲ್ಲ ತಿಳುವಳಿಕೆ. യേശുവിന്റെ പ്രവൃത്തി, ಯೇಸುವಿನ ಪ್ರವೃತ್ತಿ, ഞാൻ കഴിഞ്ഞ ദിവസം സൂചിപ്പിച്ചതുപോലെ ನಾನು ಇಂದಿನ ದಿನ ನಿಮ್ಮಲ್ಲಿ ಹೇಳಿದ ಹಾಗೆ നമ്മുടെ പഞ്ചേന്ദ്രിയങ്ങൾക്ക് അപ്പുറത്ത് നടക്കുന്ന ನಮ್ಮ സംഭവങ്ങളാണ്. ಪಂಚೇಂದ್ರಿಯಿಂದಲೂ ಮಿಗಿಲಾಗಿ ನಡೆಯುವಂತ ಕಾರ್ಯಗಳು നമ്മൾ കണ്ടുകൊണ്ട് കാണുന്നതല്ല. ನಾವು ಕಣ್ಣಿನಲ್ಲಿ ಕಾಣುವಂತದ್ದಲ್ಲ. നമ്മുടെ ഇന്ദ്രിയങ്ങൾക്ക് അപ്പുറത്താണ് യേശുവിന്റെ പ്രവർത്തനങ്ങൾ ನಮ್ಮ നടക്കുന്നത്. ಇಂದ್ರಿಯಗಳಿಂದಲೂ ಆಚೆ ಆಗಿದೆ, ಮಿಗಿಲಾಗಿದೆ ದೇವರ ಪ್ರವೃತ್ತಿ. കഴിഞ്ഞ ദിവസം നമ്മൾ കണ്ടു, ಕಳೆದ ದಿನ ನಾವು ನೋಡಿದ್ದೇವೆ, എഫേസ്യർ 3:19, ಎಫೆಸಿಯರ್ 3:19 അറിവിനെ അതിശയിക്കുന്ന യേശുവിന്റെ മഹത്തായ സ്നേഹം. ಅರಿವನ್ನು ಅತಿಶಯ ಪಡಿಸುವಂತ ದೇವರ ಮಹತ್ತಾದ ಪ್ರೀತಿ. നിന്റെ അറിവിനെ അതിശയിക്കുന്ന ദൈവത്തിന്റെ പ്രീതി. ನಿನ್ನ ಅರಿವಿಂದಲೂ ಮಿಗಿಲಾದ ದೇವರ ಪ್ರೀತಿ. ഹല്ലേലൂയ. 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 എന്നാ പറഞ്ഞതിന്റെ അർത്ഥം? ಏನು ಇದರ ಅರ್ಥ? ഒരിക്കൽ ಒಮ್ಮೆ നമ്മൾ മർക്കോസിന്റെ സുവിശേഷത്തിൽ കാണുന്നുണ്ട്, ಮಾರ್ಕನ ಸುವಾರ್ತೆಯಲ್ಲಿ ನಾವಿದು ಕಾಣ್ತೇವೆ. ഒരു സിനഗോഗ് അധികാരിയായ ജയറോസ് യേശുവിന്റെ അടുത്തേക്ക് വന്നു. ಸಿನಗೋಗ್ ಅಧಿಕಾರಿಯಾದ ಜಯರೋಸ್ ಯೇಸುವಿನ ಹತ್ತಿರ ಬರುತ್ತಾರೆ. യേശുവിനോട് പറഞ്ഞു, ಯೇಸುವಲ್ಲಿ ಹೇಳುತ್ತಾರೆ, എന്റെ മകൾ മരിക്കാറായി കിടക്കുക, ನನ್ನ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಾಳೆ, നീ വന്ന് അവളുടെ തലേ കൈയൊന്ന് വെക്കണം. ನೀನು ಬಂದು ಅವಳ ತಲೆಯಲ್ಲಿ ಒಮ್ಮೆ ಮುಟ್ಟಬೇಕು. ആ ജയറോസ് വന്ന് വളരെ വേദനയോടുകൂടി കർത്താവിനോട് പറയുന്നത്, ಈ ಜೈರೋಸನು ತುಂಬಾ ವೇದನೆಯಲ್ಲಿ ಬಂದು ಯೇಸುವಲ್ಲಿ ಬೇಡಿಕೊಳ್ಳುವಂತದ್ದು. അവനൊരു സിനഗോഗ് അധികാരിയാണ്. ಅವನೊಬ್ಬ ಸಿನಗೋಗಿನ ಅಧಿಕಾರಿಯಾಗಿದ್ದ. അവനാ പറയുന്നത്, ಅವನೇ ಬಂದು ಹೇಳುವಂತದ್ದು, എന്റെ ചെറുമകൾ രോഗിയായി കിടക്കുകയാണ്, ನನ್ನ ಮಗಳು ರೋಗಿಯಾಗಿ ಹಾಸಿಗೆ ಹಿಡಿದಿದ್ದಾಳೆ, നീ വന്ന് അവന്റെ തലേ കൈവച്ച് പ്രാർത്ഥിക്കണം. ನೀನು ಅವಳ ತಲೆ ಮೇಲೆ ಕೈಯಿಟ್ಟೊಮ್ಮೆ ಪ್ರಾರ್ಥನೆ ಮಾಡಬೇಕು. അത് കേട്ടപ്പോ ಇದನ್ನು ಕೇಳಿದಾಗ യേശു ജയറോസിന്റെ അടുത്തേക്ക് പോകാൻ തയ്യാറായി. ಯೇಸು ಜೈರೋಸನ ಮನೆಗೆ ಹೋಗಲು ತಯಾರಾಗುತ್ತಾರೆ. അപ്പോഴാണ് ಆಗ വേറൊരു സ്ത്രീ, നമ്മൾ കേട്ട് 12 വർഷമായ രക്തസ്രാവമുള്ള സ്ത്രീ പുറകെ വരുന്നത്. 12 ವರ್ಷ ರಕ್ತಸ್ರಾವ ಹಿಡಿದಂತ ಒಬ್ಬಳು ಹೆಂಗಸು ಯೇಸುವಿನ ಹಿಂದೆ ಬರುವುದು. യേശു അവളെ കണ്ടില്ല. ಯೇಸು ಅವಳನ್ನು ಕಾಣುತ್ತಾ ಇಲ್ಲ. പക്ഷെ അവൾക്കൊരു വിശ്വാസം ഉണ്ടായിരുന്നു. ಆದರೆ ಅವಳೊಳಗೆ ಒಂದು ವಿಶ್ವಾಸ ಬಿತ್ತು, യേശു എന്നെ കാണണ്ട, ಯೇಸು ನನ್ನನ್ನು ನೋಡುದು ಬೇಡ, എന്നാലും ಆದರೂ എനിക്ക് അവന്റെ വസ്ത്രത്തിന്റെ വിളിമ്പിൽ തൊട്ടാ മതി, ನನಗೆ ಅವರ ಬಟ್ಟೆಯನ್ನೊಮ್ಮೆ ಮುಟ್ಟಿದರೆ ಸಾಕು, ഞാൻ സൗഖ്യപ്പെടും, ನನಗೆ ಗುಣ ಹೊಂದುತ್ತದೆ. ഹല്ലേലൂയ. ഹല്ലേലൂയ. ഒരു വിശ്വാസമാണത്. ಆ ಒಂದು ವಿಶ್ವಾಸ, അതാണ് അച്ഛൻ മുമ്പ് പറഞ്ഞു ഉറപ്പ് എന്ന് പറയുന്നത്. ಅದಾಗಿದೆ ಗುರುಗಳು ನಿಮ್ಮ ಹತ್ರ ಆಗ ಹೇಳಿದ್ದು, ಆ ದೃಢವಾದ ನಂಬಿಕೆ. യേശു എന്നെ കാണേണ്ട, ಯೇಸುವನ್ನು ನನಗೆ ಕಾಣಬೇಡ, എന്റെ തല കൈവയ്ക്കണ്ട, ಯೇಸು ನನ್ನ ಮೇಲೆ ಕೈ ಇಡಬೇಡ, എന്നെ നോക്കേണ്ട, ನನ್ನನ್ನು ನೋಡುವುದು ಬೇಡ, പക്ഷെ എനിക്ക് ನನಗೆ
അവന്റെ വസ്ത്രത്തിന്റെ വിളിമ്പിൽ തൊട്ടാൽ മാത്രം മതി. ಆ ಬಟ್ಟೆಯ ತುದಿಯನ್ನೊಮ್ಮೆ ಮುಟ್ಟಿದರೆ ಸಾಕು. ആ ഉറപ്പ്, ಆ ಒಂದು ದೃಢವಾದ ನಂಬಿಕೆ. അവിടെ രക്തസ്രാവം നിലച്ചു. ಅವಳ ರಕ್ತಸ್ರಾವ ನಿಂತಿತ್ತು. 12 വർഷമായി ദുഃഖിക്കുന്ന ക്ലേശിക്കുന്ന ഒരു സ്ത്രീയാണ്. 12 ವರ್ಷದಿಂದ ವೇದನಿಸುವ ಕ್ಲೇಶಿಸುವಂತಹ ಹೆಂಗಸು. പല വൈദ്യന്മാരെ നോക്കിയിട്ടും സുഖപ്പെടുത്താൻ പറ്റാത്ത രോഗമായിരുന്നു. ಹಲವು ಡಾಕ್ಟರ್ಸ್ ನೋಡಿದರೂ ಗುಣಪಡಿಸಲು ಅವರಿಂದ ಸಾಧ್ಯವಾಗಲಿಲ್ಲ. പക്ഷേ ಆದರೆ യേശുവിലുള്ള ഒരു ഉറപ്പ്, ಯೇಸುವಿನಲ್ಲಿರುವ ವಿಶ್ವಾಸ അവളിൽ അത്ഭുതങ്ങൾ സംഭവിച്ചു. ಅವಳಲ್ಲಿ ಅದ್ಭುತವನ್ನೇ ಉಂಟು ಮಾಡಿ അവൾ സൗഖ്യപ്പെട്ട് കഴിഞ്ഞപ്പോഴാണ് ಅವಳು ಗುಣ ಹೊಂದಿದಾಗ യേശു അങ്ങോട്ട് പോയി. ಯೇಸು ಎಲ್ಲಿಗೆ ಹೋಗುತ್ತಾ ಇದ್ದದ್ದು? യേശു ജയറോസിന്റെ വീട്ടിലേക്ക് ಜೈರೋಸಿನ ಮನೆಗೆ ಹೋಗುತ್ತಾ ಇದ್ದ. യേശു വീണ്ടും നടന്നുകൊണ്ടിരിക്കുകയാണ്. ಯೇಸು ಹಾಗೆ ಮುಂದೆ ಸಾಗುತ್ತಾ ಇದ್ದರು. അപ്പോൾ ಆಗ ജയറോസിന്റെ വീട്ടിൽ നിന്ന് ആളുകൾ തിരിച്ചു വന്ന് പറയുകയാണ്, ಜೈರೋಸಿನ ಮನೆಯಿಂದ ಆಳುಗಳು ಬಂದು ಯೇಸುವಲ್ಲಿ ಹೇಳುತ್ತಾರೆ, നിന്റെ മകൾ മരിച്ചുപോയി. ಜೈರೋಸ್ ನಿನ್ನ ಮಗಳು ಮರಣಗೊಂಡು, ഇനി ഗുരുവിനെ ബുദ്ധിമുട്ടിക്കണം. ಇನ್ನು ನೀನು ಪ್ರಭುವನ್ನು ಅವರಿಗೆ ಕಷ್ಟ ಕೊಡಬೇಕು. അതവർ അനുഭവിച്ചറിഞ്ഞൊരു സത്യമാണത്. ನೋಡಿ, ಅವರು ಅನುಭವಿಸಿದ ಸತ್ಯ, അവരനുഭവിച്ചറിഞ്ഞ സത്യമാണത്. ಅವರು ಅನುಭವಿಸಿದಂತಹ ಒಂದು ಸತ್ಯ, അവർ കണ്ട സത്യമാണത്. ಅವರು ನೋಡಿದ ಸತ್ಯವಿದು. ജയറോസിന്റെ മകൾ മരിച്ചു. ಜೈರೋಸಿನ ಮಗಳು ಸತ್ತು ಹೋದಳು. ഇനി ഗുരുവിനെ ബുദ്ധിമുട്ടിക്കേണ്ട. ಇನ್ನು ಗುರುವಿಗೆ ತೊಂದರೆ ಕೊಡಬೇಡ. പക്ഷേ യേശു എന്താ പറഞ്ഞത്? ಆದರೆ ಯೇಸು ಏನು ಹೇಳುತ್ತಾರೆ? അവൾ ഉറങ്ങുകയാണ്. ಅವಳು ನಿದ್ರಿಸುತ್ತಿದ್ದಾಳೆ, അവൾ ഉറങ്ങുകയാണ്. ಅವಳು ನಿದ್ದೆ ಮಾಡುತ್ತಿದ್ದಾಳೆ. അത് കേട്ടപ്പോൾ ಇದನ್ನು ಕೇಳಿದಾಗ അവിടെ ഉണ്ടായിരുന്നവർ പരിഹസിച്ചു. ಅಲ್ಲಿದ್ದವರು ಅವರನ್ನು ಪರಿಹಾಸ್ಯ ಮಾಡುತ್ತಾರೆ. കാരണ അവരനുഭവിച്ച സത്യം അവൾ മരിച്ചു എന്നുള്ളത്. ಅವರು ಅನುಭವಿಸಿದ ಸತ್ಯ ಅವಳು ಸತ್ತಾಗಿದೆ. യേശു ആ വീട്ടിലേക്ക് ചെന്നു. ಯೇಸು ಆ ಮನೆ ತಲುಪುತ್ತಾರೆ. തന്നിൽ കൂടുതൽ വിശ്വാസം ഉറപ്പുള്ള 3 ശിഷ്യന്മാരെയും കൂട്ടി. ತನ್ನಲ್ಲಿ ಹೆಚ್ಚು ವಿಶ್ವಾಸ ಇರುವ 3 ಶಿಷ್ಯರನ್ನು ಒಟ್ಟಿಗೆ ಕರೆದರು. പത്രോസ്, ಪೇತ್ರ, യാക്കോബ്, ಯೋಹನ್ನಾನ. യേശു അവിടെ ചെന്നപ്പോ ಯೇಸು ಅಲ್ಲಿ ತಲುಪಿದಾಗ അവര് ഈ മൃതസംസ്കാരത്തിന്റെ കച്ചേരിയൊക്കെ ആരംഭിച്ചു കഴിഞ്ഞു. ನೋಡಿ, ಮೃತ ಸಂಸ್ಕಾರದ ಆಚರಣೆಗಳನ್ನು, ಅದರ ആ പാട്ടൊക്കെ പാടാൻ ബാൻഡ് മേള ಹಾಡು ಗೀತೆಗಳನ್ನೆಲ್ಲ ಆಡ್ಲಿಕ್ಕೆ ಶುರು ಮಾಡಿದ್ರು. യേശു അവരെല്ലാം മാറ്റി നിർത്തി. ಯೇಸು ಸ್ವಾಮಿ ಅವರನ್ನೆಲ್ಲ ಬದಿಗೆ ಕಳುಹಿಸಿ, യേശു ಅವಳ കിടന്ന മുറി എവിടെയാണെന്ന് ചോദിച്ചു. ಯೇಸು ಅವಳು ಮಲಗಿದಂತಹ ಕೋಣೆ ಯಾವುದು ಅಂತ ಕೇಳಿದ್ರು. അവിടെ ചെന്നു. ಅಲ್ಲಿ ಹೋಗಿ യേശു ಅವളുടെ പേര് വിളിച്ചു. ಯೇಸು ಅವಳ ಹೆಸರನ್ನು ಕರೆಯುತ್ತಾರೆ. അവളുടെ കൈക്ക് പിടിച്ചു. ಅವಳ ಕೈಯನ್ನು ಹಿಡಿಯುತ್ತಾರೆ. അവൾ എഴുന്നേൽപ്പിച്ചു. ಅವಳನ್ನು ಎದ್ದೇಳಿಸುತ್ತಾರೆ. അവൾ എഴുന്നേറ്റ് വന്നു. ಅವಳು ಎದ್ದೇಳಿಕೊಂಡು ಬರುತ್ತಾಳೆ. ഹല്ലേലൂയ, ഹല്ലേലൂയ, ഹല്ലേലൂയ. അതാಗಿದೆ അറിവിന്റെ അപ്പുറത്തുള്ള യേശുവിന്റെ ദൈവത്തിന്റെ മഹത്തായ സ്നേഹം. ನಮ್ಮ ಜ್ಞಾನಕ್ಕಿಂತಲೂ ಮಿಗಿಲಾದ ದೇವರ ಪ್ರೀತಿ ಎಂಬುದು. നീ കണ്ണുകൊണ്ട് കാണുന്നതല്ല അവിടുത്തെ സ്നേഹം. ನೀನು ಕಣ್ಣಿನಿಂದ ಕಾಣುವಂತದ್ದಲ್ಲ ದೇವರ ಪ್ರೀತಿ. അതിനപ്പുറത്താണ് യേശുവിന്റെ സ്നേഹം. ಅದಕ್ಕಿಂತಲೂ ಮಿಗಿಲಾದದ್ದು ದೇವರ ಪ್ರೀತಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. ഈ ഒരു ആശ്രയ ബോധം, ಈ ಒಂದು ಆಶ್ರಯ ಬೋಧ, ഈ ഒരു ഉറപ്പ്, ಈ ಒಂದು ದೃಢ ನಂಬಿಕೆ നമുക്ക് ലഭിച്ചാൽ ನಮಗೆ ಸಿಕ್ಕಿದರೆ നമ്മൾ സമ്പന്നരായി. ನಾವು ಸಂಪನ್ನರು ಆಗುತ್ತೇವೆ. നമ്മൾ സമ്പന്നരായി. ನಾವು ಸಂಪನ್ನರಾಗುತ್ತೇವೆ. നിങ്ങൾക്ക് സമ്പന്നരാകണ്ടേ? ನಿಮಗೆಲ್ಲರಿಗೂ ಸಂಪನ್ನರಾಗಬೇಕಾ? യേശുവിൽ സമ്പന്നരാകണ്ടേ? ಯೇಸುವಲ್ಲಿ ನೀವು ಶ್ರೀಮಂತರಾಗುವುದು ಬೇಡವಾ? ഇന്ന് നിങ്ങൾ നിങ്ങളുടെ രോഗത്തെ അല്ലെ നിങ്ങളുടെ ബന്ധപ്പെട്ടവരുടെ രോഗത്തെ അവർ ദുഃഖിച്ചുകൊണ്ടിരിക്കുക. ಇಲ್ಲದ್ರೆ ನಿಮ್ಮ ರೋಗವೋ ನಿಮ್ಮ ಸಂಬಂಧಿಕರ ರೋಗವನ್ನು ಕಂಡು ದುಃಖಿಸ್ತಾ ಇರುವುದು, അല്ലെ മറ്റു തടസ്സങ്ങളെ ഓർത്ത് ഭയപ്പെട്ടുകൊണ്ടിരിക്കും. ಇಲ್ಲದ್ರೆ ಬಾಕಿ ಇರುವ ಅಡಚಣೆಗಳು ಕಂಡು ಭಯಪಡುತ್ತಾ ಇರುವುದಾ? ചിലര് മക്കളുടെ പരീക്ഷ ഓർത്ത് ഭയപ്പെട്ടിട്ടുണ്ട്. ಕೆಲವರು ಮಕ್ಕಳ ಪರೀಕ್ಷೆಯನ್ನೇ ನೆನೆದು ಭಯಪಡುತ್ತಿದ್ದಾರೆ. ಕೆಲವರು ವಿದೇಶത്തേക്ക് പോകുവാൻ ವಿದೇಶ ಹೋಗಲು വിസയ്ക്ക് വേണ്ടി അപ്ലൈ ചെയ്ത് വിഷമിച്ചിരിക്കുക. ವಿಸಾಕ್ಕಾಗಿ ಕಾದು ಬೇಸರ ಪಡುತ್ತಿದ್ದಾರೆ. ചില ലക്ഷങ്ങൾ മുടക്കിയിരിക്കുക. ಲಕ್ಷಗಟ್ಟಲೆ ಖರ್ಚು ಮಾಡಿದ್ದಾರೆ. വിശ്വസിക്കണം. ವಿಶ್ವಾಸವೆಂಬುದು ಬೇಕು. യേശുവിന്റെ കുരിശിൽ, ಯೇಸುವಿನ ಶಿಲುಬೆಯಲ್ಲಿ എനിക്ക് വിജയമുണ്ട്. ನನಗೆ ಜಯವಿದೆ. സകല പ്രശ്നത്തിനും പരിഹാരം യേശു നൽകി കഴിഞ്ഞു. ಎಲ್ಲ ಸಮಸ್ಯೆಗಳಿಗೂ ಯೇಸು ಸ್ವಾಮಿ ಪರಿಹಾರ ಕೊಟ್ಟಾಯಿತು. ഇത് ഉറച്ചങ്ങ് വിശ്വസിച്ച് ಇದನ್ನು ನೀವು ತೆಗೆದು
ഇന്ന് എന്തിനെ കുറിച്ചാണോ നീ വേദനിക്കുന്നത്? ಇವತ್ತು ನೀನು ಯಾವುದರ ಬಗ್ಗೆ ವೇದನೆ ಪಡುತ್ತಿರುವಿ? എന്തിനെ കുറിച്ചാണോ നീ സങ്കടപ്പെടുന്നത്? ಯಾವುದನ್ನು ನೀನು ಕಂಡುಕೊಂಡು ಸಂಕಟ ಪಡುತ್ತಿ? ആ സങ്കടം മാറ്റിവെച്ച് ಆ ಸಂಕಟವನ್ನು ದೂರವಿಟ್ಟು അവന്റെ കുരിശിൽ ಅವನ ಶಿಲುಬೆಯಲ್ಲಿ എനിക്ക് ഉറപ്പുണ്ട്, ನನಗೆ ನಂಬಿಕೆ ಇದೆ. ഹല്ലേലൂയ ഹല്ലേലൂയ. ഹല്ലേലൂയ ഹല്ലേലൂയ. ഹല്ലേലൂയ ഹല്ലേലൂയ. ഹല്ലേലൂയ ഹല്ലേലൂയ. ഹല്ലേലൂയ ഹല്ലേലൂയ. 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 ഒന്നുകൂടെ സ്തുതിച്ച് ಎಲ್ಲರೊಮ್ಮೆ ಗಟ್ಟಿಯಾಗಿ ಕರಗಳನ್ನೆತ್ತಿ ಸ್ತುತಿಸಿರಿ, ಸ್ವರ ಎತ್ತಿ. ಹಲ್ಲೆಲೂಯ 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 ഹല്ലേലൂയ ഹല്ലേലൂയ ഹല്ലേലൂയ. സ്വരം ഉയരട്ടെ, സ്വര എത്തി സ്തുതിസിരി, വാ തുറന്ന് വായ് തെരേതു. ഹല്ലേലൂയ ദൈവത്തെ മഹത്വപ്പെടുത്ത്. ഹല്ലേലൂയ 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 ഹല്ലേലൂയ. സ്വേ സ്വേ സ്വേ. ഹല്ലേലൂയ 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 ഹല്ലേലൂയ. തടസ്സത്തിന്റെ അരൂപി എല്ലാം നമ്മെ വിട്ട് മാറിപ്പോട്ടെ. ಅಡಚಣೆಯ ಶಕ್ತಿಗಳು ನಮ್ಮನ್ನು ಬಿಟ್ಟು ತೊಲಗಬೇಕು. എല്ലാ അരൂപിയും നമ്മെ വിട്ട് മാറിപ്പോട്ടെ. ಅಂತಹ ಶಕ್ತಿಗಳು ನಮ್ಮಿಂದ ದೂರ ಆಗಬೇಕು. രോഗത്തിന്റെ എല്ലാ പീഡകളുടെയും അരൂപി നമ്മെ വിട്ട് മാറിപ്പോട്ടെ. ರೋಗದ ಪೀಡೆಗಳ ಶಕ್ತಿಗಳು ನಮ್ಮಿಂದ ದೂರ ಹೋಗಬೇಕು. എല്ലാ കടബാധ്യതയുടെയും അരൂപി നമ്മെ വിട്ട് ಸಾಲ മാറിപ്പോട്ടെ. ಬಾಧೆಗಳ ಶಕ್ತಿಗಳು ನಮ್ಮಿಂದ ದೂರ ಹೋಗಬೇಕು. എല്ലാ കഷ്ടങ്ങളുടെ അരൂപി നമ്മെ വിട്ട് മാറിപ്പോട്ടെ. ಎಲ್ಲ ಕಷ್ಟ ಕಾರ್ಪಣ್ಯಗಳ ಶಕ್ತಿಗಳು ನಮ್ಮಿಂದ ದೂರ ಹೋಗಬೇಕು. നീ ഇന്ന് സങ്കടപ്പെട്ടുകൊണ്ടിരിക്കുന്ന, വേദനിച്ചുകൊണ്ടിരിക്കുന്ന ನೀನು ಇವತ್ತು ಸಂಕಟಪಟ್ಟು ವೇದನಿಸುತ್ತಿರುವ എല്ലാ അരൂപിയെയും ಎಲ್ಲಾ ದುಷ್ಟಶಕ್ತಿಗಳು ഒന്നുകൂടെ വലതേര് ഉയർത്തി ಬಲಗೈಯನ್ನು ಎತ್ತಿಕೊಂಡು ഒന്ന് സ്തുതിച്ച് ಇನ್ನೊಮ್ಮೆ ಸ್ತುತಿಸಿ. ഉറപ്പാണ്, ಹಾಲೆಲೂಯ. ഉറപ്പാണ്. ದೃಢವಾದ ನಂಬಿಕೆ ಇಟ್ಟು ഉറപ്പാണ്. ಸ್ತುತಿಸಿರಿ. ಹಾಲೆಲೂಯ 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 ಹಾಲೆಲೂಯ. ಯೇಸುವೇ ಹಾಲೆಲೂಯ ಹಾಲೆಲೂಯ ഹല്ലേലൂയ 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 ഹല്ലേലൂയ. ಯೇಸುವೇ ಯೇಸುವೇ. ಹಾಲೆಲೂಯ 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 ಹಾಲೆಲೂಯ. ഹല്ലേലൂയ ಯೇಸುವೇ ഹല്ലേലൂയ. ಹಾಲೆಲೂಯ 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 ഹല്ലേലൂയ ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲൂയ ഹല്ലേലൂയ ಹಾಲೆಲൂയ ഹല്ലേലൂയ ಹಾಲೆಲೂയ ഹല്ലേലൂയ ഹല്ലേലൂയ. ಹಾಲೆಲೂಯ. തളർന്നവൻ എഴുന്നേൽക്കട്ടെ, തളർന്നവൻ എഴുന്നേൽക്കട്ടെ, ಬಲ ಇಲ್ಲದವನು ಎದ್ದೇಳಲಿ, തളർന്നവർ എഴുന്നേൽക്കട്ടെ, ಬಲ ಇಲ್ಲದವರು ಎದ್ದೇಳಲಿ. കിടപ്പ് രോഗികൾ എഴുന്നേൽക്കട്ടെ, ಹಾಸಿಗೆ ರೋಗಿಗಳು ಈ ನಿಮಿಷ ಎದ್ದೇಳಲಿ. കിടപ്പ് രോഗികൾ എഴുന്നേൽക്കട്ടെ, ಹಾಸಿಗೆ ಹಿಡಿದ ರೋಗಿಗಳು ಎದ್ದೇಳಲಿ. രക്തസ്രാവങ്ങൾ നിലക്കട്ടെ, ರಕ್ತಸ್ರಾವವು ನಿಲ್ಲಲಿ. രക്തസ്രാവ രോഗികൾ ರಕ್ತಸ್ರಾವ ರೋಗಿಗಳು ಗುಣ ಹೊಂದಲಿ, സൗഖ്യപ്പെടട്ടെ, ಸೌಖ್ಯ ಉಂಟಾಗಲಿ. ഡയാലിസിസ് രോഗികൾ സൗഖ്യപ്പെടട്ടെ, ಡಯಾಲಿಸ್ ರೋಗಿಗಳು ಸೌಖ್ಯ ಹೊಂದಲಿ. ഡയാലിസിസ് രോഗികൾ സൗഖ്യപ്പെടട്ടെ, ಡಯಾಲಿಸ್ ರೋಗಿಗಳು ಸೌಖ್ಯ ಹೊಂದಲಿ. ഡയബറ്റീസ് രോഗികൾ സൗഖ്യപ്പെടട്ടെ, ಡಯಾಬಿಟಿಕ್ಸ್ ರೋಗಿಗಳು ಸೌಖ್ಯ ಹೊಂದಲಿ. പ്രഷർ രോഗികൾ സൗഖ്യപ്പെടട്ടെ. ಪ್ರೆಷರ್ ರೋಗಿಗಳು ಸೌಖ್ಯ ಹೊಂದಲಿ. ഹല്ലേലൂയ 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 ഹല്ലേലൂയ. Praise the Lord. Praise the Lord. Praise the Lord. Praise the Lord. Hallelujah. 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 മത്തായി 10:8 മത്താಯನ ಸುವಾರ್ತೆ 10:8. യേശു തന്റെ ശിഷ്യന്മാർക്ക് ഒരു കൽപ്പന കൊടുക്കുകയാണ്. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಆಜ್ಞೆಯನ್ನು ನೀಡುತ್ತಾರೆ. മത്തായി 10:8 ನೋಡಿ 10ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, രോഗികളെ സുഖപ്പെടുത്തുവേൻ, ರೋಗಿಗಳನ್ನು ಗುಣಪಡಿಸಿ, മരിച്ചവരെ എഴുന്നേൽപ്പിക്കുവേൻ, ಮರಣಗೊಂಡವರನ್ನು ಎದ್ದೇಳಿಸಿ, കുഷ്ഠരോഗികളെ ശുദ്ധരാക്കുവേൻ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿರಿ, പിശാച് ബാധിതരെ പിശാചിനെ ബഹിഷ്കരിക്കുവേൻ. ದೈವಗಳನ್ನು ಬಿಡಿಸಿರಿ. ഹല്ലേലൂയ. ഹല്ലേലൂയ. 4 കർമ്മങ്ങൾ പ്രവൃത്തികൾ ചെയ്യാനായിട്ട് ശിഷ്യന്മാരെ ഏൽപ്പിക്കുകയാണ്. ನೋಡಿ 4 ಕಾರ್ಯಗಳನ್ನು ಮಾಡಲು ಶಿಷ್ಯರಿಗೆ ಅದಕ್ಕೆ ಅಪ್ಪಣೆ ಕೊಡುವಂಥದ್ದು. രോഗികളെ സുഖപ്പെടുത്തുക, ರೋಗಿಗಳನ್ನು ಗುಣಪಡಿಸಿರಿ. രോഗികൾക്ക് വേണ്ടി പ്രാർത്ഥിക്കാനല്ല യേശു പറഞ്ഞത്. ನೋಡಿ ರೋಗಿಗಳಿಗಾಗಿ ಪ್ರಾರ್ಥಿಸಲು ಅಲ್ಲ ಯೇಸು ಹೇಳಿದ್ದು, സുഖപ്പെടുത്തുവേൻ. ಅವರನ್ನು ಗುಣಪಡಿಸಿರಿ. ദൈവത്തിന്റെ ഇഷ്ടമാണ്. ಅದು ದೇವರ ಇಷ್ಟ.
ഈ അരിവ് എല്ലാവർക്കും തരുന്നുണ്ട്. ಈ ಶಕ್ತಿ ಎಲ್ಲರಿಗೂ ಕೊಟ್ಟಿದ್ದಾರೆ. രോഗികളെ സുഖപ്പെടുത്തുവിൻ, ರೋಗಿಗಳನ್ನು ಗುಣಪಡಿಸಿರಿ, മരിച്ചവരെ എഴുന്നേൽപ്പിക്കുവിൻ, ಮರಣಗೊಂಡವರನ್ನು ಎಬ್ಬಿಸಿರಿ, കുഷ്ഠരോഗികളെ ശുദ്ധരാക്കുവിൻ, ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿರಿ, പിശാചുക്കളെ പുറത്താക്കുവിൻ, ದೆವ್ವಗಳನ್ನು ಬಿಡಿಸಿರಿ. ഹല്ലേലൂയ. ಹಾಲೆಲೂಯ. ദാനമായി നിങ്ങൾക്ക് കിട്ടി, ದಾನವಾಗಿ ನಿಮಗೆ ಲಭಿಸಿದ್ದನ್ನು ദാനമായി നിങ്ങൾ കൊടുക്കുവിൻ. ಉಚಿತವಾಗಿಯೇ ಕೊಡಿ. ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡಿ. ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡಿ. ഹല്ലേലൂയ. 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 ദൈവത്തിന്റെ കൃപകളെല്ലാം ഫ്രീ ആണ്. ನೋಡಿ, ದೇವರ ಕೃಪೆಗಳೆಲ್ಲವೂ ಉಚಿತವಾದದ್ದು, സൗജന്യമായിട്ട് തരുന്നതാണ്. ಅದು ಸೌಜನ್ಯವಾಗಿ ಕೊಡುವಂಥದ್ದು. ഒരാൾക്ക് ഒരു രോഗശാന്തിയുടെ കൃപയുണ്ടെങ്കിൽ, ಒಬ್ಬ ವ್ಯಕ್ತಿಗೆ ಒಂದು ರೋಗ ಶಾಂತಿಯ ಕೃಪೆ ಅವನಲ್ಲಿ ಇದ್ದರೆ, ആ വ്യക്തിയുടെ മിടുക്കോ കഴിവോ ഒന്നുമല്ല, ಆ ವ್ಯಕ್ತಿಯ ಸಾಮರ್ಥ್ಯ ಶಕ್ತಿ ಏನಲ್ಲ, ഒന്നുമല്ലത്, ಏನೂ ಅಲ್ಲ. ദൈവം കൊടുക്കുന്ന ഒരു കൃപയാണ്. ದೇವರು ಕೊಡುವಂತಹ ಒಂದು ಕೃಪೆ, ആ കൃപയാണത്. ಆ ಕೃಪೆ അത് ഫ്രീ ഗിഫ്റ്റ് ആണ്. ಅದು ಫ್ರೀ ಆಗಿ ಕೊಡುವಂಥದ್ದು. യേശു അതാ പറഞ്ഞത്, ಅದಾಗಿದೆ ಯೇಸು ಹೇಳಿದ್ದು, സൗജന്യമായി നിങ്ങൾക്ക് ലഭിച്ചു, ನಿಮಗೆ ಉಚಿತವಾಗಿ ಲಭಿಸಿದ್ದು, you received without payment ಉಚಿತವಾಗಿಯೇ ಕೊಡಿ, and you give without payment. ಉಚಿತವಾಗಿ ಪಡೆದಿರುವಿರಿ, സൗജന്യമായി കിട്ടി, സൗജന്യമായി കൊടുക്കുക. ಉಚಿತವಾಗಿಯೇ ಕೊಡಿ. ഹല്ലേലൂയ. 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 ഇത് സൗജന്യമായത് ಸೌಜನ್ಯವಾದದ್ದು. എന്തുകൊണ്ട് യേശു സൗജന്യമായി നൽകിയത്? ಯಾಕಾಗಿ ಯೇಸು ಸ್ವಾಮಿ ಇದನ್ನೆಲ್ಲ ಸೌಜನ್ಯ ರೀತಿಯಲ್ಲಿ ಕೊಟ್ಟ? അത് വിലയില്ലാത്തത് കൊണ്ടാണ്? ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳಿಯ? അല്ല, ಅಲ್ಲ. അതിന്റെ വില കൊടുക്കുവാൻ ಅದಕ್ಕೆ ಬೆಲೆ ನೀಡಲು നമുക്ക് സാധിക്കാത്തത് കൊണ്ടാണ്. ನಮಗೆ ಸಾಧ್ಯವಲ್ಲ, ಅದಕ್ಕಾಗಿ. അതാണ് കാരണം. ಅದೇ ಕಾರಣ. അതിന്റെ വിലയില്ലാത്തത് കൊണ്ടല്ല. ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳಿ ಅಲ್ಲ, അതിന് വില കൊടുക്കാൻ നമുക്ക് സാധ്യമല്ല. ನಮಗೆ ಅದಕ್ಕೆ ಬೆಲೆ ನೀಡಲು ಸಾಧ್ಯವಿಲ್ಲ. അതുകൊണ്ടാണ് അത് ഫ്രീ ഗിഫ്റ്റ് ആണ്. ಅದು ನಮಗೆ ಫ್ರೀ ಆಗಿ ಕೊಟ್ಟಂತ. ഹല്ലേലൂയ. 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 നമ്മൾ ചിന്തിക്കണം, ನಾವೆಲ್ಲರೂ ಚಿಂತಿಸಬೇಕು. ശിഷ്യന്മാർ സമൂഹം മുഴുവൻ ಶಿಷ್ಯ ಸಮೂಹವಿಡೀ സഹിയോൻ മാളികയിലിരുന്ന് പ്രാർത്ഥിച്ചപ്പോൾ, ಸಹಿಯೋನ್ ಶಾಲೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾಗ, ആ ദൈവത്തിന്റെ അരൂപി ആ ഭവനം മുഴുവൻ നിറഞ്ഞു നിന്നു. ದೇವರ ಪವಿತ್ರಾತ್ಮರ ಶಕ್ತಿ ಆ ಕೋಣೆ ಇಡೀ ತುಂಬಿಕೊಂಡಿತ್ತು. എല്ലായിടത്തും കടന്നു വന്നു, ಎಲ್ಲ ಕಡೆಗೂ ಇಳಿದು ಬಂತು. ആ ഭവനം മുഴുവൻ നിറഞ്ഞു നിൽക്കുക. ಆ ಮನೆ ಇಡೀ ದೇವರ ಆತ್ಮದಿಂದ ತುಂಬಿ ನಿಂತಿತ್ತು. എല്ലാവർക്കും ലഭിക്കുകയാണ്. ಎಲ್ಲರಿಗೂ ಸಿಗುವಂತ. ಎರಡು, അത് കൂടാതെ ಅದಕ್ಕೆ ಇನ್ನು അവർക്ക് ഓരോരുത്തരുടെ മേൽ അഗ്നിനാളമായി കടന്നു വന്നു. ಪ್ರತಿಯೊಬ್ಬರ ಮೇಲೆ ಅಗ್ನಿ ಜ್ವಾಲೆಗಳ ರೀತಿ ಪವಿತ್ರಾತ್ಮರುಗಳಿದು. ഹല്ലേലൂയ. 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 അപ്പൊ എല്ലാവരുടെ മേലും ഈ അരുവ് ദൈവം തന്നു കഴിഞ്ഞു. ಎಲ್ಲರ ಮೇಲೂ ದೇವರು ಈ ಶಕ್ತಿಯನ್ನು ಕೊಟ್ಟ ಆಯಿತು. യേശുവിലുള്ള വിശ്വാസം ഏറ്റു പറയുന്ന ഏതൊരു മകനിലും മകളിലും, ಯೇಸುವಿನ ವಿಶ್ವಾಸವನ್ನು ಎತ್ತಿ ಹೇಳುವ ಯಾವೊಬ್ಬ ಮಗನ ಮೇಲೂ ಮಗಳ ಮೇಲೂ ഈ അരൂപി നൽകപ്പെട്ട് കഴിഞ്ഞിരിക്കുന്നു. ಈ ಶಕ್ತಿಯನ್ನು ಕೊಟ್ಟ ಹಾಗೆ ಆಯಿತು. അതാണ് ബൈബിൾ പറയുന്നത്. ಅದೇ ದೇವರ ವಾಕ್ಯವು ಹೇಳುವಂತದ್ದು, നിങ്ങൾ രാജകീയ വംശവും പുരോഹിത ഗണവുമാണ്. ನೀವು ರಾಜಕೀಯ ವಂಶವೂ ಪುರೋಹಿತ ಗಣವೂ ಆಗಿದ್ದೀರಿ. ഈ അരൂപി നമുക്ക് എല്ലാവർക്കും ലഭിച്ചു ಈ കഴിഞ്ഞു. ಶಕ್ತಿ ನಮಗೆಲ್ಲರಿಗೂ ಲಭಿಸಿ ಆಯಿತು. എന്നാൽ ಆದರೂ എനിക്ക് അരൂപി ഉണ്ടെന്നുള്ള തിരിച്ചറിവിലേക്ക് വളരണം. ನನಗೆ ಈ ಶಕ್ತಿ ಇದೆ ಎಂಬ ಅರಿವಿಗೆ ನಾವು ಬೆಳೆಯಬೇಕು. അതാണ് പ്രശ്നം. ಅದು ಸಮಸ್ಯೆ. ആ അറിവ് നമുക്ക് ലഭിക്കണം. ಈ ಜ್ಞಾನ ನಮ್ಮಲ್ಲಿ ಇರಬೇಕು. അപ്പൊ എല്ലാവർക്കും ഈ അരൂപി നൽകപ്പെട്ട് കഴിഞ്ഞിരിക്കുന്നു. ಎಲ್ಲರಿಗೂ ಈ ಶಕ್ತಿ ಕೊಟ್ಟ ಹಾಗೆ ಆಯಿತು. ആര് ഈ അരൂപി തിരിച്ചറിയുന്നുവോ, ಯಾರೆಲ್ಲರೂ ಈ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳುತ್ತೀರೋ, അവൻ രോഗശാന്തി ചെയ്യും. ಅವನು ರೋಗಶಾಂತಿ ನೀಡುತ್ತಾನೆ. കർത്താവ് എഴുന്നേൽക്കും അവനിൽ. ಯೇಸು ಸ್ವಾಮಿ ಅವನಲ್ಲಿ ಎದ್ದೇಳುತ್ತಾನೆ. യേശു അവനിൽ എഴുന്നേൽക്കും. ಯೇಸು ಸ್ವಾಮಿ ಅವನಲ್ಲಿ ಎದ್ದೇಳುತ್ತಾನೆ. ഹല്ലേലൂയ. 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 അതൊരു വിശ്വാസത്തിന്റെ വരമാണ്. ಅದೊಂದು ವಿಶ್ವಾಸದ ವರವಾಗಿದೆ. വിശ്വാസത്തിന്റെ വരമാണത്. ವಿಶ್ವಾಸದ ವರ. അതൊരു കൃപയാണത്. ಅದು ಕೃಪೆಯಾಗಿದೆ. അതൊരു വിത്തായി എല്ലാ മക്കളിലും വിതറിയിട്ടുണ്ട്. ಅದೊಂದು ಬಿತ್ತಾಗಿ ಎಲ್ಲರ ಮೇಲೂ ಅದನ್ನು ಬಿತ್ತಿದ್ದಾರೆ. വിശ്വാസം ഒരു വിത്താണത്. ವಿಶ್ವಾಸವೆಂಬುದೊಂದು ಅದು ಬಿತ್ತು. അതെല്ലാ മക്കളിലും വിതറിയിട്ടുണ്ട്. ಅದು ಎಲ್ಲರಲ್ಲಿಯೂ ಬಿತ್ತಿಯಾಗಿದೆ.
ആ വിത്തിനെ തിരിച്ചറിയുന്നവൻ ಆ ಬಿತ್ತನ ಗುಣ ಅರಿತಿದ್ದರೆ അത്ഭുതങ്ങളും അടയാളങ്ങളും സൃഷ്ടിക്കും. ಅದ್ಭುತಗಳನ್ನು ಪವಾಡಗಳನ್ನು ಅವನು ಸೃಷ್ಟಿ ಮಾಡುತ್ತಾನೆ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. വലതുകൈ ഹല്ലേലൂയ 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 ഹല്ലേലൂയ. പ്രൈസ് ദി ലോർഡ്. പ്രൈസ് ദി ലോർഡ്. ഇനി വിശ്വാസം എങ്ങനെയാണ് നമുക്ക് കിട്ടുന്നത്? ವಿಶ್ವಾಸವು ಯಾವ ರೀತಿ ನಮಗೆ ದೊರಕುವುದು? റോമർ 10:17. ರೋಮರ್ 10:17. വിശ്വാസം കേൾവിയിൽ നിന്നും, കേൾവി ക്രിസ്തുവിനെ പറ്റിയുള്ള പ്രസംഗത്തിൽ നിന്നുമാണ്. 10:17. റോമർ 10:17. ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ. അല്ല, മുന്നിലോ പിന്നിലുള്ള വചനങ്ങളോ വായിച്ചപ്പോൾ കിട്ടും. 10:17. ആകയാൽ വിശ്വാസം കേൾവിയിൽ നിന്നും, കേൾവി ക്രിസ്തുവിനെ പറ്റിയുള്ള പ്രസംഗത്തിൽ നിന്നുമാണ്. ಶುಭ ಸಂದೇಶ ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ. ಶುಭ ಸಂದೇಶ ಕೇಳುವುದರಿಂದ. ഒരാളിൽ വിശ്വാസം ജനിക്കുന്നത് ಒಬ್ಬನಲ್ಲಿ ವಿಶ್ವಾಸ ಹುಟ್ಟುವುದು വെറുതെ ഉണ്ടാകത്തില്ല, ಸುಮ್ಮನೆ ಬರುವುದಲ್ಲ. ಅದು കേൾവിയിൽ നിന്നാണ്. ಅದು ನಾವು ಕೇಳುವುದರ ಮುಖಾಂತರ. കേൾക്കണം. ആരെ കേൾക്കണം? ಯಾರನ್ನು ಕೇಳಬೇಕು? യേശുവിനെ കേൾക്കണം. ಯೇಸುವನ್ನು ಕೇಳಬೇಕು. അപ്പൊ വിശ്വാസം കേൾവിയിൽ നിന്നും, ವಿಶ್ವಾಸವು ಕೇಳುವುದರ ಮುಖಾಂತರ, കേൾവി ಈ ಆಲಿಸುವುದು യേശുവിനെ കുറിച്ചുള്ള പ്രസംഗത്തിൽ നിന്നുമാണ്. ಯೇಸುವನ್ನು ಬೋಧಿಸುವುದರ ಮೂಲಕ. ഹല്ലേലൂയ 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 ഹല്ലേലൂയ. ഹല്ലേലൂയ. ഒരാളിൽ വിശ്വാസം ജനിക്കുന്നത് അങ്ങനെയാണ്. ಒಬ್ಬನಲ್ಲಿ ವಿಶ್ವಾಸ ಹುಟ್ಟುವುದು ಆ ರೀತಿ. അതാണ് ബൈബിൾ പഠിപ്പിക്കുന്നത്. ಅದನ್ನೇ ನಮಗೆ ದೇವರ ವಾಕ್ಯವು ಹೇಳುವಂತದ್ದು. യേശുവിനെ കുറിച്ച് ആരെങ്കിലും പ്രസംഗിക്കണം, ಯೇಸುವಿನ ಬಗ್ಗೆ ಯಾರಾದರೂ ಬೋಧಿಸಬೇಕು. ആ പ്രസംഗം കേൾക്കണം. ಅದನ್ನು ನಾವು ಕೇಳಬೇಕು. യേശുവിനെ കുറിച്ച് കേൾക്കണം. ಯೇಸುವಿನ ಬಗ್ಗೆ ಕೇಳಬೇಕು. അപ്പൊ അതുകൊണ്ടാണ് ಆದುದರಿಂದ നമ്മുടെ മക്കൾക്ക് എങ്ങനെ വിശ്വാസം കിട്ടുന്നത്? ನಮ್ಮ ಮಕ್ಕಳಿಗೆ ವಿಶ್ವಾಸ ಯಾವ ರೀತಿ ಸಿಗುವುದು? നിങ്ങൾ യേശുവിനെ കുറിച്ച് മക്കളോട് പറയാറുണ്ടോ? ನೀವು ಯೇಸುವಿನ ಬಗ್ಗೆ ಮಕ್ಕಳಲ್ಲಿ ಹೇಳ್ಕೊಡ್ತೀರಾ? മക്കളോട് യേശുവിനെ കുറിച്ച് പറയുന്നില്ല എങ്കിൽ, ಮಕ್ಕಳಲ್ಲಿ ಯೇಸುವಿನ ಬಗ್ಗೆ ಹೇಳಿಕೊಡದೇ ಇದ್ದರೆ അവരൊരു വിശ്വാസം ജനിക്കത്തില്ല. ಅವರಲ್ಲಿ ವಿಶ್ವಾಸ ಹುಟ್ಟುವುದಿಲ್ಲ. ജനിക്കത്തില്ല. ವಿಶ್ವಾಸ ಹುಟ್ಟುವುದಿಲ್ಲ. യേശുവിനെ കുറിച്ച് പ്രസംഗിക്കാത്ത മാതാപിതാക്കന്മാര്, ಯೇಸುವಿನ ಬಗ್ಗೆ ಹೇಳಿಕೊಡದ ತಂದೆ ತಾಯಂದಿರು വിശ്വാസമില്ലാത്ത മക്കളെയാണ് ജനിപ്പിക്കുന്നത്. ವಿಶ್ವಾಸ ಇಲ್ಲದ ಮಕ್ಕಳಿಗೆ ಜನ್ಮ ನೀಡುತ್ತಾರೆ. അവർക്ക് വിശ്വാസം ഉണ്ടാകത്തില്ല. ಅವರಿಗೆ ವಿಶ್ವಾಸ ಉಂಟಾಗುವುದಿಲ್ಲ. അപ്പൊ അതുകൊണ്ട് ಆದುದರಿಂದ യേശുവിനെ കുറിച്ച് ആര് പറയണം? ಯೇಸುವಿನ ಬಗ್ಗೆ ಯಾರು ಹೇಳ್ಬೇಕು? ആദ്യം മാതാപിതാക്കന്മാര് പറഞ്ഞ് കേൾപ്പിക്കണം. ಮೊದಲು ತಂದೆ ತಾಯಂದಿರು ಹೇಳಿಕೊಡ್ಬೇಕು. യേശുവിനെ കേൾക്കാൻ ഒത്തിരി വഴികളുണ്ട്. ಯೇಸುವನ್ನು ಕೇಳಲು ಅನೇಕ ಮಾರ್ಗಗಳಿವೆ. നമ്മൾ കാറ്റീസത്തിന് പോകുന്ന കുട്ടികൾ യേശുവിനെ കുറിച്ച് കേൾക്കുന്നുണ്ട്. ಕ್ಯಾಟೆಕಿಸ್ಗೆ ಹೋಗುವ ಮಕ್ಕಳು ಇದನ್ನು ಅನೇಕ ಕೇಳುತ್ತಾರೆ, ತುಂಬಾ ಕೇಳ್ತಾರೆ. എന്നാൽ അതിനേക്കാളും പ്രധാനപ്പെട്ടതാണ്, ಅದರಿಂದಲೂ ಮುಖ್ಯವಾದದ್ದು മാതാപിതാക്കന്മാരിൽ നിന്ന് മക്കൾ യേശുവിനെ കുറിച്ച് കേൾക്കുക എന്നുള്ളത്. ತಂದೆ ತಾಯಿಯಂದಿರಿಂದ ಹೆಚ್ಚಾಗಿ ಮಕ್ಕಳು ಯೇಸುವಿನ ಬಗ್ಗೆ ಕೇಳುವುದು. കേൾവിയിൽ നിന്നാണ് വിശ്വാസം വരുന്നത്. ಕೇಳುವುದರ ಮುಖಾದ ವಿಶ್ವಾಸ ಜನಿಸುವುದು. ഹല്ലേലൂയ 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 ഹല്ലേലൂയ. ഹല്ലേലൂയ. അപ്പൊ നമുക്ക് വിശ്വാസം ഉണ്ടെന്ന് വെച്ച് ನಮಗೆ ವಿಶ್ವಾಸ ಇದೆ ಅಂತ ಹೇಳಿ ആരോടും മിണ്ടാണ്ടിരുന്നു കഴിഞ്ഞാൽ, ಯಾರಲ್ಲಿಯೂ ಬಾಯಿ ಬಿಚ್ಚದೆ ಇದ್ದರೆ അതൊരു സുവിശേഷാത്മകമായ ജീവിതമല്ല. ಅದೊಂದು ಸುವಾರ್ಥ ಜನಕವಾದ ಜೀವನವಲ್ಲ. ആ ജീവിതമല്ലത്. ಅಲ್ಲ.
അത് വേദപുസ്തക ജീവിതമല്ലത്. ಅದು ದೇವರ ವಾಕ್ಯಕ್ಕೆ ಹೊಂದಿಕೊಂಡಂತ ಜೀವನವಲ್ಲ. നിനക്കൊരു വിശ്വാസമുണ്ടെങ്കിൽ ನಿನಗೆ ವಿಶ್ವಾಸವಿದ್ದಲ್ಲಿ നീ അത് പ്രകടിപ്പിക്കണം. ನೀನು ಅದನ್ನು ಪ್ರಕಟ ಮಾಡಬೇಕು. അത് പ്രകടിപ്പിക്കുകയാണ് ಪ್ರಕಟಪಡಿಸಿ ശാന്തമായിരുന്ന ദൈവത്തെ മഹത്വപ്പെടുത്തുക. ಶಾಂತವಾಗಿ ಇದ್ದುಕೊಂಡು ದೇವರನ್ನು ಮಹಿಮೆ ಪಡಿಸುವುದು. പ്രത്യേകിച്ച് സായന്ന പ്രാർത്ഥന, പ്രഭാത പ്രാർത്ഥന ഇത് നഷ്ടപ്പെടുത്തരുത്. ನೋಡಿ, ಮುಂಜಾನೆಯ ಪ್ರಾರ್ಥನೆ, ಸಾಯಂಕಾಲದ ಪ್ರಾರ್ಥನೆಯಲ್ಲೆಲ್ಲ ನಷ್ಟ ಮಾಡಬಾರ್ದು. ഈ പ്രാർത്ഥനകളുടെ വിശേഷത, ಈ ಪ್ರಾರ್ಥನೆಯಲ್ಲ ವೈಶಿಷ್ಟ್ಯತೆ. നമ്മുടെ മക്കൾ യേശുവിനെ കുറിച്ച് കേൾക്കും. ನಮ್ಮ ಮಕ್ಕಳು ಯೇಸುವಿನ ಬಗ್ಗೆ ಕೇಳುತ್ತಾರೆ. പ്രഭാത പ്രാർത്ഥന ഇല്ല, ಸುಪ್ರಭಾತ ಪ್ರಾರ್ಥನೆ ಇಲ್ಲ, സായന്ന പ്രാർത്ഥന ഇല്ല, ಸಂಜೆಯ ಪ್ರಾರ್ಥನೆಯೂ ಇಲ್ಲ. അങ്ങനെയുള്ള കുടുംബങ്ങളിലെ ಇಂತಹ ಕುಟುಂಬಗಳಲ್ಲಿ വിശ്വാസമുള്ള മക്കൾ ജനിക്കത്തില്ല. ವಿಶ್ವಾಸ ಇರುವ ಮಕ್ಕಳು ಹುಟ್ಟುವುದಿಲ್ಲ. കാരണം കേൾവിയിൽ നിന്നാണ് വിശ്വാസം വരുന്നത്. ಕೇಳುವಿಕೆಯ ಮುಖಾಂತರ ವಿಶ್ವಾಸ ಜನಿಸುವುದು. അപ്പൊ അതുകൊണ്ടാണ് ಆದುದರಿಂದ യേശുവിനെ മഹത്വപ്പെടുത്തിക്കൊണ്ടുള്ള പ്രാർത്ഥനകൾ ചെല്ലണം. ಯೇಸುವನ್ನು ಮಹಿಮೆ ಪಡಿಸುವ ಪ್ರಾರ್ಥನೆಗಳನ್ನು ನಾವು ಎತ್ತಿ ಹೇಳಬೇಕು. വേദപുസ്തകം വായിക്കണം. ದೇವರ ವಾಕ್ಯವನ್ನು ನಾವು ವಾಚನ ಮಾಡಬೇಕು. സുമ്മനെ വായിച്ചാ പോരാ, ಸುಮ್ಮನೆ ಓದಿ ಬಿಡುವುದಲ್ಲ, ഉറക്ക വായിക്കണം. വീടുകളിൽ ಗಟ್ಟಿಯಾಗಿ ಮನೆಗಳಲ್ಲಿ ಎಲ್ಲ ಇದನ್ನೆಲ್ಲ ಓದಬೇಕು. മക്കളെ കൊണ്ട് വായിപ്പിക്കണം. ಮಕ್ಕಳಲ್ಲಿ ಇದನ್ನು ಓದಿಸಬೇಕು. നിങ്ങൾ ആഹാരം കൊടുക്കുന്ന നിങ്ങളുടെ മക്കളല്ലേ? ನೀವು ಆಹಾರ ಕೊಡುವ ನಿಮ್ಮ ಮಕ್ಕಳಲ್ವಾ? നിങ്ങൾ വസ്ത്രം കൊടുക്കുന്നുണ്ട്, ನೀವು ಅವರಿಗೆ ಬಟ್ಟೆಗಳನ್ನು ನೀಡುತ್ತೀರಿ, ആഹാരം കൊടുക്കുന്നുണ്ട്, ಆಹಾರ ಕೊಡುತ್ತೀರಿ, കിടക്കാൻ ഇടം കൊടുക്കുന്നുണ്ട്, ಅವರಿಗೆ ಮಲಗಲು ಬೇಕಾದ ಸ್ಥಳವನ್ನು ಕೊಡುತ್ತೀರಿ, പഠന പുസ്തകങ്ങൾ വാങ്ങിച്ചു കൊടുക്കുന്നുണ്ട്, ಪುಸ್ತಕಗಳನ್ನೆಲ್ಲ ನೀವು ತೆಗೆದುಕೊಡ್ತೀರಿ, പഠിപ്പിക്കുന്നുണ്ട്, ಒಳ್ಳೆ ರೀತಿಯಲ್ಲಿ ನೀವು ಕಲಿಸುತ್ತೀರಿ, കമ്പ്യൂട്ടർ വാങ്ങിച്ചു കൊടുക്കുന്നുണ്ട്, ಕಂಪ್ಯೂಟರ್ ತೆಗೆದುಕೊಡ್ತೀರಿ, മൊബൈലും വാങ്ങിച്ചു കൊടുക്കുന്നുണ്ട്. ಮೊಬೈಲ್ ಫೋನ್ ತೆಗೆದುಕೊಡ್ತೀರಿ. പക്ഷേ ಆದರೆ വിശ്വാസം കൊടുക്കുന്നുണ്ടോ? ವಿಶ್ವಾಸವನ್ನು ನೀವು ಕೊಡ್ತಾ ಇದ್ದೀರಾ? വിശ്വാസം കൊടുക്കുന്നില്ലെങ്കിൽ, ವಿಶ್ವಾಸ ಕೊಡದೇ ಇದ್ದರೆ നിങ്ങളെ കൊടുക്കുന്നതെല്ലാം സീറോയായി മാറും. ನೀವು ಕೊಟ್ಟದ್ದೆಲ್ಲವೂ ಶೂನ್ಯವಾಗುತ್ತದೆ. ഇതെല്ലാം സീറോയായി മാറും. ಅವೆಲ್ಲದೂ ಶೂನ್ಯವಾಗುತ್ತದೆ. അവർക്ക് ദൈവത്തിന്റെ സ്പർശനം കിട്ടത്തില്ല. ಅವರಿಗೆ ದೇವರ ಸ್ಪರ್ಶ ಎಂಬುದು ಲಭಿಸುವುದಿಲ್ಲ. നിങ്ങളുടെ നാവിൽ നിന്ന് ദൈവത്തെ മഹത്വപ്പെടുത്തിക്കൊണ്ടുള്ള ನಿಮ್ಮ ಬಾಯಿಂದ ದೇವರನ್ನು ಮಹಿಮೆ ಪಡಿಸುವಂತಹ ഒരു സുവിശേഷാത്മകമായ ജീവിതം ആരംഭിക്കണം. ಒಂದು ಸುವಾರ್ತಾಜನಕವಾದ ಜೀವನವನ್ನು ಪ್ರಾರಂಭ ಮಾಡಬೇಕು. ആദ്യത്തെ പ്രേക്ഷിതർ നിങ്ങളാണ്. ಮೊದಲ ಪ್ರೇಷಿತರು ನೀವು ಅವರಿಗೆ. ഹല്ലേലൂയ. ಹಾಲೇಲೂಯ. അച്ഛന്മാരും സിസ്റ്റേഴ്സ് ഒക്കെ പിന്നെ വരത്തുള്ളൂ. ಗುರುಗಳು ಸಿಸ್ಟರ್ಸ್ ಎಲ್ಲ ಮತ್ತೆ ಬರುವವರು. മാതാപിതാക്കളുടെ വായിൽ നിന്ന് കേൾക്കേണ്ടത് ತಂದೆ ತಾಯಿಂದರ ಬಾಯಿಂದ ಬರುವ യേശുവിന്റെ നാമമാണ്. ಯೇಸುವಿನ ನಾಮ ಇರಬೇಕು. യേശുവിന്റെ പ്രവൃത്തികളാണ്. ಯೇಸುವಿನ ಪ್ರವೃತ್ತಿಯ ಬಗ್ಗೆ ಇರಬೇಕು. കുടുംബത്തിൽ ഉണ്ടാകേണ്ട ശബ്ദം, ಕುಟುಂಬದಲ್ಲಿ ಇರಬೇಕಾದಂತಹ ಶಬ್ದ ബൈബിൾ വായനയാണ്. ಬೈಬಲ್ ವಾಚನವಾಗಿರ್ಬೇಕು. അവിടെ ಅಲ್ಲಿ അത്ഭുതങ്ങളും അടയാളങ്ങളും സംഭവിക്കും. ಅದ್ಭುತಗಳು ಪವಾಡಗಳು ನಡೆಯುತ್ತದೆ. വിശ്വാസത്തെ ജനിപ്പിക്കുക, ವಿಶ್ವಾಸವನ್ನು ಹುಟ್ಟಿಸುವುದು, അത് ബോധപൂർവ്വം നിങ്ങൾ തയ്യാറാകണം. ಅದಕ್ಕೆ ನೀವು ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು. അലസരായിരുന്നു കഴിഞ്ഞാൽ ಉದಾಸೀನರಾಗಿದ್ದರೆ ഒരു വിശ്വാസത്തിന്റെ മകനോ മകളോ ജന്മം എടുക്കത്തില്ല. ಒಂದು ವಿಶ್ವಾಸದ ಮಗನೋ ಮಗಳೋ ಹುಟ್ಟುವುದಿಲ್ಲ. അവർക്ക് പ്രാർത്ഥിക്കാൻ അറിയില്ല, ಅವರಿಗೆ ಪ್ರಾರ್ಥಿಸಲು ಗೊತ್ತಿರುವುದಿಲ್ಲ, പ്രാർത്ഥന അറിയത്തില്ല, ಪ್ರಾರ್ಥನೆಯ ಬಗ್ಗೆ ಗೊತ್ತಿರುವುದಿಲ್ಲ, കുരിശു വരയ്ക്കാൻ അറിയത്തില്ല, ಆ ಶಿಲುಬೆ ಗುರುತು ಏನು ಗೊತ್ತಿಲ್ಲ, ഒന്നും അറിയത്തില്ല, ಏನೂ ಗೊತ್ತಿಲ್ಲ, വിശ്വാസം ഇല്ല. വിശ്വാസವೇ ಇಲ್ಲ. ഹല്ലേലൂയ, 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 ഹല്ലേലൂയ. ഹല്ലേലൂയ. വിശ്വാസത്തിന്റെ വിത്തുകൾ നിങ്ങൾ മക്കളിൽ വിതറണം. ವಿಶ್ವಾಸದ ಬಿತ್ತುಗಳನ್ನು ನಿಮ್ಮ ಮಕ್ಕಳಲ್ಲಿಯೂ ಬಿತ್ತಬೇಕು. മക്കളിൽ വിതറണം. അത് ಮಕ್ಕಳಲ್ಲಿಯೂ ಬಿತ್ತಬೇಕು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. അങ്ങനെ വരുമ്പോൾ ಹೀಗಿರುವಾಗ അവർക്കൊരു പരാജയം വന്നാൽ, ಅವರ ಜೀವನದಲ್ಲಿ ಒಂದು ಸೋಲು ಬಂದರು, രോഗം വന്നാൽ ಒಂದು ರೋಗಗಳು ಬಂದರೆ അവര് നിരാശപ്പെടത്തില്ല, ಅವರು ಬೇಗ ನಿರಾಸೆ ಪಡುವುದಿಲ್ಲ, അവര് പതറുകയില്ല. ಅವರೆಲ್ಲಿ ಎಡವಿ ಬೀಳುವುದಿಲ್ಲ. ഹല്ലേലൂയ, 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 ഹല്ലേലൂയ. ഹല്ലേലൂയ. വിശ്വാസത്തിന്റെ വിത്ത് വിതറിക്ക്. ವಿಶ್ವಾಸದ ಬೀಜವನ್ನು ಬಿತ್ತಿದರೆ ഹല്ലേലൂയ, 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 ഹല്ലേലൂയ. ഹല്ലേലൂയ. അച്ഛനെ എല്ലാ മാസവും ഞാൻ കോയമ്പത്തൂർ ധ്യാനിപ്പിക്കാൻ പോകാറുണ്ട്. ಗುರುಗಳು ಎಲ್ಲಾ ತಿಂಗಳು ಕೊಯಮತ್ತೂರು ಧ್ಯಾನ ಕೇಂದ್ರಕ್ಕೆ ಧ್ಯಾನ ನೀಡಲು ಹೋಗುತ್ತಾರೆ. അവിടെ പ്രാർത്ഥനാ കൂട്ടായ്മയിലുണ്ടായിരുന്ന ഒരു മകൻ, ಅಲ್ಲಿ ಪ್ರಾರ್ಥನಾ ಗ್ರೂಪಿನಲ್ಲಿ ಇದ್ದಂತ ಒಬ್ಬ ಮಗನು, അവന് രക്തത്തിൽ ക്യാൻസറായി. ಅವನ ಬ್ಲಡ್ ಅಲ್ಲಿ ಕ್ಯಾನ್ಸರ್, രക്തത്തിൽ ರಕ್ತದಲ್ಲಿ രക്തം മലദ്വാരത്തിൽ ക്യാൻസറായി. ಮಲದ್ವಾರದಲ್ಲಿ ಕ್ಯಾನ್ಸರ್. വളരെ ഭീകരമായ ഒരു അന്തരീക്ഷമാണ്. ತುಂಬಾ ಒಂದು ಕಾಣಲು ಸಾಧ್ಯವಾಗದಂತು എന്ന് വെച്ച് കഴിഞ്ഞാൽ ನೋಡಿ, ഡോക്ടർക്ക് ഓപ്പറേഷൻ ചെയ്യാൻ മടിയുണ്ട്.
ಆಪರೇಷನ್ ಮಾಡಲು ಡಾಕ್ಟರೇ ಹಿಂಜರಿಯುತ್ತಿದ್ದಾರೆ. അതിന്റെ കാരണം എന്നാന്ന് വെച്ച് കഴിഞ്ഞാൽ, ಕಾರಣವೇನೆಂದರೆ ഈ മലദ്വാരത്തിൽ ക്യാൻസർ വന്നു കഴിഞ്ഞാൽ, ಈ ಮಲದ್ವಾರದಲ್ಲಿ ಕ್ಯಾನ್ಸರ್ ಬಂದರೆ, പിന്നെ ഓപ്പറേഷൻ ചെയ്താൽ, ಮತ್ತೆ ಆಪರೇಷನ್ ಎಲ್ಲ ಮಾಡಿದರೆ, പിന്നെ മലം എപ്പോൾ പോകുന്നു എന്ന് പറയാൻ പറ്റത്തില്ല. ಮತ್ತೆ ಮಲವು ಯಾವ ರೀತಿ ವಿಸರ್ಜನೆ നമ്മുടെ നിയന്ത്രണ ശക്തി എല്ലാം നഷ്ടപ്പെടും. ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. നമ്മൾ അറിയാണ്ട് മലം പോകും. ನಾವು ಗೊತ್ತಾಗದೆ ಇದೆಲ್ಲ ಸಂಭವಿಸುತ್ತದೆ. ഈ മകൻ ഒരു 40 വയസ്സുണ്ട്. ಈ ಮಗನಿಗೆ ಒಂದು 40 ವರ್ಷ ಪ್ರಾಯ, ഭാര്യയും 3 മക്കളുള്ളതാണ്. ಹೆಂಡತಿ 3 ಮಕ್ಕಳು ಇದ್ದಾರೆ. ഈ രോഗത്തെ ഓർത്ത് ഈ മനുഷ്യൻ ഒത്തിരി വിഷമിച്ചു. ಈ ರೋಗವನ್ನು ಕಂಡು ತುಂಬಾ ವೇದನಿಸುತ್ತಿದ್ದ. ഞങ്ങൾ പ്രാർത്ഥനാ കൂട്ടായ്മയിൽ പ്രാർത്ഥന ആരംഭിച്ചു. ನಮ್ಮ ಪ್ರಾರ್ಥನಾ ಗ್ರೂಪಿನಲ್ಲಿ ಪ್ರಾರ್ಥನೆಯನ್ನು ಪ್ರಾರಂಭಿಸಿದೆ. ഞാൻ പറഞ്ഞു, രോഗത്തിന്റെ ഭീകരത ഓർത്ത് വിഷമിക്കരുത്. ರೋಗದ ಭೀಕರತೆಯನ್ನು ಕಂಡು ನೀನು ದುಃಖ ಪಡಬೇಡ. ഈ മകൻ ഒത്തിരി വലിയ വിശ്വാസിയാണ്. ಈ ಮಗನು ತುಂಬಾ ದೊಡ್ಡದಾದ ವಿಶ್ವಾಸ ಇರುವವ. ഞാൻ ഈ മകനെ നേരത്തെ അറിയുന്നതാണ്. ಈ ಮಗನ ಬಗ್ಗೆ ಗುರುಗಳಿಗೆ ಮೊದಲೇ ಗೊತ್ತು. കാരണം ചാലക്കുടി ഡിവൈനിലെ ಅಲ್ಲಿ ಚಾಲಕುಡಿ ಡಿವೈನ್ അച്ഛനുണ്ടായിരുന്നപ്പോ ಗುರುಗಳಿದ್ದಾಗ 2 വർഷം അവിടുത്തെ പ്രേഴ്സിനായിട്ട് ജോലി ചെയ്ത മകൻ, 2 ವರ್ಷ ಅಲ್ಲಿ ಪ್ರೇಷಿತನಾಗಿ ಕೆಲಸ ಮಾಡಿದ್ದ ಮಗ. വലിയ വിശ്വാസമാണ്, ತುಂಬಾ ಆಳವಾದ ವಿಶ್ವಾಸ. അത്ഭുതമെന്ന് പറയട്ടെ, ಅದ್ಭುತವಂತ ಹೇಳುತ್ತೇನೆ. ഡോക്ടർ ഓപ്പറേഷൻ ചെയ്യാൻ കുറിച്ച ദിവസം, ಡಾಕ್ಟರ್ ಆಪರೇಷನ್ ಹೇಳಿದ ದಿನ, ഓപ്പറേഷൻ ടേബിളിൽ ഈ മകൻ കിടന്നു. ಆಪರೇಷನ್ ಟೇಬಲ್ ಅಲ್ಲಿ ಮಲಗಿದ್ದಾನೆ. ഡോക്ടർ പരിശോധിച്ചപ്പോ ಡಾಕ್ಟರ್ ಪರಿಶೋಧನೆ ಮಾಡಿದಾಗ ആ ക്യാൻസറിന്റെ ഒരു ലക്ഷണവും അവിടെ ഇല്ല. ಆ ಕ್ಯಾನ್ಸರ್ ರೋಗದ ಯಾವ ಲಕ್ಷಣವೂ ಅಲ್ಲಿ ಇಲ್ಲ. എന്തൊരു അത്ഭുതം! അതാണ് ನೋಡಿ ಎಂತ ದೊಡ್ಡ ಅದ್ಭುತಗಳು. അതാണ് വിശ്വാസം എന്നുള്ളത്, ഉറപ്പാണത്. ನೋಡಿ ವಿಶ್ವಾಸವೆಂಬುದು ಅಷ್ಟು ಆಳವಾದುದು, ದೃಢತೆ ಇರುತ್ತದೆ. ഏറ്റവും വലിയ ഉറപ്പ് ಆ ದೃಢತೆ. സാക്ഷ്യം പറയാൻ അച്ഛനോടെ കൊണ്ടുവരാം മകനെ. ನೋಡಿ ಸಾಕ್ಷಿ ಹೇಳಲು ಗುರುಗಳು ಇಲ್ಲಿಗೆ ಕರೆದಿದ್ದಾರೆ. ഒരു 6 അടി പൊക്കം, ഒത്തൊരു ആജാനു മനുഷ്യനാണ്. ನೋಡಿ ಒಂದು ದೊಡ್ಡ ವ್ಯಕ್ತಿ ನೋಡುವಾಗ നല്ല ആരോഗ്യം, ಒಳ್ಳೆ ಆರೋಗ್ಯ, നല്ല ഹൈറ്റ്. ಒಳ್ಳೆ ಹೈಟ್. ആ മകനാണ് ഞാൻ ഈ പറഞ്ഞ ഈ അസുഖം വന്നത്. ಆ ಮಗನಿಗೆ ಈ ರೋಗವಿದ್ದದ್ದು. ഇന്ന് ദൈവത്തെ എപ്പോഴും സ്തുതിക്കുന്ന മകനാണ്. ಇವತ್ತು ಎಲ್ಲಾ ಸಮಯದಲ್ಲೂ ದೇವರನ್ನು ಮಹಿಮೆಪಡಿಸುವಂತಹ അത്ഭുതം സംഭവിച്ച് ലഭിച്ച മകനാണ്. ಅದ್ಭುತವು ಲಭಿಸಿದ ಮಗ ಅವನು. നിങ്ങളൊരു ക്യാൻസർ രോഗം വരുമ്പോ, ನೀವೊಂದು ಕ್ಯಾನ್ಸರ್ ರೋಗ ಬರುವಾಗ ആ രോഗത്തിലാണ് നിങ്ങൾ ശ്രദ്ധിക്കുന്നത്. ರೋಗದಲ್ಲಿ ಮಾತ್ರ ನೀವು ಗಮನ ಕೊಡುತ್ತೀರಿ. എന്നാൽ ಆದರೆ ആ രോഗത്തിന് പരിഹാരം ദൈവം കുരിശിൽ ചെയ്തു കഴിഞ്ഞു. ಆ ರೋಗಕ್ಕೆ ಪರಿಹಾರ ಯೇಸು ಶಿಲುಬೆಯಲ್ಲಿ ಮಾಡಿ ಮುಗಿಸಿದರು. ഇതുപോലൊരു ദൈവം ചരിത്രത്തിലുണ്ടോ? ಇಂತಹ ಒಂದು ದೇವರು ചರಿತ್ರೆಯಲ್ಲಿ ಎಲ್ಲಿಯೂ ഈ ಸಿಗುವುದಿಲ್ಲ. ഉറപ്പിൽ എന്തുമാത്രം നീ വിശ്വസിക്കുന്നു, ಈ ದೃಢತೆಯಲ್ಲಿ ಎಷ್ಟು ಮಾತ್ರ ನೀನು ವಿಶ್ವಾಸವಿಟ್ಟಿದೆಯೋ അപ്പോഴാണ് നിന്നിൽ സൗഖ്യം കടന്നു ಆಗ വരുന്നത്. ನಿನ್ನಲ್ಲಿ ಸೌಖ್ಯವು ಇಳಿದು ಬರುವಂತದ್ದು. അപ്പൊ രോഗത്തിലല്ല നീ ശ്രദ്ധിക്കേണ്ടത്. ರೋಗಕ್ಕೆಲ್ಲ ನೀನು ಹೆಚ್ಚು ಗಮನ ಕೊಡಬೇಕಾದದ್ದು. രോഗത്തെ സൗഖ്യപ്പെടുത്താൻ കഴിവുള്ള ഒരുവൻ നിന്റെ അടുത്തുണ്ട്. ರೋಗವನ್ನು ಗುಣಪಡಿಸಲು ಸಾಮರ್ಥ್ಯವಿರುವ ಒಬ್ಬನು ನಿನ್ನ ಹತ್ತಿರದಲ್ಲಿ ಇದ್ದಾನೆ. വിശ്വാസത്തിന്റെ വിത്ത് നിന്നിലുണ്ട് എങ്കിൽ, ವಿಶ್ವಾಸದ ಬಿತ್ತು ನಿನ್ನೊಳಗಿದ್ದರೆ നിന്നിൽ ക്രിസ്തു എഴുന്നേൽക്കും. ನಿನ್ನಲ್ಲಿ ಕ್ರಿಸ್ತನು ಎದ್ದೇಳುತ್ತಾನೆ. നിന്നിൽ ക്രിസ്തു എഴുന്നേൽക്കും. ನಿನ್ನಲ್ಲಿ ಕ್ರಿಸ್ತನು ಎದ್ದೇಳುತ್ತಾನೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. കർത്താവ് നൽകുന്ന വാക്കുകളാണ്, ಪ್ರಭು ಕೊಡುವಂತಹ ಮಾತುಗಳು നമ്മൾ കണ്ടത്. ಅದನ್ನು ನಾವು ನೋಡಿದ್ದು. രോഗികളെ സുഖപ്പെടുത്തുവിൻ, ರೋಗಿಗಳನ್ನು ಗುಣಪಡಿಸಿರಿ. മർക്കോസിന്റെ സുവിശേഷത്തിലെ ಮಾರ್ಕನ ಸುವಾರ್ತೆಯಲ್ಲಿ 16-ാം അധ്യായത്തിലെ 16ನೇ ಅಧ್ಯಾಯದಲ್ಲಿ, മർക്കോസിന്റെ സുവിശേഷം എത്ര അധ്യായം ഉണ്ടെന്നറിയാവോ? ಮಾರ್ಕನ ಸುವಾರ್ತೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ ಅಂತ ನಿಮಗೆ 16-ാം അധ്യായം, 16ನೇ ಅಧ್ಯಾಯ ನೋಡಿ. 17-ാം വാക്യം. 16ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ನೋಡಿ. എന്റെ നാമത്തിൽ പിശാചുക്കളെ ബഹിഷ്കരിക്കും, ನನ್ನ ನಾಮದಲ್ಲಿ ಪಿಶಾಚಿಗಳನ್ನು ಬಹಿಷ್ಕರಿಸಿ പുതിയ ഭാഷകൾ സംസാരിക്കും, ಹೊಸ ಮಾತುಗಳನ್ನು ಆಡಿರಿ, അവർ സർപ്പങ്ങളെ കയ്യിലെടുക്കും, ಅವರು ಸರ್ಪಗಳನ್ನು ಕೈಗಳಲ್ಲಿ ಎತ್ತಿಕೊಂಡು മാരകമായി എന്ത് കുടിച്ചാലും അത് അവർ ഉപദ്രവിക്കുകയില്ല. ಮಾರಕವಾದ ಏನನ್ನು ಕುಡಿದರೂ ಅವರಿಗೆ ಏನಾಗುವುದಿಲ್ಲ. ഇവിടെ സർപ്പം എന്ന് പറയുന്നത് പൈശാചിക പീഡയാണ്. ನೋಡಿ, ಇಲ್ಲಿ ಸರ್ಪ ಅಂತ ಹೇಳೋದು ಪೈಶಾಚಿಕವಾದ ಪೀಡೆ. പൈശാചിക പീഡയാണ് നമ്മളെ തളർത്തുന്നത്. ಪೈಶಾಚಿಕ ಪೀಡೆಗಳು ನಮ್ಮನ್ನು ಬೀಳಿಸುವಂಥದ್ದು.
അവർ രോഗികളുടെ മേൽ കൈകൾ വയ്ക്കും. ನೋಡಿ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ അവർ സൗഖ്യം പ്രാപിക്കുകയും ചെയ്യും. ಅವರು ಗುಣ ಹೊಂದುತ್ತಾರೆ. എന്റെ നാമത്തിൽ, ನನ್ನ ಹೆಸರಿನಲ್ಲಿ. യേശു കൽപ്പിക്കുകയാണ്, ಯೇಸು ಆಜ್ಞೆ ಮಾಡುವಂತ, എന്റെ നാമത്തിൽ ನನ್ನ ನಾಮದಲ್ಲಿ പിശാചുക്കളെ ബഹിഷ്കരിക്കും. ಪಿಶಾಚಿಗಳನ್ನು ಬಹಿಷ್ಕರಿಸಿ. ഹല്ലേലൂയ, 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 ഹല്ലേലൂയ. എന്റെ നാമത്തിൽ രോഗികളെ സുഖപ്പെടുത്തും. ನನ್ನ ನಾಮದಲ್ಲಿ ರೋಗಿಗಳನ್ನು ಗುಣಪಡಿಸಿರಿ. പിശാചുക്കളെ ബഹിഷ്കരിക്കും. ಪಿಶಾಚಿಗಳನ್ನು ಬಹಿಷ್ಕರಿಸಿರಿ. മരിച്ചവരെ എഴുന്നേൽപ്പിക്കും. ಸತ್ತವರನ್ನು ಎಬ್ಬಿಸಿರಿ. കുഷ്ഠരോഗികളെ ശുദ്ധരാക്കും. ಕುಷ್ಠರೋಗಿಗಳನ್ನು ಗುಣಪಡಿಸಿರಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. അച്ഛനടുത്ത് പ്രാർത്ഥിക്കാൻ വരുന്ന പല വ്യക്തികളുണ്ട്. ಗುರುಗಳ ಹತ್ತಿರ ಪ್ರಾರ್ಥಿಸಲು ಬರುವ ಹಲವು ವ್ಯಕ್ತಿಗಳಿದ್ದಾರೆ. ചിലർ ഇങ്ങനെ സ്കിൻ ഡിസീസസ്, ചർമ്മ രോഗികളായിട്ട് വരുന്നവരുണ്ട്. ನೋಡಿ, ಚರ್ಮ ರೋಗಿಗಳಾದ ಅನೇಕರು. അത് ഈ കുഷ്ഠരോഗം പോലെ തന്നെ വേറെ രോഗമാണ്. ಈ ಕುಷ್ಠರೋಗದ ಹಾಗೆ ಇನ್ನೊಂದು ಅದರ ವಿಧ. പലരും അതിന്റെ വേദന അനുഭവിക്കുന്നവരാണ്. ಹಲವರು ಅದರ ವೇದನೆ ಪಡುತ್ತಿರುವ. പ്രാർത്ഥിക്കുമ്പോൾ അതിന് സൗഖ്യം കിട്ടും. ಪ್ರಾರ್ಥಿಸುವ ಅವರಿಗೆ ಸೌಖ್ಯ. അത് ഏത് രോഗത്തിന് സൗഖ്യം കിട്ടും. ಯಾವ ರೋಗಕ್ಕೂ ಸೌಖ್ಯವಿದೆ. പക്ഷെ ಮೊದಲು വിശ്വാസത്തിന്റെ വിത്ത് നിന്റെ ഉള്ളിലുണ്ടായിരിക്കണം. ವಿಶ್ವಾಸದ ಬಿತ್ತು ನಿನ್ನೊಳಗೆ ಇರಬೇಕು. ഹല്ലേലൂയ, 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 ഹല്ലേലൂയ. ഹല്ലേലൂയ. കർത്താവിന്റെ വാക്കുകളെ വിശ്വസിക്കുക. ಪ್ರಭುವಿನ ಮಾತಿನಲ್ಲಿ ವಿಶ್ವಾಸ ಇರಬೇಕು. ഭയപ്പെടേണ്ട. ಭಯಪಡುವುದು ಬೇಡ. ഞാൻ നിന്നോടുകൂടെയുണ്ട്. ನಾನು ನಿನ್ನ ಜೊತೆಯಲ್ಲಿದ್ದೆ. ദൈവത്തിന്റെ വാക്കാണ്, ದೇವರ ನುಡಿ ಇದು. ഭയപ്പെടേണ്ട. ಭಯಪಡಬಹುದು. ഞാൻ നിന്നോടുകൂടെയുണ്ട്. ನಾನು ನಿನ್ನ ಜೊತೆ ಇದ್ದೇನೆ. കടബാധ്യത മൂലം ಸಾಲದ ಬಾಧೆಯಿಂದ വിഷമിക്കുന്ന കുടുംബങ്ങളാണ്. ವೇದನಿಸುವ ಕುಟುಂಬಗಳಿವೆ. ക്യാൻസർ രോഗം മൂലം ಕ್ಯಾನ್ಸರ್ ರೋಗದ ಮುಖಾಂತರ വിഷമിക്കുന്നവരാണെങ്കിൽ, ವೇದನಿಸುವವರಾಗಿದ್ದರೆ, കിഡ്നി രോഗം മൂലം ಕಿಡ್ನಿ ರೋಗದ ಮುಖಾಂತರ ഡയാലിസിന് പോകുന്നവരാണെങ്കിൽ, ಡಯಾಲಿಸಿಗೆ ಹೋಗುವವರಾಗಿರ್ಬೋದು. ഭയപ്പെടേണ്ട. ಭಯ ಬೇಡ. ഭയപ്പെടേണ്ട. ಭಯಪಡಬೇಡ. ഞാൻ നിന്നോടുകൂടെയുണ്ട്. ನಾನು ನಿನ್ನ ಜೊತೆ ಇದ್ದೆ. ഒരു ദൈവാശ്രയ ബോധം, ಒಂದು ದೇವರ ಆಶ್ರಯ ಬೋಧ, ദൈവത്തിലുള്ള ഉറപ്പ് ದೇವರಲ್ಲಿರುವ ಒಂದು ನಂಬಿಕೆ നമ്മിൽ ശക്തിപ്പെട്ടാൽ ನಮ್ಮಲ್ಲಿ ಶಕ್ತಿ ಪಡೆದರೆ ആ നിമിഷം ಆ ಹೊತ್ತಿನಲ್ಲಿ സൗഖ്യം കിട്ടും. ಸೌಖ್ಯ ಲಭಿಸುತ್ತದೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. മത്തായി 28:18 മത്തായി 28:18 സ്വർഗത്തിന്റെയും ഭൂമിയുടെയും മേലുള്ള എല്ലാ അധികാരവും എനിക്ക് നൽകപ്പെട്ടിരിക്കുന്നു. ಸ್ವರ್ಗದಲ್ಲೂ ಭೂಮಿಯಲ್ಲಿರುವ ಸಕಲ ಅಧಿಕಾರಗಳು ನನಗೆ ನೀಡಲಾಗಿದೆ. ഒന്ന് പറഞ്ഞേ. ಸ್ವರ್ಗದಲ್ಲೂ ಭೂಮಿಯಲ್ಲೂ ಇರುವ ಸಕಲ ಅಧಿಕಾರ ನನಗೆ ಕೊಡಲಾಗಿದೆ. ಸ್ವರ್ಗದಲ್ಲೂ ಭೂಮಿಯಲ್ಲೂ ಇರುವ ಸಕಲ ಅಧಿಕಾರ ನನಗೆ ನೀಡಲಾಗಿದೆ. എല്ലാരും ഒന്ന് പറഞ്ഞില്ലല്ലോ. ಎಲ್ಲರೂ ಬಾಯಿ ತೆರೆದು ಹೇಳಲಿಲ್ಲ. ഒന്ന് പറഞ്ഞേ. ಅದರಿಂದ ಗಟ್ಟಿಯಾಗಿ ಎಲ್ಲರೂ ಬಾಯಿ ತೆರೆ. എന്തിനച്ഛൻ പറയിപ്പിക്കണം എന്നറിയാം. ಯಾಕಾಗಿ ಗುರುಗಳು ಇದನ್ನು ನಿಮ್ಮಲ್ಲಿ ಎತ್ತಿ ಹೇಳಿಸುತ್ತಾರೆ? യേശുവിലുള്ള വിശ്വാസം നിന്നിൽ ശക്തിപ്പെടാൻ വേണ്ടിയിട്ടാണ്. ಯೇಸುವಿನಲ್ಲಿರುವ ವಿಶ್ವಾಸ ನಿನ್ನಲ್ಲಿ ಶಕ್ತಿ ಪಡೆಯಬೇಕು. യേശു പറഞ്ഞതിന്റെ അർത്ഥം എന്താ? ಯೇಸು ಹೇಳಿರುವುದರ ಅರ್ಥವೇ സ്വർഗത്തിന്റെ മേലും ಸ್ವರ್ಗದ ಮೇಲೂ എന്ന് വെച്ച് കഴിഞ്ഞാൽ ಅಂತ ಹೇಳಿದರೆ നമ്മുടെ ആത്മാവിന്റെ മേലാണ്. ನಮ್ಮ ಆತ್ಮದ ಮೇಲೆ, മരിച്ചു കഴിഞ്ഞാൽ ಸತ್ತ ಮೇಲೆ നമ്മുടെ ആത്മാവാണ് ജീവിക്കുന്നത്. ನಮ್ಮ ಆತ್ಮ ಜೀವಿಸುವುದು. അതിന്റെ നിയന്ത്രണം യേശുവിന്റെ കയ്യിലാണ്. ಅದರ ನಿಯಂತ್ರಿಸುವುದು ಯೇಸು ಸ್ವಾಮಿ. ഭൂമിയുടെ മേൽ, ಭೂಮಿಯ ಮೇಲೆ, ഭൂമിയുടെ മേലെന്ന് വെച്ച് കഴിഞ്ഞാൽ ಭೂಮಿಯ ಮೇಲಂತ ಹೇಳಿದರೆ ഈ ജഡത്തിന്റെ മേൽ, ಈ ಜಡ, നമ്മൾ ഭൂമിയിൽ വസിക്കുന്ന ജഡമുണ്ട്. ಈ ಭೂಮಿಯಲ್ಲಿ ನಾವು നമ്മൾ മനുഷ്യരാണ്. ಮನುಷ್ಯರು. നമ്മുടെ ശരീരം, ನಮ್ಮ ಶರೀರ, നമ്മുടെ ജഡമാണ്. ಅದು ಜಡವಾಗಿದೆ. ഈ ജഡത്തിലുണ്ടാകുന്ന എല്ലാ രോഗത്തിന്റെ മേലും, ಈ ಜಡದ ಮೇಲೆ ಆಗುವ ಎಲ್ಲ ರೋಗದ ಮೇಲೂ, എല്ലാ നാശത്തിന്റെ മേലും, ಎಲ್ಲ ವಿನಾಶದ ಮೇಲೂ യേശുവിന് അധികാരമുണ്ട്. ಯೇಸುವಿಗೆ ಅಧಿಕಾರವಿದೆ. സ്വർഗത്തിന്റെ മേലും ಸ್ವರ್ಗದ ಮೇಲೂ ഭൂമിയുടെ മേലുള്ള ಭೂಮಿಯ ಮೇಲಿರುವ എല്ലാ അധികാരവും. ಎಲ್ಲ ಅಧಿಕಾರ. ഇത് പറയുമ്പോ ಇದನ್ನು ಹೇಳುವಾಗ നിങ്ങൾ തിരിച്ചറിയണം, ನಿಮಗೆ ಎಲ್ಲರೂ ಅರಿತಿರ್ಬೇಕು, എന്റെ മേൽ, ನನ್ನ ಮೇಲೆ, ഞാൻ ഈ ഭൂമിയിൽ ജീവിക്കുന്ന മകനാണ്. ನಾನು ಈ ಭೂಮಿಯಲ್ಲಿ ಜೀವಿಸುವ ಮಗ. എന്റെ മേൽ, ನನ್ನ ಮೇಲೆ, എന്റെ കുടുംബത്തിന്റെ ನನ್ನ മേൽ, കുಟುಂಬದ ಮೇಲೆ, എന്റെ വസ്തുവകളുടെ മേൽ, ನನ್ನ ಆಸ್ತಿ ಪಾಸ್ತಿಗಳ ಮೇಲೆ, എന്റെ സമ്പത്തിന്റെ മേൽ, ನನ್ನ ಸೊತ್ತಿನ ಮೇಲೆ എല്ലാ അധികാരവും ദൈവത്തിനുണ്ട്. ಎಲ್ಲ ಅಧಿಕಾರ ದೇವರಿಗಿದೆ. അതുകൊണ്ട് ಆದುದರಿಂದ ഏത് കോണിൽ നിന്നാണോ എനിക്ക് സങ്കടങ്ങളും വേദനകളും വന്നത്, ಯಾವ ದಿಕ್ಕಿನಿಂದ ನನಗೆ ಸಂಕಟ ನೋವುಗಳು ಬರ್ತಾ ಇದೆಯೋ, ചിലപ്പോൾ എൻ്റെ ജോലിയിൽ നിന്നായിരിക്കാം, ಕೆಲವೊಮ್ಮೆ ನನ್ನ ಕೆಲಸ ಕಾರ್ಯಗಳಿಂದ ಇರಬಹುದು, ചിലപ്പോൾ എനിക്ക് പ്രൊമോഷൻ കിട്ടിയിട്ടില്ലായിരിക്കും, ನನಗೆ ಪ್ರಮೋಷನ್ ಎಂಬುದು ಲಭಿಸದೇ ಇರಬಹುದು, ചിലപ്പോൾ എനിക്ക് വിസ തടസ്സം ഉണ്ടായിരുന്നിരിക്കും, ವಿಸಾದ ಅಡಚಣೆಯಲ್ಲಿ ಇರಬಹುದು, ചിലപ്പോൾ എൻ്റെ വിസ ശരിയായില്ലെന്നിരിക്കാം. ನನ್ನ ವಿಸಾ ಸರಿಯಾಗ್ಲಿಲ್ಲ ಅಂತ ಇರಬಹುದು. അപ്പൊ എവിടെ നിന്നാണോ എനിക്ക് തടസ്സം വന്നത്, ಎಲ್ಲಿಂದ ನನಗೆ ಅಡಚಣೆ ಎಂಬುದು ಬರ್ತಾ ಇದೆಯೋ, ആ തടസ്സങ്ങളെ തരണം ചെയ്യാൻ, ಆ ಅಡಚಣೆಗಳನ್ನು ನೀಗಿಸಲು, ಸೋಲಿಸಲು നമ്മുടെ ദൈവത്തിന് അധികാരമുണ്ട്. ನಮ್ಮ ಪ್ರಭುವಿಗೆ ಅಧಿಕಾರವಿದೆ. സ്വർഗത്തിന്റെയും ഭൂമിയുടെയും മേലുള്ള എല്ലാ അധികാരവും ಸ್ವರ್ಗದಲ್ಲೂ ಭೂಮಿಯಲ್ಲಿರುವ ಎಲ್ಲ ಅಧಿಕಾರ എനിക്കുണ്ട്. ನನಗಿದೆ.
ഒരു വിവാഹ തടസ്സം വന്നെന്ന് ഇരിക്കുക, ಒಂದು ವಿವಾಹದ ಅಡಚಣೆ ಬಂದಂತ ಅನಿಸ್ಕೊಳ್ಳಿ, മക്കൾ ഉണ്ടാകുന്നില്ലെന്നിരിക്കുക, ಮಕ್ಕಳೇ ಆಗುತ್ತಾ ಇಲ್ಲ ಅಂತ ಚಿಂತಿಸಿ, അതൊക്കെ ജഡത്തിന് തടസ്സങ്ങളാണ്. ಅದೆಲ್ಲ ಜಡದ ಅಡಚಣೆಗಳು. അതിന്റെ എല്ലാം പരിഹാരം യേശുവിന്റെ കുരിശിന്മേലുണ്ട്. ಅದಕ್ಕೆಲ್ಲ ಪರಿಹಾರವು ಯೇಸುವಲ್ಲಿದೆ, ಯೇಸುವಿನ ಶಿಲುಬೆಯಲ್ಲಿವೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. കർത്താവിനെ ഒന്ന് സ്തുതിച്ച് മഹത്വപ്പെടുത്തിക്കുക. ಎಲ್ಲರೂ ಕರಗಳನ್ನೆತ್ತಿ ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸಿ ಗಟ್ಟಿಯಾಗಿ ಹಾಲೆಲೂಯ, ಹಾಲೆಲೂಯ. ಯೇಸುವೇ, ಯೇಸುವೇ, ಸ್ವರ ಎತ್ತಿ ಎಲ್ಲ ಅಡಚಣೆಗಳು ಬಿಟ್ಟು ಹೋಗಲು, ಎಲ್ಲ ರೋಗಗಳಿಂದ ಸೌಖ್ಯ ಉಂಟಾಗಲು, ಆರ್ಥಿಕ ಸಂಕಷ್ಟಗಳು ನೀಗಲು. ಹಾಲೆಲೂಯ, 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 ಹಾಲೆಲೂಯ. ಎಲ್ಲ ದುಷ್ಟ ಶಕ್ತಿಗಳು ನಮ್ಮನ್ನು ಬಿಟ್ಟು ತೊಲಗಲು. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, ಯೇಸುವೇ, ഹല്ലേലൂയ, ಹಾಲೆಲೂಯ, 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 ಹಾಲೆಲೂಯ. ലൂക്ക 1:37. ಲೂಕನ ಸುವಾರ್ತೆ 1:37. ദൈവത്തിനൊന്നും അസാധ്യമല്ലല്ലോ, ದೇವರಿಗೆ ಯಾವುದು ಅಸಾಧ್ಯವಲ್ಲ, ദൈവത്തിനൊന്നും അസാധ്യമല്ലല്ലോ. ದೇವರಿಗೆ ಯಾವುದು ಅಸಾಧ್ಯವಲ್ಲ. ಹೇಳಿ, ಗಟ್ಟಿಯಾಗಿ ಹೇಳಿ, ದೇವರಿಗೆ ಯಾವುದು ಅಸಾಧ್ಯವೆಂಬುದಿಲ್ಲ. ದೇವರಿಗೆ ಯಾವುದು ಅಸಾಧ್ಯವೆಂಬುದು ಇಲ್ಲ. ഇതെപ്പോ പറഞ്ഞ വാക്കാ? ಇದು ಯಾವಾಗ ಹೇಳಿದ ಮಾತು? മാലാഹ പരിശുദ്ധ അമ്മയോട് പറഞ്ഞ വാക്കാണ്. ಇದು ದೇವದೂತನು ಪರಿಶುದ್ಧ ಮಾತೆಯಲ್ಲಿ ಹೇಳಿದಂತಹ ವಾಕ್ಯ. നീ ഗർഭം ധരിച്ചൊരു പുത്രനെ പ്രസവിക്കുന്നു പറഞ്ഞപ്പോ, ನೀನು ಗರ್ಭ ಧರಿಸಿ ಒಂದು ಪುತ್ರನಿಗೆ ಜನ್ಮ ಕೊಡ್ತಿ ಅಂತ ಹೇಳಿದಾಗ, ഞാൻ പുരുഷനെ അറിയുന്നില്ലല്ലോ എന്നാ പരിശുദ്ധ അമ്മ പറഞ്ഞത്. ಪುರುಷನ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಪರಿಶುದ್ಧ ಮಾತೆ. ദൈവത്തിന് ഒന്നും അസാധ്യമല്ല. ದೇವರಿಗೆ ಅಸಾಧ್ಯವೆಂಬುದು ಏನೂ ಇಲ್ಲ. നിന്റെ രോഗത്തെ നോക്കി നിനക്ക് പറയാൻ സാധിക്കണം, ನಿನ್ನ ರೋಗವನ್ನು ನೋಡಿ ನೀನು ಹೇಳಲು ನಿನಗೆ ಆಗ್ಬೇಕು, ദൈവത്തിനൊന്നും അസാധ്യമല്ല. ದೇವರಿಗೆ ಯಾವುದು ಅಸಾಧ್ಯವಲ್ಲ, ദൈവത്തിനൊന്നും അസാധ്യമല്ല. ದೇವರಿಗೆ ಯಾವುದು ಅಸಾಧ್ಯವಲ್ಲ. ഡയബറ്റിക്സ് ആകാം, ಡಯಾಬಿಟಿಕ್ಸ್ ആകാം, ಡಯಾಬಿಟಿಕ್ಸ್, ഷുഗർ ആകാം, ಶುಗರಿನಿಂದ പ്രഷർ ആകാം, ಪ್ರೆಷರ್ ಇರಬಹುದು. ദൈവത്തിനൊന്നും അസാധ്യമല്ല. ದೇವರಿಗೆ ಯಾವುದು ಅಸಾಧ್ಯವಲ್ಲ, ദൈവത്തിനൊന്നും അസാധ്യമല്ല. ದೇವರಿಗೆ ಯಾವುದು ಅಸಾಧ್ಯವಲ್ಲ. ಹೇಳಿ, ದೇವರಿಗೆ ಯಾವುದು ಸಾಧ್ಯವಲ್ಲ. ಹೇಳಿ, ಹೇಳ್ತಾ ಇರಿ, ದೇವರಿಗೆ ಹೇಳಿ, ಗಟ್ಟಿಯಾಗಿ ಹೇಳಿ. നിന്റെ മക്കളെ സ്കൂളിൽ പരീക്ഷ തോറ്റുവെന്ന് വിചാരിക്കുക. ನೋಡಿ, ನಿನ್ನ ಮಕ್ಕಳು ಪರೀಕ್ಷೆಯಲ್ಲಿ ಸೋತಿರ್ಬಹುದು. നിങ്ങൾ എന്താ പറയേണ്ടത്? ನೀವು ಹೇಳ್ಬೇಕಾದದ್ದೇನು? ദൈവത്തിനൊന്നും അസാധ്യമല്ല. ದೇವರಿಗೆ ಯಾವುದು ಅಸಾಧ್ಯವಲ್ಲ. പരീക്ഷ ജയിക്കാൻ വേണ്ടിയല്ല, അവന് ജയിക്കാൻ വേണ്ട ബുദ്ധിയും കഴിവും കൊടുക്കാൻ വേണ്ടിയിട്ടാണ്. ಅವನಿಗೆ ಜಯಿಸಲು ಬೇಕಾದ ಬುದ್ಧಿಶಕ್ತಿಯನ್ನು, ಜ್ಞಾನವನ್ನು ದೇವರು ಕೊಡುತ್ತೆ. അതാണ് പ്രാർത്ഥനയുടെ ഉദ്ദേശം. ಅದಾಗಿದೆ ಪ್ರಾರ್ಥನೆಯ ಉದ್ದೇಶ. ദൈവത്തിനൊന്നും അസാധ്യമല്ല. ದೇವರಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമ്മെ പരാജയപ്പെടുത്തുന്നതും ನಮ್ಮನ್ನು ಸೋಲು ಕೊಡುವಂಥದ್ದು, നമുക്ക് തടസ്സങ്ങൾ സൃഷ്ടിക്കുന്നതും ನಮಗೆ ಅಡೆತಡೆ ಉಂಟು ಮಾಡುವುದು, നമ്മെ രോഗിയാക്കി മാറ്റുന്നതും ನಮ್ಮನ್ನು ರೋಗಿಯಾಗಿಸುವುದು പൈശാചിക പീഡയാണ്. ಪೈಶಾಚಿಕ ಶಕ್ತಿಗಳು. എന്നാൽ ಆದರೂ ഈ പൈശാചിക ശക്തിയെ കർത്താവ് കുരിശിൽ പരാജയപ്പെടുത്തി. ಈ ದುಷ್ಟ ಶಕ್ತಿಗಳನ್ನು ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಸೋಲಿಸಿ ಆಯಿತು. പിശാച് പരാജയപ്പെട്ട ഒരു ശക്തിയാണ്. ನೋಡಿ, ಪಿಶಾಚಿ ಶಕ್ತಿ ಕುಂದಿದಂತಹ ಒಂದು ಅವಸ್ಥೆ, പരാജയപ്പെട്ട ശക്തിയാണ്. ಪರಾಜಯಪಟ್ಟಂತಹ ಶಕ್ತಿ ಆಗಿದೆ. കൊളോസ്യർ 2:15. ಕೊಲೋಸ್ಯರ್ 2:15. കൊളോസ്യർ 2:15. ಕೊಲೋಸ್ಯರ್ 2:15. ആധിപത്യങ്ങളെയും അധികാരങ്ങളെയും അവൻ നിരായുധമാക്കി. ಆಧಿಪತ್ಯವನ್ನು, ಅಧಿಕಾರವನ್ನು ಆತನು ನಿರಾಯುಧವನ್ನಾಗಿಸಿ, അവൻ നിരായുധനാക്കി. ಆತನು ನಿರಾಯುಧವಾಗಿಸ, കുരിശിൽ അവയുടെ മേൽ വിജയം വരിച്ചുകൊണ്ട്, ಶಿಲುಬೆಯಲ್ಲಿ ವಿಜಯ ಸಾಧಿಸಿ, കുരിശിൽ അവയുടെ മേൽ, ಶಿಲುಬೆಯಲ್ಲಿ ಅವೆಯ ಮೇಲೆ യേശു വിജയം വരിച്ചുകൊണ്ട് ಯೇಸು ಜಯ ಸಾಧಿಸಿಕೊಂಡು അവയെ പരിഹാസപാത്രമാക്കി, ಅವನ್ನು ಪರಿಹಾಸ್ಯ ಪಾತ್ರವನ್ನಾಗಿಸಿದ. ഹല്ലേലൂയ, ഹല്ലേലൂയ, ഹല്ലേലൂയ. ಹಲ್ಲೇಲೂಯ. അധികാരങ്ങളെയും ആധിപത്യങ്ങളെയും, ಅಧಿಕಾರವನ್ನು, ಆಧಿಪತ್ಯವನ್ನು, അധികാരം എന്ന് പറയുന്നത്, ನೋಡಿ, ಅಧಿಕಾರ ಅಂತ ಹೇಳೋದು
പിശാചിന് നിന്റെ മേലുള്ള അധികാരമാണ്. ಪಿಶಾಚಿಗೆ ನಿನ್ನ ಮೇಲಿರುವಂತಹ ಅಧಿಕಾರ. അത് എന്ന് തൊട്ട് കിട്ടി തുടങ്ങിയതാ. ಅದು ಯಾವತ್ತಿನಿಂದ ಸಿಗ್ತಾ അത് ಇದೆ? ഏദൻ തോട്ടത്തിൽ ഹൗവ പാപം ചെയ്ത നിമിഷം മുതൽ ಅದು ಏದೇನ್ ತೋಟದಲ್ಲಿ ಅವ್ವಳು ಪಾಪ ಮಾಡಿದ ಆ ನಿಮಿಷದಿಂದ മനുഷ്യവർഗത്തിലേക്ക് കടന്നു വന്ന ഒരു പൈശാചിക പീഡയാണ്. ಮನುಷ್ಯ ವರ್ಗಕ್ಕೆ ಬಂದಂತ ಒಂದು ಪೈಶಾಚಿಕ ಪೀಡೆ ಅದು. ആധിപത്യവും ಆಧಿಪತ್ಯ. അവന് നമ്മുടെ മേലെ ആധിപത്യം ഉണ്ടായിരുന്നു, ಅವನಿಗೆ ನಮ್ಮ ಮೇಲೆ ಆಧಿಪತ್ಯವಿತ್ತು, അധികാരമുണ്ടായിരുന്നു. ಅಧಿಕಾರವೂ ಇತ್ತು. ഇത് രണ്ടും ಇದೆರಡು യേശു കുരിശിൽ ಇದನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ നിർവീര്യമാക്കി, ಅದನ್ನು ಕೊನೆಗೊಳಿಸಿದರು, നിരായുധനാക്കി, ನಿರಾಯುಧನನ್ನಾಗಿಸಿದರು. അവരുടെ മേൽ വിജയം വരിച്ചുകൊണ്ട് ಅದರ ಮೇಲೆ ಜಯ ಸಾಧಿಸಿಕೊಂಡು യേശു അവയെ ಅವನ್ನು പരിഹാസപാത്രമാക്കി, ಪರಿಹಾಸ್ಯ ಪಾತ್ರವನ್ನಾಗಿಸಿದರು. ഇനി പിശാചിന് എന്റെ മേൽ അധികാരമില്ല, ಪಿಶಾಚಿಗೆ ನನ್ನ ಮೇಲೆ ಹಕ್ಕಿಲ್ಲ, അവന്റെ ആധിപത്യത്തിന് എന്റെ മേൽ അധികാരമില്ല. ಅವನ ಆಧಿಪತ್ಯಕ್ಕೂ ನನ್ನ ಮೇಲೆ ಅಧಿಕಾರವಿಲ್ಲ. ഹല്ലേലൂയ, 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 ഹല്ലേലൂയ. ഹല്ലേലൂയ. പൈശാചിക പീഡയ്ക്ക് ಪೈಶಾಚಿಕ ಪೀಡೆಗಳಿಗೆ എന്റെ മേൽ ನನ್ನ ಮೇಲೆ അധികാരമില്ല, ಅಧಿಕಾರವಿಲ್ಲ, ആധിപത്യമില്ല. ಆಧಿಪತ್ಯವಿಲ್ಲ. ಹೇಳಿ, ಪೈಶಾಚಿಕ ಶಕ್ತಿಗಳಿಗೆ ನನ್ನ ಮೇಲೆ ಅಧಿಕಾರವಿಲ್ಲ, ಆಧಿಪತ್ಯವೂ ಇಲ್ಲ. ಪೈಶಾಚಿ ಶಕ್ತಿಗಳಿಗೆ ನನ್ನ ಮೇಲೆ ಅಧಿಕಾರವೂ ಇಲ್ಲ, ಆಧಿಪತ್ಯವೂ ಇಲ್ಲ. ഒരു ഉണർവോടുകൂടി പറഞ്ഞ് ನೋಡಿ, ಸ್ವಲ್ಪ ಎಚ್ಚೆತ್ತು, രണ്ട് കൈ നിട്ട് ಸ್ವಲ್ಪ ಗಟ್ಟಿಯಾಗಿ ಕರಗಳನ್ನೆಲ್ಲ ಹೇಳಿ. ಪೈಶಾಚಿಕ ಶಕ್ತಿಗೆ ಗಟ್ಟಿಯಾಗಿ, ಪೈಶಾಚಿಕ ಶಕ್ತಿಗಳಿಗೆ ನನ್ನ ಮೇಲೆ ಅಧಿಕಾರವೂ ಇಲ್ಲ, ಆಧಿಪತ್ಯವೂ ಇಲ್ಲ. ഹല്ലേലൂയ, ಹಾಲೇಲುಯ, ഹല്ലേലൂയ. ಹಾಲೇಲುಯ. നമ്മളൊന്ന് എഴുന്നേറ്റ് നിന്നേ. ನೋಡಿ, ಎಲ್ಲರೊಮ್ಮೆ ಎದ್ದು ನಿಂತುಕೊಳ್ಳಿ. നമ്മളിന്ന് കേട്ട വചനം മുഴുവനും ನಾವು ಇಂದು ಧ್ಯಾನಿಸಿದ ದೇವರ ವಾಕ್ಯ, വിശ്വാസത്തിൽ ഒരു ഉറപ്പും ഒരു ബോധ്യം നമുക്കുണ്ടാകണം. ವಿಶ್ವಾಸದಲ್ಲಿ ಒಂದು ದೃಢತೆ, വിശ്വാസത്തിന്റെ വിത്ത്, ವಿಶ್ವಾಸದ ಬೀಜ ദൈവം നമ്മിലെല്ലാം വിതറിക്കഴിഞ്ഞിരിക്കുന്നു. ನಮ್ಮಲ್ಲಿ ಎಲ್ಲ ಬಿತ್ತಿಯಾಗಿದೆ, എല്ലാവർക്കും അരുവിയുണ്ട്. ಎಲ್ಲರಲ್ಲಿಯೂ ಈ ಶಕ್ತಿ ಇದೆ. യേശുവിന്റെ ആത്മാവ് കടന്നു വന്നപ്പോൾ ಯೇಸುವಿನ ಆತ್ಮವು ನಮ್ಮಲ್ಲಿ ತುಂಬಿದಾಗ സിയോൻ മാളിക മേലുണ്ടായിരുന്ന ആ ഭവനം മുഴുവൻ അരുവി നിറഞ്ഞു നിന്നു. ಸಿಹಿಯೋನ್ ಶಾಲೆಯ ಆ ಮನೆ ತುಂಬ ದೇವರ ಶಕ್ತಿ ತುಂಬಿ ನಿಂತಿತ್ತು. അവർ ഓരോരുത്തരുടെ മേൽ അരുവി നിറഞ്ഞു നിന്നു. ಪ್ರತಿಯೊಬ್ಬರ ಮೇಲೆ ದೇವರ ಶಕ್ತಿ ಇಳಿದು ಬಂತು. ആ അരുവി നമുക്ക് എല്ലാവർക്കും ലഭിച്ചിട്ടുണ്ട്. ಆ ಶಕ್ತಿ ನಮಗೆಲ್ಲರಿಗೂ ದೊರಕಿದೆ. എല്ലാവരും ആ അരുവിയിലാണ്. ಎಲ್ಲರೂ ಆ ಶಕ್ತಿಯಲ್ಲಿದ್ದಾರೆ. ആ അരുവിയിൽ നിന്നുകൊണ്ട് ಆ ಶಕ್ತಿಯಲ್ಲಿ ಇದ್ದುಕೊಂಡು ನಮಗೂ രോഗശാന്തിയുടെ, ರೋಗಶಾಂತಿಯ, വിശ്വാസത്തിന്റെ കൃപ ദൈവം ചൊരിഞ്ഞിരിക്കുന്നു. ವಿಶ್ವಾಸದ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದ್ದಾನೆ. നമുക്ക് ഇരു കരങ്ങളൊന്ന് ഉയർത്താം. ಎರಡು ಕರಗಳು ಎತ್ತಿಕೊಂಡು കുരിശിൽ വിജയം ഭരിച്ച കർത്താവിനെ മനസ്സിൽ കൊണ്ടുവരിക. ಶಿಲುಬೆಯಲ್ಲಿ ಜಯ ಸಾಧಿಸಿದ ಪ್ರಭುವನ್ನು ನಮ್ಮ ಮನಸ್ಸಿಗೆ ತಂದುಕೊಂಡು അവിടുന്ന് ಅಲ್ಲಿಂದ ഈ ഭൂമുഖത്തുള്ള ಈ ಭೂಮಿಯಲ್ಲಿರುವ സകല മനുഷ്യരുടെ ಸಕಲ ಮನುಷ್ಯರ സകല പ്രശ്നങ്ങൾക്ക് ಸಕಲ ಸಮಸ್ಯೆಗಳಿಗೂ പരിഹാരം ചെയ്തു. ಪರಿಹಾರ ಮಾಡಿ ಆಯಿತು. എന്റെ എല്ലാ പ്രശ്നത്തിനും ನನ್ನ ಎಲ್ಲ ಸಮಸ್ಯೆಗಳಿಗೂ അവിടുന്ന് ಅಲ್ಲಿಂದ കുരിശിൽ ಶಿಲುಬೆಯಲ್ಲಿ പരിഹാരം ചെയ്തു. ಪರಿಹಾರ ಮಾಡಿದರು. ഹല്ലേലൂയ, 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 ഹല്ലേലൂയ. ഗട്ടിയാಗಿ യേശുവേ, എല്ലാവരും ഹല്ലേലൂയ, സ്വരമുയർത്തി, സ്വര എത്തി, ഹല്ലേലൂയ, 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 ഹല്ലേലൂയ. സ്വരമുയരട്ടെ, ಸ್ವರ ಎತ್ತಿ ಕರೆಯಿರಿ ಯೇಸುವೇ. ಸ್ವರ ಎತ್ತಿ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ 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 ಹಲ, ಹಲ್ಲೆಲೂಯ, ಹಲ್ಲೆಲೂಯ, ഹല്ലേലൂയ, 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 യേശുവേ, ഹല്ലേലൂയ, യേശുവേ, ഹല്ലേലൂയ, 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 ഹല്ലേലൂയ. വിശ്വാസം കേൾവിയിൽ നിന്നാണ് വരുന്നത്. ವಿಶ್ವಾಸವು ಕೇಳುವುದರ ಮುಖಾಂತರ ಲಭಿಸುವುದು. കേൾവി യേശുവിനെ കുറിച്ചുള്ള പ്രസംഗത്തിൽ നിന്നാണ്. ಕೇಳುವಂಥದ್ದು ಯೇಸುವಿನ ಬೋಧನೆಯಿಂದ. വിശ്വാസം കേൾവിയിൽ നിന്നാണ് വരുന്നത്. ವಿಶ್ವಾಸವು ಕೇಳುವುದರ ಮುಖಾಂತರ ಲಭಿಸುವುದು. യേശുവിനെ നിങ്ങൾ കേൾക്കണം. ಯೇಸುವನ್ನು ನಾವು ಕೇಳಬೇಕು. നിങ്ങളുടെ മക്കൾ യേശുവിനെ കുറിച്ച് കേൾക്കണം. ನಿಮ್ಮ ಮಕ್ಕಳು ಯೇಸುವಿನ ಬಗ್ಗೆ ಕೇಳಬೇಕು. നിങ്ങളിൽ നിന്ന് കേൾക്കണം. ನೀವು ಅದನ್ನು ಕೇಳಬೇಕು. നമ്മുടെ കുടുംബം,
ನಮ್ಮ ಕುಟುಂಬಗಳು യേശുവിന്റെ കുടുംബമായി മാറണം. യേശുവിನ കുಟುಂಬವಾಗಿ ಮಾರ್ಪಡಬೇಕು. യേശുവിന്റെ സുവിശേഷ വേലയുടെ ഭാഗമായി മാറണം. യേശുവിನ ಸುವಾರ್ತೆ ಕೆಲಸಗಾರರಾಗಿ ಮಾರ್ಪಡಬೇಕು. ഹല്ലേലൂയ 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 ഹല്ലേലൂയ. പ്രൈസ് ദി ലോർഡ് പ്രൈസ് ദി ലോർഡ്. പ്രൈസ് ദി ലോർഡ്. നമുക്ക് വിശുദ്ധ കുർബാനയ്ക്കായിട്ട് ഒരുങ്ങാം. പരിശുദ്ധ ബലിಗಾಗಿ ಎಲ್ಲರೂ ಸಿದ್ಧರಾಗೋಣ. ಇವತ್ತು ಈ ಬಲಿಪೂಜೆಗಳನ್ನು ಕೊಟ್ಟವರು ಉಪಕಾರ ಸ್ಮರಣೆ ಮಾಡುತ್ತಾ ಸೆಲಿನ್ ಪಾಯ್ಸ್ ಅವ್ರದ್ದು 75ನೇ ವರ್ಷ ಅವರ ಜನ್ಮದಿನ ಆಚರಿಸ್ತಾರೆ. ಅಗಸ್ಟಿನ್, ಜಕೋಬ್ ಕ್ಯಾಂಡಿ, ಬೆಂಜಮಿನ್, ಜುಲಿಯಾನಾ ಜೋಸೆಫ್, ಶಾಲಿನಿ ವಿನ್ಸೆಂಟ್, ಜಾಯ್ಸ್ ಮೆಂಡೋನ್ಸಾ, ರೋಸಿ ಡಿಸೋಜಾ, ಇನೆಟ್ ಆ್ಯಂಡ್ ಬೆನೆಟ್ ಪಿಂಟೋ, ವೀನಾ ಲೋಬೋ ಅವರ ಜನ್ಮದಿನ ಆಚರಿಸ್ತಾರೆ. ರಮ್ಯಾ ಮತ್ತು ಕುಟುಂಬ, ನಿತೇಶ್, ರೋಬಿನ್ ಮೊಂಥೇರೋ ಅವರ ಜನ್ಮದಿನ ಆಚರಿಸ್ತಾರೆ. ಆಂಜಲಿನಾ ಮತ್ತು ಕುಟುಂಬ, ಜೆರಾಲ್ಡ್ ಮತ್ತು ಮೊನಿಕಾ, ಸುಜಾತ, ಅನಿಲ್, ಐಡಾ ಡಿಸೋಜಾ, ಆ್ಯನ್ಸನ್ ಅವ್ರದ್ದು ಜನ್ಮದಿನ ಆಚರಿಸ್ತಾರೆ. ಶಿಲ್ಪಾ, ಶಾರ್ಲೆಟ್ ಆ್ಯಂಟೋನಿ, ಐರಿನ್ ಡಿಸೋಜಾ ಹಾಗೂ ಸುತ್ತವರ ಆತ್ಮಗಳಿಗಾಗಿ ಬಲಿಪೂಜೆಯನ್ನು ಕೊಡ್ತಾರೆ. ಪ್ರವೀಣ್ ರಾಡ್ರಿಗಸ್, ಮೇರಿ ಲೋಬೋ, ಆಂಜಲಿನಾ ಮತ್ತು ಕುಟುಂಬ, ಪ್ರೆಸಿಲ್ಲಾ ರಾಡ್ರಿಗಸ್, ಕ್ಯಾನಿನ್ ಡಿಸೋಜಾ, ನಾಯಲ್ ಜೋಸೆಫ್ ಡಿಸೋಜಾ, ಮರ್ಸೆಲಿನ್ ಡಿಸೋಜಾ, ಸಿಪ್ರಿಯನ್ ಡಿಸೋಜಾ, ಸುಜಾತ, ಅನಿಲ್ ಮತ್ತು ಕುಟುಂಬ, ಐಡಾ ಡಿಸೋಜಾ, ಕ್ರಿಸ್ಟಿನ್ ಪ್ರೈಸ್, ಜೆರ್ಮಿ ಡಿಸೋಜಾ, ಹೆರಾಲ್ಡ್ ಪಿರೇರಾ, ಲೆಸಿ ಪಿರೇರಾ, ಶಾರ್ಲೆಟ್ ಆ್ಯಂಟೋನಿ ಎಲ್ಲರೂ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸುವಾಗ ನಮ್ಮೆಲ್ಲ ಕೋರಿಕೆಗಳನ್ನು, ನಮ್ಮೆಲ್ಲ ಬೇಡಿಕೆಗಳನ್ನು ಕೂಡ ಈ ಬಲಿಪೂಜೆಯಲ್ಲಿ ನಾವು ಇಟ್ಟು ಇವತ್ತು ಈ ಬಲಿಪೂಜೆಯನ್ನು ನಾವು ಅರ್ಪಿಸುವ. ಸಂತೋಷವಾಗಿರು,
ಉಲ್ಲಾಸವಾಗಿರು ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು ಹೋ ಉಲ್ಲಾಸವಾಗಿರು ಸಂತೋಷವಾಗಿರು ಉಲ್ಲಾಸವಾಗಿರು ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು ಓಹೋ ಉಲ್ಲಾಸವಾಗಿರು. ನಿನಗೊಂದು ಅದ್ಭುತವ ಯೇಸು ಮಾಡುವರು ನಿನಗೊಂದು ಅದ್ಭುತವ ಯೇಸು ಮಾಡುವರು ನನಗೊಂದು ಅದ್ಭುತವ ಯೇಸು ಮಾಡುವರು ನನಗೊಂದು ಅದ್ಭುತವ ಯೇಸು ಮಾಡುವರು. ನಿರಾಶನಾಗದೆ ನಿರೀಕ್ಷಿಸು ಎಡಬಿಡದೆ ನೀ ಪ್ರಾರ್ಥಿಸು ನಿರಾಶನಾಗದೆ ನಿರೀಕ್ಷಿಸು ಎಡೆಬಿಡದೆ ನೀ ಪ್ರಾರ್ಥಿಸು ಎಡಬಿಡದೆ ನೀ ಪ್ರಾರ್ಥಿಸು ಎಡೆಬಿಡದೆ ನೀ ಪ್ರಾರ್ಥಿಸು. ಸಂತೋಷವಾಗಿರು ಉಲ್ಲಾಸವಾಗಿರು ಯೇಸುವಿನ ನಾಮದಲ್ಲಿ ಆಗಿರು ಉಲ್ಲಾಸವಾಗಿರು. ನಿನ್ನ ಮುಂದೆ ಯೇಸು ಹೋಗುವರು ಬೆಟ್ಟಗಳ ಸಮ ಮಾಡುವರು ನಿನ್ನ ಮುಂದೆ ಯೇಸು ಹೋಗುವರು ಬೆಟ್ಟಗಳ ಸಮ ಮಾಡುವರು ನನ್ನ ಮುಂದೆ ಯೇಸು ಹೋಗುವರು ಬೆಟ್ಟಗಳ ಸಮ ಮಾಡುವರು ನನ್ನ ಮುಂದೆ ಯೇಸು ಹೋಗುವರು ಬೆಟ್ಟಗಳ ಸಮ ಮಾಡುವರು ಕತ್ತಲಲ್ಲಿ ಬಚ್ಚಿಟ್ಟ ನಿಧಿಗಳ ನನಗೆ ನೀಡುವರು ಕತ್ತಲಲ್ಲಿ ಬಚ್ಚಿಟ್ಟ ನಿಧಿಗಳ ನನಗೆ ನೀಡುವರು ನನಗೆ ನೀಡುವರು ನನಗೆ ನೀಡುವರು. ಸಂತೋಷವಾಗಿರು ಉಲ್ಲಾಸವಾಗಿರು ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು ಉಲ್ಲಾಸವಾಗಿರು. ನಿನ್ನಾತ್ಮರಕ್ಷಕನು ಅತಿ ಬೇಗ ಬರಲಿರುವ ರಕ್ಷಕನು ಅತಿ ಬೇಗ ಬರಲಿರುವ ನನ್ನಾತ್ಮರಕ್ಷಕನು ಅತಿ ಬೇಗ ಬರಲಿರುವ ನನ್ನ ಆತ್ಮರಕ್ಷಕನು ಅತಿ ಬೇಗ ಬರಲಿರುವ ಕಣ್ಣೀರ ಒರೆಸಿ ದುಃಖವ ಅಳಿಸಿ ಜೊತೆಯಲ್ಲಿ ಕರೆದೊಯ್ಯುವ ಕಣ್ಣೀರ ಒರೆಸಿ ದುಃಖವ ಅಳಿಸಿ ಜೊತೆಯಲ್ಲಿ ಕರೆದೊಯ್ಯುವ ಕಣ್ಣೀರ ಒರೆಸಿ ದುಃಖವ ಅಳಿಸಿ ಜೊತೆಯಲ್ಲಿ ಕರೆದೊಯ್ಯುವ ಕಣ್ಣೀರ ಒರೆಸಿ ದುಃಖವ ಅಳಿಸಿ ಜೊತೆಯಲ್ಲಿ ಕರೆದೊಯ್ಯುವ
ಜೊತೆಯಲ್ಲಿ ಕರೆದೊಯ್ಯುವ ಜೊತೆಯಲ್ಲಿ ಕರೆದೊಯ್ಯುವ ಸಂತೋಷವಾಗಿರು ಉಲ್ಲಾಸವಾಗಿರು ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು ಉಲ್ಲಾಸವಾಗಿರು ಸಂತೋಷವಾಗಿರು ഉല്ലാസവാകിരു. പുറപ്പാടിൻ്റെ പുസ്തകം 33-ാം അധ്യായം 11-ാം വാക്യം. ವಿಮೋಚನ ಕಾಂಡ 31-ನೇ ಅಧ್ಯಾಯ 10ನೇ ವಾಕ್ಯ. ഒരു സ്നേഹിതനോടെന്ന പോലെ ಒಂದು ಸ್ನೇಹಿತನ ರೀತಿಯಲ್ಲಿ ദൈവം മോശയോട് സംസാരിച്ചു. ದೇವರು ಮೋಸಸ್ಸಿನಲ್ಲಿ ಮಾತನಾಡಿದರು. മുഖാമുഖം അവിടുന്ന് സംസാരിച്ചു. മുഖാമുഖിയാಗಿ ಅಲ್ಲಿಂದ ಮಾತನಾಡಿದರು. ദൈവത്തിൻ്റെ ഏറ്റവും വലിയ ഇടപെടലൊന്നാണ് ದೇವರ ಅತ್ಯಂತ ಶ್ರೇಷ್ಠವಾದ ಒಂದು പഴയ നിയമത്തിൽ നമ്മൾ കണ്ടത്. ನಾವು ಹಳೆಯ ಒಡಂಬಡಿಕೆಯಲ್ಲಿ ಕಂಡ ಭಾಗ ദൈവത്തെ മുഖാമുഖം കാണാൻ, ದೇವರನ್ನು ಮುಖಾಮುಖಿಯಾಗಿ ಕಾಣುವಂಥದ್ದು. ദൈവം മോശയെ ഒരുക്കി എന്നുള്ളതാണ്. ದೇವರು ಮೋಸಸ್ಸನ್ನು ಮೊದಲೇ ಸಿದ್ಧಪಡಿಸಿದರು ಅಂತ ಕಾಣುತ್ತೆ. ഇന്ന് നമ്മൾ ഈ ബലിയിൽ സംബന്ധിക്കുമ്പോൾ ಇಂದಿನ ಬೆಲೆಯಲ್ಲಿ ನಾವು ಪಾಲ್ಗೊಳ್ಳುವಾಗ അതേ ദൈവം, ಅದೇ ದೇವನು വിശുദ്ധ ബലിയിലൂടെ ಪರಿಶುದ್ಧ ಬೆಲೆಯ ಮುಖಾಂತರ അപ്പത്തിന്റെ രൂപത്തിൽ ರೊಟ್ಟಿಯ ರೂಪದಲ್ಲಿ നമുക്ക് കാണാനും കേൾക്കുവാനും സ്വീകരിക്കുവാനും ನಮಗೆ ಕಾಣಲು ಕೇಳಲು ಸ್ವೀಕರಿಸಲು ಅನುಭವಿಸಲು നമ്മുടെ ഉള്ളിൽ വരുന്ന ദൈവത്തെയാണ് കാണുക. ನಮ್ಮ ಒಳಗಡೆ ಬರುವಂತ ಪ್ರಭುವನ್ನು ನಾವು ಕಾಣುವಂಥದ್ದು. പ്രാർത്ഥനയോടെ നമുക്ക് ബലിയിൽ സംബന്ധിക്കാം. ಪ್ರಾರ್ಥನಾ ಪೂರ್ವಕವಾಗಿ ಪರಿಶುದ್ಧ ಬಲಿಯಲ್ಲಿ ಪಾಲ್ಗೊಳ್ಳುವ. ദൈവത്തെ കാണണമേ നമുക്ക് പ്രാർത്ഥിക്കാം. ದೇವರನ್ನು ನನಗೆ ಕಾಣಬೇಕು ಅಂತ ಪ್ರಾರ್ಥಿಸುವ. ഈ ബലിയിലൂടെ അവിടെ എന്നോട് സംസാരിക്കണമേ എന്ന് ಪರಿಶುದ್ಧ ಬಲಿಯ ಮುಖಾಂತರ ನನ್ನಲ್ಲಿ ಮಾತನಾಡಬೇಕು ಅಂತ ಪ್ರಾರ್ಥಿಸುವ. എനിക്ക് അനുഭവിക്കണമേ എന്ന് പ്രാർത്ഥിക്കാം. ನನಗೆ ನಿನ್ನನ್ನು ಅನುಭವಿಸಬೇಕು ಅಂತ ಪ್ರಾರ್ಥಿಸುವ. നമ്മുടെ പ്രാർത്ഥനാ നിയോഗങ്ങളെല്ലാം കർത്താവിന് സമർപ്പിക്കുക. ನಮ್ಮ ಪ್ರಾರ್ಥನಾ ಕೋರಿಕೆಗಳನ್ನೆಲ್ಲ ಪ್ರಭುವಿನ ಕರಗಳಲ್ಲಿ ಕೊಟ್ಟು എല്ലാ അപേക്ഷകളെയും ബലിയിൽ സമർപ്പിക്കുക. ಎಲ್ಲ ಪ್ರಾರ್ಥನೆಗಳನ್ನು ಪರಿಶುದ್ಧ ಬಲಿಯಲ್ಲಿ ನೀಡಿ. പ്രത്യേകമായി നിയോഗങ്ങളുണ്ടെങ്കിൽ ആ നിയോഗങ്ങളെയും കർത്താവിന് സമർപ്പിക്കുക. ಪ್ರತ್ಯೇಕವಾದ ನಿನ್ನ ಪ್ರಾರ್ಥನೆಗಳಿದ್ದರೆ ಅದನ್ನು ಸಮರ್ಪಿಸಿಕೊಳ್ಳು. പിതന സുധന ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನದೆ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್.
ಮಹಿಮೆಯು ದೇವರಿಗೆ, ಸ್ತುತಿಗಳಿಗೆ ಯೋಗ್ಯರು. ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಮಹಿಮೆಯು ದೇವರಿಗೆ, ಸ್ತುತಿಗಳಿಗೆ ಯೋಗ್ಯನು. ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಹಲ್ಲೆಲೂಯಾ ಹಾಡೋಣ, ಹಾಡೋಣ ಗೀತೆಯನು. ಹಲ್ಲೆಲೂಯಾ ಹಾಡೋಣ, ಹಾಡೋಣ ಗೀತೆಯನು. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಬಿಡಿಸಿದರು ನನ್ನ ಕೇಡಿನಿಂದ, ವಾಸಿ ಮಾಡಿದೆ ಎನ್ನಯ ಕಾಯಿಲೆಯ. ಬಿಡಿಸಿದರು ನನ್ನ ಕೇಡಿನಿಂದ ವಾಸಿ ಮಾಡಿದೆ ಎನ್ನಯ ಕಾಯಿಲೆಯ. ಮುದ್ದು ಕನ್ನ ಎಲ್ಲೆನ್ನ ಕರೆದು, ಮುದ್ದಾಡಿ ಮುದ್ದಿಟ್ಟರೆ ನಗೆ. ಮುದ್ದು ಕನ್ನ ಎಂದೆನ್ನ ಕರೆದು, ಮುದ್ದಾಡಿ ಮುದ್ದಿಟ್ಟರೆ ನಗೆ. ಹಲ್ಲೆಲೂಯಾ ಹಾಡೋಣ, ಹಾಡೋಣ ಗೀತೆಯನು. ಹಲ್ಲೆಲೂಯಾ ಹಾಡೋಣ, ಹಾಡೋಣ ಗೀತೆಯನು. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯನು, ಸರ್ವ ಮಹಿಮೆಯು ಕರ್ತನಿಗೆ. ಮಹಿಮೆಯು ಕರ್ತನಿಗೆ, ಸರ್ವ ಮಹಿಮೆಯು ಕರ್ತನಿಗೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು, ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆಪಡಿಸುತ್ತೇವೆ. ಪಿತಾಸುಧ ಮತ್ತು ಪವಿತ್ರಾನ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ತನುವೋದಾರಕನೇ ನಮನ, ಆತ್ಮೋದಾರಕನೇ ನಮನ. ತನುವೋದಾರಕನೇ ನಮನ, ಆತ್ಮೋದಾರಕನೇ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ.
ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೋಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಾಣದಿಂದ ಹೋಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು കരുണയനോ. സ്വർഗത്തിലെ സകല ദേവദൂതന്മാരോടും ചേർന്ന് സ്വർഗത്തിലിರುವ സകല ദേവദൂതരുടെ ಸೇರಿ പരിശുദ്ധ അമ്മയോട് ചേർന്ന് പരിശുദ്ധ തായിയൊന്നിಗೆ ಸೇರಿ സകല വിശുദ്ധരോടും ചേർന്ന് സകല സന്തരൊടನೆ ಸೇರಿ ഇന്നേ ദിവസം ലോകം മുഴുവൻ അർപ്പിക്കപ്പെടുന്ന ಇಂದಿನ ದಿನ ಲೋಕದ ಎಲ್ಲಾ ಕಡೆಗಳಲ್ಲೂ വിശുദ്ധ ബലിയിൽ പങ്കെടുക്കുന്ന എല്ലാ ജനത്തോടും ചേർന്ന് പരിശുദ്ധ ബലിಯಲ್ಲಿ ಪಾಲ್ಗೊಳ್ಳುವ ಎಲ್ಲಾ ಜನತೆಯೊಂದಿಗೆ ಸೇರಿ കരങ്ങളും ഉയർത്തി ಎರಡು ಕರಗಳನ್ನು ಸ್ವರ್ಗದೆಡೆಗೆ ಎತ್ತಿಕೊಂಡು ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. എല്ലാ രോഗികളെയും സൗഖ്യപ്പെടുത്തുന്ന അവിടുത്തെ അത്ഭുതകരമായ കരത്തിന്റെ ബലത്തെ ഓർത്തുകൊണ്ട് എല്ലാ രോഗിಗಳನ್ನು ಗುಣಪಡಿಸುವ ಆತನ ಶಕ್ತಿಯನ್ನು ಸ್ಮರಿಸುತ್ತಾ നമ്മുടെ കുടുംബത്തെ രക്ഷിക്കുന്നതിനെ ഓർത്ത് ನಮ್ಮ ಕುಟುಂಬವನ್ನು ರಕ್ಷಿಸುವುದನ್ನು ಕಂಡು നമ്മുടെ ബന്ധങ്ങളെ വിശുദ്ധീകരിക്കുന്നതിനെ ഓർത്ത് ನಮ್ಮ ಸಂಬಂಧಗಳನ್ನು ಪವಿತ್ರೀಕರಿಸುವುದನ್ನು സർവ്വചരാചരങ്ങളുടെ സ്തുതികളോട് ചേർന്ന് ಎಲ್ಲಾ ಸೃಷ್ಟಿ ಜಾಲಗಳ ಸ್ತುತಿಗಳೊಂದಿಗೆ ಸೇರಿ ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು.
Hallelujah. Hallelujah, 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 ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂದರಲ್ಲಿ ಸಂಪ್ರೇದನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತರ್ಹರು, ಸರ್ವಶಕ್ತರು, ಅಮರ್ತರು ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಸಹೋದರರೇ, ಪೌಲನು ಕೊರಿಂಥಿಯರಿಗೆ ಬರೆದಂಥ 2ನೇ ಲೇಖನ 6ನೇ ಅಧ್ಯಾಯ 1ರಿಂದ ಇರುವ ವಾಕ್ಯಗಳು. ಪ್ರಭು ಆಶೀರ್ವದಿಸಿರಿ. ದೇವರೊಡನೆ ದುಡಿಯುತ್ತಿರುವ ನಾವು ನಿಮ್ಮಲ್ಲಿ ವಿಜ್ಞಾಪಿಸುವುದೇನೆಂದರೆ, ದೇವರಿಂದ ನೀವು ಪಡೆದ ವರಪ್ರಸಾದಗಳನ್ನು ವ್ಯರ್ಥ ಮಾಡಬೇಡಿ. ಸುಪ್ರಸನ್ನತೆಯ ಕಾಲದಲ್ಲಿ ನಿನ್ನನ್ನು ಆಲಿಸಿದೆನು, ಉದ್ಧಾರ ದಿನದಂದು ನಿನಗೆ ನೆರವಾದೆನು ಎಂದಿದ್ದಾರೆ ದೇವರು. ಇದೇ ಆ ಸುಪ್ರನ್ನತೆಯ ಕಾಲ, ಇದೇ ಆ ಉದ್ಧಾರದ ಸುದಿನ. ನಮ್ಮ ಸೇವಾ ಕಾರ್ಯವು ಅವಹೇಳನಕ್ಕೆ ಗುರಿಯಾಗದಂತೆ ನಾವು ಯಾರಿಗೂ ಯಾವ ತೆರನಾದ ಅಡ್ಡಿಯನ್ನು ಒಡ್ಡಲಿಲ್ಲ. ಬದಲಿಗೆ ಎಲ್ಲ ವಿಷಯಗಳಲ್ಲೂ ದೇವರ ದಾಸರೆಂದು ತೋರಿಸಿಕೊಳ್ಳುತ್ತೇವೆ. ಕಷ್ಟ ಸಂಕಟಗಳಲ್ಲೂ ದುಃಖ ದುರಿತಗಳಲ್ಲೂ ತಾಳ್ಮೆಯಿಂದ ವರ್ತಿಸಿದ್ದೇವೆ. ಏಟು ಪೆಟ್ಟುಗಳನ್ನು ತಿಂದಿದ್ದೇವೆ, ಸೆರೆಮನವಾಸ ಅನುಭವಿಸಿದ್ದೇವೆ, ಕೋಪಕ್ರಾಂತಿಗಳಿಗೆ ಗುರಿಯಾಗಿದ್ದೇವೆ, ಮೈ ಮುರಿವೆ ದುಡಿದಿದ್ದೇವೆ, ನಿದ್ದೆಗೆಟ್ಟು ಬಲಲಿದ್ದೇವೆ, ಊಟವಿಲ್ಲದೆ ಸೊರಗಿದ್ದೇವೆ. ನಿರ್ಮಲ ಮನಸ್ಸು, ಸನ್ಮತಿ, ಸಹನೆ, ಸದಯತೆಯಿಂದಲೂ ಪವಿತ್ರಾತ್ಮ ನಿಷ್ಕಪಟ ಪ್ರೇಮ, ಸತ್ಯೋಕ್ತಿ, ದೈವಶಕ್ತಿ ಇವುಗಳಿಂದಲೂ ನಾವು ದೇವರ ದಾಸರೆಂದು ತೋರ್ಪಡಿಸುತ್ತೇವೆ. ರಕ್ಷಿಸಲು ಎದುರಿಸಲು ಧರ್ಮವೆಂಬ ಆಯುಧವನ್ನು ಕೈಯಲ್ಲಿ ಹಿಡಿದಿದ್ದೇವೆ. ಮಾನ ಅವಮಾನ, ಕೀರ್ತಿ ಅಪಕೀರ್ತಿ ಎರಡನ್ನೂ ಅನುಭವಿಸುತ್ತಿದ್ದೇವೆ. ಸತ್ಯವಾದಿಗಳು ನಾವಾದರೂ ಮಿಥ್ಯವಾದಿಗಳು ಎಂದೆನಿಸಿಕೊಂಡಿದ್ದೇವೆ. ಪ್ರಖ್ಯಾತರಾಗಿದ್ದರೂ ಖ್ಯಾತ್ಯರಹಿತರಾಗಿದ್ದೇವೆ. ಬದುಕಿದ್ದರೂ ಸತ್ತವರೆನಿಸಿಕೊಂಡಿದ್ದೇವೆ. ಶಿಕ್ಷೆಗೆ ಗುರಿಯಾಗಿದ್ದರೂ ಇನ್ನೂ ಕೊಲೆಗೆ ಈಡಾಗದೇ ಇದ್ದೇವೆ. ದುಃಖ ಪಡುತ್ತಿದ್ದರೂ ಸದಾ ಸಂತೋಷದಿಂದ ಇದ್ದೇವೆ. ದರಿದ್ರರಾಗಿದ್ದರೂ ಅನೇಕರನ್ನು ಧನವಂತರನ್ನಾಗಿಸುತ್ತಿದ್ದೇವೆ. ನಾವು ಏನೂ ಇಲ್ಲದವರಾಗಿದ್ದರೂ ಎಲ್ಲವನ್ನು ಪಡೆದವರಂತೆ ಇದ್ದೇವೆ. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. Hallelujah, 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 hallelujah. ಸಂತ ಮತ್ತಾಯನು ಅರುಹಿದ ಶುಭ ಸಂದೇಶದಿಂದ
വാചന. ഹല്ലേലൂയ 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 ഹല്ലേലൂയ. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 13 ವಾಕ್ಯಗಳು 47ರಿಂದ. ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಮೀನು ಬಲೆಗೆ ಹೋಲಿಸಬಹುದು. ಬೆಸ್ತರು ಬಲೆಯನ್ನು ಸಾಮ್ರಾಜ್ಯದಲ್ಲಿ ಬೀಸಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿಯುತ್ತಾರೆ. ಬಲೆ ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕುಳಿತುಕೊಂಡು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ. ಕೆಟ್ಟವನು ಎಸೆದು ಬಿಡುತ್ತಾರೆ. ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು. ದೇವದೂತರು ಹೊರಟು ಬಂದು ದುರ್ಜನರನ್ನು ಸಜ್ಜನರಿಂದ ಬೇರ್ಪಡಿಸಿದರು. ದುರ್ಜನರನ್ನು ಅಗ್ನಿಗೊಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟ್ಟಕಟ್ಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಇದೆಲ್ಲ ನಿಮಗೆ ಅರ್ಥವಾಯಿತೆ ಎಂದು ಯೇಸುಸ್ವಾಮಿ ಕೇಳಿದರು. ಶಿಷ್ಯರು ಅರ್ಥವಾಯಿತು ಎಂದರು. ಆಗ ಯೇಸು ಇಂದಿರಲು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಿಷ್ಯನಾಗಿರುವ ಪ್ರತಿಯೊಬ್ಬ ಶಾಸ್ತ್ರಜ್ಞನು ಮನೆಯು ಯಜಮಾನನ ಇದ್ದ ಹಾಗೆ. ಅವನು ತನ್ನ ಉಗ್ರಾಣದಿಂದ ಹೊಸ ಹಾಗೂ ಕಳೆಯು ವಸ್ತುಗಳನ್ನು ಹೊರಗೆ ತರುತ್ತಾ ಇರುತ್ತಾನೆ ಎಂದರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಎಲ್ಲರೂ ಕುಳಿತುಕೊಳ್ಳಿರಿ. ഹല്ലേലൂയ 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 ഹല്ലേലൂയ. അന്ത്യദിനത്തിൽ ഒരു തെരഞ്ഞെടുപ്പുണ്ട് എന്ന് നമ്മൾ തിരിച്ചറിയണം. ಅಂತ್ಯದಿನದಲ್ಲಿ ಒಂದು ಆರಿಸಿಕೊಳ್ಳುವಿಕೆ ಇದೆ ಎಂದು ನಮಗೆ ಗೊತ್ತಿರಬೇಕು. നമ്മളെല്ലാവരും ഒരു പരീക്ഷ പാസ്സാകണം. ನಾವೆಲ್ಲರೂ ಒಂದು ಪರೀಕ್ಷೆಯನ್ನು ಜಯಿಸಬೇಕು. ഒരു ഇൻ്റർവ്യൂ ഉണ്ട് എല്ലാവർക്കും. ಎಲ್ಲರಿಗೂ ಒಂದು ಪರೀಕ್ಷೆ ಇದೆ. ഇൻ്റർവ്യൂ നടത്തുന്നത് യേശു തന്നെയാണ്. ಇಂಟರ್ವ್ಯೂ ಮಾಡುವುದು ಯೇಸು. അപ്പം പരീക്ഷ ഇപ്രകാരം ഉള്ളൂ. ಪರೀಕ್ಷೆ ಈ ರೀತಿ ಇರುವಂಥದ್ದು. ಕೆಟ್ಟവര് നല്ലവര്, ದುರ್ಜನರು ಸಜ್ಜನರು. സജ്ജനരെ മാറ്റി നിർത്തും. ಸಜ್ಜರನ್ನು ಬೇರ್ಪಡಿಸಿ ನಿಲ್ಲಿಸ್ತಾರೆ. ദുർജനരുണ്ടല്ലോ, ಈ ದುರ್ಜನರಿದ್ದಾರಲ್ವಾ, അവര് അഗ്നികുണ്ഡത്തിലേക്ക് എറിയപ്പെടും. ಅವರನ್ನು ಅಗ್ನಿಕುಂಡಕ್ಕೆ ಎಸೆಯುತ್ತಾರೆ. അഗ്നികുണ്ഡത്തിൽ കിടക്കുന്നവർ എന്നാ ചെയ്യും? ಈ ಅಗ್ನಿಕುಂಡದಲ್ಲಿ ಇರುವವರು ಏನು ಮಾಡುತ್ತಾರೆ? ഒരു പല്ലുകടി, ಅವರು ಕಟಕಟನೆ ಅಲ್ಲು ಕಡಿದು ചീത്ത വിളി, ಅಲ್ಲಿ ಆರೋಪಗಳನ್ನು ಮಾಡಿ ഇങ്ങനെയുള്ള കാര്യങ്ങൾ, കലാപരിപാടികൾ അവരോട് അറേഞ്ച് ചെയ്തുകൊണ്ടിരിക്കും. ಇಂತಹ ಕಾರ್ಯಕ್ರಮ ಅಲ್ಲಿ ನಡೆಯುತ್ತಾ ಇರುತ್ತದೆ. അപ്പോൾ ഒരു തെരഞ്ഞെടുപ്പുണ്ടെന്ന കാര്യം ഓർത്തോ. ಆದ್ದರಿಂದ ಒಂದು ಬೇರ್ಪಡಿಸುವಿಕೆ ಉಂಟಂತೆ ನಮಗೆ ಗೊತ್ತಿರಬೇಕು. യേശു തന്നെയാണ് നമ്മളെ തെരഞ്ഞെടുക്കുന്നത്. ಯೇಸು ಸ್ವಾಮಿ ನಮ್ಮನ್ನು ಬೇರ್ಪಡಿಸಿ ಆಯ್ದುಕೊಳ್ಳುತ್ತಾರೆ. സ്വർഗ സാമ്രാജ്യത്തിലേക്ക് പ്രവേശിക്കുവാൻ, ಸ್ವರ್ಗ ರಾಜ್ಯಕ್ಕೆ ಪ್ರವೇಶಿಸಲು നമ്മുടെ ഉള്ള്, നമ്മുടെ അകമൊക്കെ ഒന്ന് ശരിയാക്കണം. ನಮ್ಮ ಒಳಗಡೆ ಎಲ್ಲ ಒಮ್ಮೆ ಕ್ಲಿಯರ್ ಆಗಬೇಕು. സകല പാപത്തോടും ചെയ്തികളോടും നമ്മൾ വിട പറയണം. ಎಲ್ಲ ಪಾಪಗಳಲ್ಲಿಯೂ ನಾವು ಅದನ್ನು ಬಿಟ್ಟು ಬಿಡಬೇಕು. പാപവുമായിട്ട് അങ്ങ് ചെയ്യാൻ പറ്റത്തില്ല. ಪಾಪವಾಗಿ ಒಂದಾಗಲು ಸಾಧ್ಯವಿಲ್ಲ. കാരണം കർത്താവാണ് ചോദ്യ പേപ്പറെല്ലാം, ആൻസർ പേപ്പറെല്ലാം നോക്കുന്നത്. ನೋಡಿ, ಅಲ್ಲಿ ನೋಡುವ ಪ್ರಶ್ನೆ ಕೇಳುವುದು ಪ್ರಭುವೇ ಆಗಿದ್ದಾರೆ. അപ്പൊ അതുകൊണ്ട് ಆದುದರಿಂದ അവിടുത്തെ കൺമുമ്പിൽ ഒന്നും മറച്ചു വയ്ക്കാൻ ಅಲ್ಲಿನ ಕಣ್ಣಿನ ಎದುರು ಯಾವುದನ್ನು ಮರೆಮಾಚಲಿಕ್ಕೆ ಸಾಧ್ಯವಿಲ್ಲ. ആ പരീക്ഷ പാസ്സാകണം. ಆ ಪರೀಕ್ಷೆ ನಾವು ತೇರ್ಗಡೆ ಆಗ್ಬೇಕು. എല്ലാവരും പാസ്സാകണം. ಎಲ್ಲರೂ ಪಾಸ್ ಆಗ್ಬೇಕು. ഡിവൈന് വന്നിട്ട് ಡಿವೈನಿಗೆ ಬಂದು അഗ്നികുണ്ഡത്തിലേക്ക്
പോകാൻ ഇടവരരുത്. ಅಗ್ನಿಗುಂಡಕ್ಕೆ ಯಾರು ಹೋಗಬಾರದು. അപ്പൊ അതുകൊണ്ട് ಆದುದರಿಂದ ദൈവം നമ്മെ വിളിച്ചു കഴിഞ്ഞു, ದೇವರು ನಮ್ಮನ್ನು ಕರೆದಾಗಿದೆ, നമ്മളെ തെരഞ്ഞെടുത്ത് കഴിഞ്ഞു, ನಮ್ಮನ್ನು ಆರಿಸಿಕೊಂಡಾಗಿದೆ. ദൈവത്തെ മഹത്വപ്പെടുത്തുക, ದೇವರನ್ನು ಮಹಿಮೆ ಪಡಿಸಬೇಕು. അതിനുള്ള നാടാണ്, സ്ഥലമാണ് സ്വർഗരാജ്യം. ಅದಕ್ಕಾಗಿ ಇರುವಂತಹ ಸ್ಥಳ ಸ್ವರ್ಗ ಸಾಮ್ರಾಜ್ಯ. അതിലേക്ക് പുറപ്പെടാനായിട്ട് ഒരുങ്ങുക, ಅದಕ್ಕೆ ನಾವು ಹೋಗಲು ಸಿದ್ಧರಾಗಬೇಕು, തയ്യാറെടുക്കുക. ನಾವು ಅದಕ್ಕೆ ಸಿದ್ಧರಾಗಬೇಕು. എല്ലാ അശുദ്ധിയോടും വിട പറയാം. ಎಲ್ಲ ಅಶುದ್ಧಿಯನ್ನು ನಾವು ಬಿಟ್ಬಿಡ್ಬೇಕು. നമ്മ കണ്ണുകളടച്ച് കരങ്ങൾ നെഞ്ചോട് ചേർത്ത് ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿಕೊಂಡು നമ്മുടെ എല്ലാ ബലഹീനതകളെയും കുറവുകളെയും ನಮ್ಮ ಎಲ್ಲಾ ಬಲಹೀನತೆಗಳನ್ನು ಕೊರತೆಗಳನ್ನು നമുക്ക് ഈ ബലിയിൽ സമർപ്പിക്കാം. ನಮಗೆ ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಣೆ ಮಾಡುವ. കാലങ്ങളായിട്ടുള്ള ಅನೇಕ ಕಾಲಗಳಿಂದ ചില തഴക്ക ദോഷങ്ങൾ നമ്മിൽ കിടപ്പുണ്ട്. ಕೆಲವು ಕೆಟ್ಟ ಚಟಗಳು ನಮ್ಮಲ್ಲಿ ಇವೆ. ആ ദോഷങ്ങളോടെല്ലാം വിട പറയണം. ಆ ಕೆಟ್ಟ ಚಟಗಳನ್ನೆಲ್ಲ ಕೈ ಬಿಡುವ. ക്ഷമിക്കാൻ പറ്റാത്ത അവസ്ഥയുണ്ട്, ಕ್ಷಮಿಸಲು ಸಾಧ್ಯವಾಗದಂತಹ ಅವಸ್ಥೆ. എല്ലാവരോടും ക്ഷമിക്കുക, ಎಲ್ಲರಲ್ಲೂ ಕ್ಷಮಿಸಲು, ആരോടും കുറ്റം പറയരുത്, ಯಾರ ಮೇಲೂ ಆರೋಪ ಸಾರದೆ, ആരെയും കുറ്റപ്പെടുത്തരുത്, ಯಾರ ಮೇಲೆ ದೂರು ಹಾಕದೆ, ഒരു അശുദ്ധി നമ്മിൽ കടന്നു വരരുത്, ಯಾವ ಅಶುದ್ಧಿಯು ನಮ್ಮೊಳಗಿರಬಾರದು, വ്യഭിചാരത്തിന്റെ അശുദ്ധി നമ്മിൽ ഉണ്ടാകരുത്, ವ್ಯಭಿಚಾರದ ಅಶುದ್ಧಿ ನಮ್ಮಿಂದ ದೂರ ಹೋಗಬೇಕು, മദ്യപാനത്തിന്റെ അശുദ്ധി നമ്മിൽ ಮದ್ಯಪಾನದ ಆಸಕ್ತಿ ನಮ್ಮಿಂದ ಬಿಟ್ಟು ಹೋಗಬೇಕು, ശുദ്ധരായിട്ട് മാറുക, ಪರಿಶುದ್ಧಿಯುಳ್ಳವರಾಗಿ ಜೀವಿಸುವ. നമുക്ക് നമ്മെ തന്നെ കാഴ്ചയായിട്ട് സമർപ്പിക്കാം. ನಮ್ಮನ್ನೇ ಸಮರ್ಪಣೆ ಮಾಡಿಕೊಳ್ಳುವ. Abba Baba Sergicha Giundo Giva Reklamasa Kristacha Diamka Badlu Unyavaya Sergi Bapa जीवनम छे दीता तुका तुझो अंका तुझी कृपा दूसरे कंचे अंका नाका अब्बा बापा सर्गीचा उडो केवा रक्ता मासा प्रीसाचा दियंका बदलू. കർത്താവായ ദൈവമേ, പ്രഭുവാദ ದೇವರೇ, ഈ കാഴ്ച വസ്തുക്കളോടൊപ്പം ഞങ്ങളെയും ഞങ്ങളുടെ കുടുംബാംഗങ്ങളെയും ഞങ്ങളുടെ സമൂഹം ಈ ಕಾಣಿಕೆ ವಸ್ತುಗಳೊಂದಿಗೆ ನಮ್ಮನ್ನು ನಮ್ಮ ಕುಟುಂಬವನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. ഈ പ്രാർത്ഥന കൂട്ടായ്മയെ ഞങ്ങൾ നിന്റെ കരങ്ങളിൽ ಈ സമർപ്പിക്കുന്നു. ಪ್ರಾರ್ಥನಾ ಸಮೂಹವನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಿದ್ದೇವೆ. ഞങ്ങളെല്ലാ സങ്കടങ്ങളെയും, ನಮ್ಮೆಲ್ಲರ ಸಂಕಟಗಳನ್ನು, എല്ലാ വേദനകളെയും, ಎಲ್ಲಾ ವೇದನೆಗಳನ್ನು, എല്ലാ രോഗങ്ങളെയും രോഗപീഠകളെയും, ರೋಗವನ್ನು, ರೋಗದ ಪೀಡೆಗಳನ್ನು, ഞങ്ങളുടെ എല്ലാ കടബാധ്യതകളെയും ഞങ്ങൾ ನಮ್ಮ സമർപ്പിക്കുന്നു. ಎಲ್ಲಾ ಆರ್ಥಿಕ ಸಂಕಷ್ಟಗಳನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. നിരാശയും ഉത്കണ്ഠകളുമെല്ലാം ನಿರಾಸೆ, ಚಿಂತೆ, ಭಾರಗಳೆಲ್ಲ ഞങ്ങളെ തകർത്ത് കളയുന്ന ഒരു ജീവിതം, ನಮ್ಮನ್ನು ಸೋಲಿಸುವ ಜೀವನ, യേശുവേ, അതെല്ലാം ഈ ബലിവേദിയിൽ ഞങ്ങൾ സമർപ്പിക്കുന്നു. ಯೇಸುವೇ, ಇವೆಲ್ಲವನ್ನು ಈ ಬಲಿಪೀಠದ ಮೇಲೆ ಸಮರ್ಪಣೆ ಮಾಡುತ್ತಿದ್ದೇವೆ. ഞങ്ങളുടെ എല്ലാ പ്രശ്നങ്ങളെയും നീ ഏറ്റെടുക്കണം. ನಮ್ಮೆಲ್ಲಾ ಸಮಸ್ಯೆಗಳನ್ನು ನೀನು ಸ್ವೀಕರಿಸಬೇಕು. ഞങ്ങളുടെ ജീവിതം ഞങ്ങൾക്ക് അനുഗ്രഹമായി മാറട്ടെ. ನಮ್ಮ ಜೀವನವು ನಮಗೆ ಅನುಗ್ರಹವಾಗಿ ಮಾರ್ಪಡಲಿ. വിശ്വാസത്തിന്റെ വരം നൽകി അവിടെ നിന്ന് ഞങ്ങളെ നീ അനുഗ്രഹിക്കണം. ವಿಶ್ವಾಸದ ವರವನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸಿರಿ. നമുക്ക് എഴുന്നേറ്റ് നിൽക്കാം. ಎದುರಿನಿಂದುಕೊಳ್ಳುವ. കീർത്തന സല്ലലി പിതനാൻമജരിഗോ വന്ദന പാവന ആത്മനിഗോ കന്യാമാതേയ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ
ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆಗಾನವು, ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲಿ ಈ ಜಗಲಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವ ಆಶ್ರಯದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು, ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು, ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪಾವನ ತ್ರಿತ್ವತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಯೇಸು ಕ್ರಿಸ್ತುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಅನಂತ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿ ಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ.
ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ರೆನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪಾವನಾನ್ಮ ಆನ್ಮಯೋಗವು ಸದನಮ್ಮಲ್ಲಿ ನೆಲಸಲಿ. ನಿಮ್ಮ ಹೃಮನ ಮೇಲಕ್ಕೆರಲಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ನಿಮ್ಮ ಹೃಮನ ಮೇಲಕ್ಕೆರಲಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ಅಬ್ರಾಹ್ಮನ ದೇವನೇ ಈಸಾಕನ ದೇವನೇ ಯಾಕೋಬನ ದೇವನೇ ಆರಾಧ್ಯನು ರಾಜನೇ ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಯುಗಯುಕ್ತದ ಯಾಗವಿದುವೆ ಯುಗಯುಕ್ತದ ಯಾಗವಿದುವೆ ಯುಗಯುಕ್ತದ ಯಾಗವಿದುವೆ ಯುಗಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯನಾಮವು ಎಲ್ಲ ದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಿಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗ ಮರಗಿ ಆರಾಧಿಸುತ್ತಾರೆ. ಆಜ್ಞೆಯೆಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸನ ಯೇಸುವಿನ ನಾಮಕ್ಕೆ, ಹೋಸನ 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 ಯೇಸುವಿನ ನಾಮಕ್ಕೆ, ಹೋಸನ ಹೋಸನ ಹೋಸನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀನೇ. ಈ ಅಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸನ 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 ದಾವೀದ ಪುತ್ರನಿಗೆ ಹೋಸನ, ಹೋಸನ 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 ದಾವೀದ ಪುತ್ರನಿಗೆ ಹೋಸನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸನ 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 ಧನ್ಯ ತನಯಗೆ ಹೋಸನ,
ಹೋಸಾನ 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 ಕನ್ಯಾತನಯಕ್ಕೆ ಹೋಸಾನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸೋದರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿದನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು, ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಭುಜಿಸಿರಿ. ಆರಾಧನೆ 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 ಆರಾಧನೆ. ಅಂದೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ.
ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣೆಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೀವಿ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ, ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು, ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧೀಶರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಳಿಡದಗಾರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು ಪುನೀತರೂ ಆದ ಎಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಆದ ಎಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರ ಆತ್ಮರ ಆಗಮನವಾಗಿಲಿ. ತಂದೆಯ ವಾಗ್ದಾನವೇ, ಪರಿಶುದ್ಧ ರೂಹಾವೇ, ಉನ್ನತ ಶಕ್ತಿಯೇ, ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ತಂದೆಯ ವಾಗ್ದಾನವೇ, ಪರಿಶುದ್ಧ ರೂಹಾವೇ, ಉನ್ನತ ಶಕ್ತಿಯೇ, ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ಸರ್ವಶಕ್ತರ ಜೊತೆಗುಂಟು ದೇವರ ಶಕ್ತಿ ನನ್ನಲ್ಲುಂಟು, ದೇವರ ಮಗುನ ಭಯವೇ ಇಲ್ಲ, ಸರ್ವೇಶ್ವರನ ಹಸ್ತ ನನ್ನ ಮೇಲಿದೆ. ಸರ್ವಶಕ್ತರ ಜೊತೆಗುಂಟು ದೇವರ ಶಕ್ತಿ ನನ್ನಲ್ಲುಂಟು, ದೇವರ ಮಗುನ ಭಯವೇ ಇಲ್ಲ, ಸರ್ವೇಶ್ವರನ ಹಸ್ತ ನನ್ನ ಮೇಲಿದೆ. ತನ್ನಯ ವಾಗ್ದಾನವೇ, ಪರಿಶುದ್ಧ ರೂಹಾವೇ, ಉನ್ನತ ಶಕ್ತಿಯೇ, ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ತಂದೆಯ ವಾಗ್ದಾನವೇ, ಪರಿಶುದ್ಧ ರೂಹಾವೇ, ಉನ್ನತ ಶಕ್ತಿಯೇ, ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. Hallelujah, 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 പവിത്രാത്മരേ, ഈ ബലിവസ്തുക്കളുടെ മേലെ, ഈ ബലിപീഠത്തിന് മേലെ, ഈ ആലയത്തിന് മേലെ, ദൈവജനത്തിന് മേലെ അഗ്നിയായി അഭിഷേകമായി വേഗ ബന്നിരി. ತಂದೆಯ ವಾಗ್ದಾನವೇ, ಪರಿಶುದ್ಧ ರೂಹಾವೇ, ಉನ್ನತ ಶಕ್ತಿಯೇ, ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ತಂದೆಯ ವಾಗ್ದಾನವೇ,
ಪರಿಶುದ್ಧರು ಹಾರೇ ಉನ್ನತ ಶಕ್ತಿಯ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. പവിത്രാത്മരേ എല്ലാ രോഗികളുടെ മേലും ഞങ്ങളുടെ കുടുംബങ്ങളുടെ മേലെ ഞങ്ങളുടെ കൃഷിയിടങ്ങളുടെ മേലെ ഞങ്ങളുടെ സമ്പത്തിന്റെ മേലെ ಆದಾಯ ಮಾರ್ಗಗಳ ಮೇಲೆ അഭിഷേകമായി ബന്ധിരി ಇಳಿದು ಬನ್ನಿರಿ. ಪರಿಶುದ್ಧರು ಹಾರೇ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಹಿಡಿದು ಬನ್ನಿ. ತಂದೆಯ ವಾಗ್ದಾನವೇ ಪರಿಶುದ್ಧರು ಹಾರೇ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಹಿಡಿದು ಬನ್ನಿ. ಸಜೀವವು ಪವಿತ್ರವು ಜೀವದಾಯಕವಾಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆ ಆದರ ಆರಾಧನೆಗಳನ್ನು ನಾವು ಸಲ್ಲಿಸುವೆವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸ್ತುತ್ಯರ್ಹವು ಪವಿತ್ರವು ಜೀವದಾಯಕವು ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವು ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. Father, we adore you. Lay our lives before you. We love you. Jesus, we adore you. Lay our lives before you. We love you. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದಿಂದ ಒಳಗಡೆದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಪರಮ ಕ್ಷಮಿಸಿರಿ. ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪ್ರೀತಿ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ಇವು ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ. ಆಮೇಲೆ ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು
ನರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಕ್ರಿಸ್ತರ ಶರೀರವು ರಕ್ತವು ಹೃಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. ಈಗ ಪರಮ ಪ್ರಸಾದದ ಸಮಯ. ದಯಮಾಡಿ ಯಾರೆಲ್ಲ ದೀಕ್ಷಾಸ್ಥಾನ ಪಡೆದ ಕ್ರಿಸ್ತರು ಮಾತ್ರ ಈ ಪರಮ ಪ್ರಸಾದವನ್ನು ಸ್ವೀಕರಿಸುವುದು. ಬೇರೆಯವರು ದಯಮಾಡಿ ನಿಮ್ಮ ಸ್ಥಳದಲ್ಲಿ ನೀವು ಕುಳಿತುಕೊಂಡು ಪ್ರಾರ್ಥಿಸಿರಿ. तुमच्या बगले नसले पळया कोणी दुसऱ्या धर्माचे कोणी येऊन कुमगार काणगे नातले बरी तुम्ही इल्लेशे पळून काणगे या देखून दुसऱ्या 2-3 पोटी असले संगती घडल्यात हांगा देखून इल्लेशे अलर्ट रावा. तुम्ही तुमच्या बगलेन लेफ्टाक रायटाक असल्यांक इल्लेशे पळून काणगे या. कोण दुसऱ्या धर्माचे कोणी आसा जाल्यार तांकां थंय बसोवंक सांगा. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ನನ್ನಲ್ಲಿ ವಾಸಿಸು, ನನ್ನ ನೀ ಸ್ವಂತವಾಗಿಸು, ನನ್ನ ನೆರಳಾಗಿರಲು ಬಾದೊರೆಯೇ. ನನ್ನಲ್ಲಿ ವಾಸಿಸು, ನನ್ನ ನೀ ಸ್ವಂತವಾಗಿಸು, ನನ್ನ ನೆರಳಾಗಿರಲು ಬಾದೊರೆಯೇ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾ ನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾ ನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ಜೀವವಾಗಿರುವ ದೇವಾ, ಜೀವ ನೀಡುವ ದೇವಾ, ಪ್ರಭು ಯೇಸು ದೇವಾ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವಾ.
ಯೇಸು ನಿನ್ನ ಕಾಣಲು ಕಾತುರನಾಗಿ ಹೇ ಹೃದಯದ ದ್ವಾರವ ತೆರೆದು ನಿಂತಿ ಹೇ. ನಾನು ಸಂಪೂರ್ಣವಾಗಿ ನಿನಗೆ ಶರಣಾಗುವೆ, ನಿನ್ನ ಮಡಿಲಲ್ಲಿ ಮಗುವಾಗುವೆ ದೇವಾ. ನಾನು ಸಂಪೂರ್ಣವಾಗಿ ನಿನಗೆ ಶರಣಾಗುವೆ, ನಿನ್ನ ಮಡಿಲಲ್ಲಿ ಮಗುವಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ಜೀವವಾಗಿರುವ ದೇವಾ, ಜೀವ ನೀಡುವ ದೇವಾ, ಪ್ರಭು ಯೇಸು ದೇವಾ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವಾ. ಹಕ್ಕಿಗಳು ಸಂಜೆಯಲ್ಲಿ ಗೂಡನ್ನು ಸೇರಲು ನಿನ್ನ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸುವೆ. ಅತಿ ಆನಂದದಿಂದ ನಿನ್ನ ಸ್ತುತಿ ಮಾಡುವೆ, ನಿನ್ನ ಜೊತೆಯಾಗಿ ನಾ ಬಾಳುವೆ ದೇವಾ. ಅತಿ ಆನಂದದಿಂದ ನಿನ್ನ ಸ್ತುತಿ ಮಾಡುವೆ, ನಿನ್ನ ಜೊತೆಯಾಗಿ ನಾ ಬಾಳುವೆ ದೇವಾ. ಜೀವವಾಗಿರುವ ದೇವಾ, ಜೀವ ನೀಡುವ ದೇವಾ, ಪ್ರಭು ಯೇಸು ದೇವಾ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವಾ. ನನ್ನಲ್ಲಿ ವಾಸಿಸು, ನನ್ನ ನೀ ಸ್ವಂತವಾಗಿಸು, ನನ್ನ ನೆರಳಾಗಿರಲು ಬಾದೊರೆಯೇ. ನನ್ನಲ್ಲಿ ವಾಸಿಸು, ನನ್ನ ನೀ ಸ್ವಂತವಾಗಿಸು, ನನ್ನ ನೆರಳಾಗಿರಲು ಬಾದೊರೆಯೇ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನಾನಿನ್ನಲ್ಲಿ ಒಂದಾಗುವೆ ದೇವಾ. ನಾನಿನ್ನಲ್ಲಿ ಒಂದಾಗುವೆ ದೇವಾ. നമ്മുടെ നാഥനും രക്ഷകനുമായ യേശു ക്രിസ്തുവിനെ നമുക്ക് ആരാധിക്കാം. ನಮ್ಮ ಪ್ರಭು ದೇವನೂ ಆದಂತಹ ಯೇಸು ಕ್ರಿಸ್ತನನ್ನು ನಾವು ಆರಾಧಿಸುವ. തൻ്റെ എല്ലാ മഹത്വവും മറച്ചു വെച്ചുകൊണ്ട് നമ്മിൽ ഒരുവനെ പോലെ അവിടുന്ന് ഭൂമിയിൽ പിറന്നു. ತನ್ನೆಲ್ಲ ಮಹಿಮೆಯನ್ನು ಬದಿಗಿಟ್ಟುಕೊಂಡು ನಮ್ಮಂತೆ ಒಬ್ಬನಾಗಿ ಭೂಮಿಗೆ ಬಂದ. എന്നും നമ്മോടുകൂടി ആയിരിക്കുവാൻ വേണ്ടി അവിടുന്ന് വിശുദ്ധ കുർബാന സ്ഥാപിച്ചു. എല്ലാ ಕಾಲದಲ್ಲೂ ನಮ್ಮೊಂದಿಗಾಗಿರಲು
ಆತನು ಪರಿಶುದ್ಧ ಬಲಿಯನ್ನು ಸ್ಥಾಪಿಸಿದ. കാലത്തിനും സ്ഥലത്തിനും അതീതമായി ಕಾಲಕ್ಕೂ ಸ್ಥಳಕ್ಕೂ ಮಿಗಿಲಾಗಿ ആ യേശു നമ്മിൽ വസിക്കുന്നു. ಆ ಯೇಸು ಇದ ನಮ್ಮೊಳಗೆ ಜೀವಿಸುತ್ತಿದ್ದಾರೆ. സ്വർഗം നമ്മിൽ ഇറങ്ങി വന്ന നിമിഷമാണ്. ಸ್ವರ್ಗವು ನಮ್ಮೊಳಗೆ ಇಳಿದು ಬಂದಂತಹ ಸಂದರ್ಭ. എത്രയോ വലിയ അനുഗ്രഹമാണ് അവിടെ നമ്മൾ കാണിച്ചത്. ಶ್ರೇಷ್ಠವಾದ ಅನುಗ್ರಹವನ್ನು ನಮಗಾಗಿ ತೋರಿಸಿಕೊಟ್ಟರು. അവിടുത്തെ സ്വീകരിച്ചു കഴിയുമ്പോൾ ಆತನನ್ನು ಸ್ವೀಕರಿಸಿದ ಕೂಡ വേദപുസ്തകം പറയുന്നു, ದೇವರ ವಾಕ್ಯವು ಹೇಳುತ್ತಿದೆ, ദൈവമക്കളെന്ന് നാം വിളിക്കപ്പെടുന്നു. ದೇವರ ಮಕ್ಕಳೆಂದು ನಾವು ಕರೆಯಲ್ಪಡುವುದು. നാം അങ്ങനെയാണ് താനും. ನಾವು ಹಾಗೆಯೇ ಆಗಿದ್ದೇವೆ. യേശുവേ വന്ദനേ, ಯೇಸುವೇ ವಂದನೆ, യേശുവേ ആരാധന, ಯೇಸುವೇ ಆರಾಧನೆ, യേശുവേ സ്തുതി, ಯೇಸುವೇ ಸ್ತುತಿ, യേശുവേ മഹിമ, ಯೇಸುವೇ ಮಹಿಮೆ, യേശുവേ സ്തോത്ര, ಯೇಸುವೇ ಸ್ತೋತ್ರ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമുക്ക് എഴുന്നേറ്റ് നിൽക്കാം. എഴുന്നേറ്റുകൊള്ളൂ. പരിപാവന ബലി പൂജയലി സുരനാദന നമേ സിധ നമഗേ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ ದೈವಿಕ ರಾಜ್ಯ ಮಹತ್ತದ್ದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲ್ಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರವಾಗಿ ನಮನ ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಂದಲಿ ಈಶನ ವರ ಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ ಶಿರವಾಗಿ ನಮನ 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 ಶಿರವಾಗಿ ನಮನ. ಪವಿತ್ರೀಕರಣ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮಪ್ರಸಾದವು ಋಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನು ಅರಿಯನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಒಂದೊಂದಿಷ್ಟು ಒಳ್ಳೆಯ ಬಲಿ ಪೂಜೆಯನ್ನು ನಮಗೆ ದೇವರು ದಯಪಾಲಿಸಿದ ಒಂದು ಗಟ್ಟಿ ಚಪ್ಪಳೆ ಖಂಡಿತವಾಗಿ ದೇವರಿಗೆ ನಾವು ತಟ್ಟಬೇಕು. ಪ್ರೈಸ್ ದಿ ಲಾರ್ಡ್. ಇವತ್ತು ಹೊಸತಾಗಿ ಬಂದವರು ಯಾರಾದರೂ ಇದ್ದಾರಾ? ಇಲ್ಲೇ ಪೊಟಿ ಕೊನೆಯ ಇಲ್ಲಿ ಸಾದಿಗೆ ಯಾರಿಲ್ಲ. ಯಾರಿದ್ದಾರಾ? ಓಕೆ, ಮುಖಗಳನ್ನು ನೋಡ್ತಾ ಇದ್ದಾರೆ, ಒಬ್ಬರು ಮಾತ್ರ ಇದ್ದಾರೆ. ಓಕೆ, ಪ್ರೈಸ್ ದಿ ಲಾರ್ಡ್. ಅವರಿಗೆ ಖಂಡಿತವಾಗಿ ಒಂದು ಗಟ್ಟಿ ಚಪ್ಪಳೆ ಅಂತ ತಟ್ಟುತ್ತಾ ಅವರನ್ನು ಸ್ವಾಗತಿಸೋಣ. ಹೊಸದಾಗಿ ಬಂದವರಿಗೆ ನಿಮಗೆ ಈ ಧ್ಯಾನಕೂಟದ ಪರವಾಗಿ, ಧ್ಯಾನ ಕೇಂದ್ರದ ಪರವಾಗಿ ನಿಮ್ಮನ್ನು ನಾವು ಸ್ವಾಗತಿಸುತ್ತೇವೆ. ಹಾಗೂ ಇಲ್ಲಿ ಪ್ರತಿ ಶುಕ್ರವಾರ
ಈ ದಾನಕೂಟ ನಡೀತದೆ ಬೆಳಿಗ್ಗೆ 10ರಿಂದ 2 ಗಂಟೆ ತನಕ. ಹಾಗೂ ನಿಮಗೆ ಯಾವುದಾದ್ರೂ ಬಲಿ ಪೂಜೆಗಳನ್ನು ಕೊಡಲಿಕ್ಕೆ ಇದ್ದರೆ ಕಾಣಿಕೆಗಳನ್ನು ಕೊಡಲಿಕ್ಕೆ ಹಿಂದಕ್ಕೆ ಕೊಟ್ಟು ಅಲ್ಲಿ ವಾಲಂಟಿಯರ್ಸ್ ಇದ್ದಾರೆ, ನೀವು ರಸೀದಿಯನ್ನು ಪಡ್ಕೊಳ್ಬೋದು. ಹಾಗೂ ಬೇರೆ ವಸ್ತುಗಳು ಬೇಕಿದ್ದರೆ ಅಲ್ಲಿ ನಿಮಗೆ ಸಿಗುತ್ತವೆ, ಅದನ್ನು ನೀವು ಪಡ್ಕೊಳ್ಬೋದು. ಯಾರಿಗಾದರೂ ಸಾಕ್ಷಿ ನೀಡಲಿದೆಯಾ? ತುಂಬ ಜನರು ಕೇಳ್ತಾರೆ ನೆಕ್ಸ್ಟ್ ದಾನಕೂಟ ಯಾವಾಗ ಸಜ್ಜಿ ಜೋಸೆಫ್ ಅಂತ. ಇಷ್ಟವರೆಗೆ ನಮಗೆ ಯಾವುದೇ ಡೇಟ್ ಸಿಗಲಿಲ್ಲ. ಡೇಟ್ ಸಿಗುವಾಗ ನಿಮಗೆ ಖಂಡಿತವಾಗಿ ಹೇಳ್ತೀವಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ ಪ್ರಿಯರೇ. ಪ್ರತ್ಯೇಕವಾಗಿ ನಮ್ಮ ಧರ್ಮ ಪ್ರಾಂತ್ಯಗಳಿಗಾಗಿ, ಯಾಜಕರಿಗಾಗಿ, ನಮ್ಮ ಬಿಷಪ್ಪರಿಗಾಗಿ, ನಮ್ಮ ಜಗದ್ಗುರುಗಳಿಗಾಗಿ, ಎಲ್ಲರಿಗಾಗಿ ಹಾಗೂ ಎಲ್ಲ ಧ್ಯಾನ ಕೇಂದ್ರಗಳಿಗಾಗಿ ಇವತ್ತು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸುವಾಗ ನಿಮ್ಮೆಲ್ಲ ಪ್ರತಿಯೊಬ್ಬರ ಕೋರಿಕೆಗಳು, ಬೇಡಿಕೆಗಳು ವೇದಿಕೆಯಲ್ಲಿ ಸಮರ್ಪಣೆ ಮಾಡುತ್ತಾ ನಾವು ಈ ಆರಾಧನೆಯಲ್ಲಿ ಪ್ರಾರ್ಥಿಸೋಣ ಪ್ರಿಯರೇ. तुझी मुखामुळं पोळ्यो तुझ्या 1000 पोळांची योगाशिता सुम्या हांव तुझ्या येण्याक लालयता ही सुम्या ये काळजान म्हज्या तुझे मुखामुळं पोळ्यो तुझ्या 1000 पोळांची योगाशिता सोम्या हांव तुझ्या येण्याक लालयता ती सोम्या ये काळजांत म्हज्या आराधन तुका सुम्या आराधन तुका दिंबीर पडून आमी प्रणाम करता नमान तुका आमच्या सोडवून दारां समर्थ करून तुका आराधन करता आराधन तुका सोम्या आराधन तुका दिंबीर पडून आमी प्रणाम करता नमान तुका आमच्या सोडवून दारां सरपडून तुका आमी नमस्कार करता आराधन तुका सुम्या आराधन तुका दिंबीर पडून आमी प्रणाम करता नमान तुका आमच्या सोडवून दारां सरपडून तुका आमी नमस्कार करता आराधन तुका सोम्या आराधन तुका दिंबीर पडून आमी प्रणाम करता नमान तुका आमच्या सोडवून दारां सरपडून तुका आमी नमस्कार करता काळजा मोना आमची तुका भेटयता सर्व आमची सोम्या समर्पिता कर्ज मौना आमची तुका भेटयता सर्व आमचे सोम्या समर्पिता ಪ್ರತಿಯೊಂದು ನಮ್ಮ ಜೀವನದ ಕ್ಷಣಗಳನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ನಮ್ಮ ಕುಟುಂಬದ ಪ್ರತಿಯೊಂದು ಕ್ಷಣಗಳು ದೇವರಿಗೆ ಸಮರ್ಪಣೆಯಾಗಲಿ.
ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಅಹಿತಕರ ಘಟನೆಗಳನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾ ಈ ಆರಾಧನೆಯಲ್ಲಿ ನಾವು ಭಾಗವಹಿಸೋಣ. ಯಾಕೆಂದರೆ ಈ ದೇವರು ನಮ್ಮಲ್ಲಿ ಸದಾ ಜೀವಿಸುವಂತ ದೇವರು, ನಮ್ಮ ಕಷ್ಟಗಳನ್ನು ನೋವುಗಳನ್ನು ನಮ್ಮಿಂದ ದೂರ ಮಾಡುವಂತ ದೇವರು. ಈ ಕೋರಿಕೆಗಳನ್ನು ಈ ವೇದಿಕೆಯಲ್ಲಿ ಸಮರ್ಪಣೆ ಮಾಡುತ್ತಾ ಆ ದೇವರನ್ನು ನಾವು ಆರಾಧಿಸೋಣ ಪ್ರಿಯರೇ. Mucha asket kain bolwon tu zata, mucha iksur ponan saga tu dita, mucha kasta dukan maka buzaita, Isumya ye tu maka sana. Mucha asket kain bolwon tu zata, Moja iksur puna sangga tu ditai, Moja kasta duka maka buzitai, Yesumya ye tu maka zai. Aradan tuka sumya aradan tuka, दिव्य पोडो नामी प्रणाम करता, नमन तुका आमच्या सर्वोंदरा, सर्वोडून तुका आम्ही नमस्कार करता. आराधन तुका सौम्या आराधन तुका, दिव्य पोडो नामी प्रणाम करता, नमन तुका आमच्या सर्वोंदरा, सर्वोडून तुका आम्ही नमस्कार करता. काळजा मोना आमची तुका भेटता, सर्व आमची सौम्या समर्पिता. काळजा मोना आमची तुका भेटता, सर्व आमचे सौम्या समर्पिता. तुझ्या जिनियेच्यो हरी एक घडी सौम्याच्या हातांत आसा. तू केदळा जियेतलोय आनी केदळा तू ह्या संवसाराक आदिवस मागतलोय. तुका येना पूण देव हें जाणा. आज तुज्या जिवितांत तो येवंक आशता. तुजे पिडेशिल्ल्या वेळार तुका तो पावता. कष्ट नसताना तुका तो आधार दिता आनी तुजी सगळी पातकां तो आपणाचेर घेता आनी तुका तो बक्षिता. ह्या वेळार तो तू जेसू ह्या आराधनाच्या वेळार ह्या सक्रमेंतांत असल्या जेसू नमस्कार आमी करया, ताची स्तुती आमी करया, ताका आराधना आमी करया. पिढी शिडी वेळार म्हाका तूं पावता, कष्टा नश्टा वेळार आधार तूं जाता. म्हजी पातकां सगळीं आपणाचेर घेता, काकुळदारा तूं मोक्षिता. पिडे शिडे वेळार म्हाका तूं पावताय, कष्टा नसता वेळार आदर तूं जाताय. म्हजी पातकां सगळीं आपणाचेर घेताय, काकुळदारा तूं बक्षिताय. आराधन तुका सौम्या आराधन तुका, दिव्येर पडून आमी प्रणाम करता. नमन तुका आमच्या सर्वोंदारा, सर्वोडून तुका आमी नमस्कार करता. आराधन तुका सौम्या आराधन तुका, दिव्येर पडून आमी प्रणाम करता. नमन तुका आमच्या सर्वोंदारा, सर्वोडून तुका आमी नमस्कार करता. काळजा मोना आमची तुका भेटता, सर्व आमची सौम्या समर्पिता.
काळजामोना आमची तुका भेटयता सर्व संशय सोम्या समर्पिता हालेलुया 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 वीर बबरे कलबरे दग शंदर बरे करबले कलबरे ओरे बाबा 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 इरल हालेलुया 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 ओरी हरि 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 हालेलुया हालेलुया ಅದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. ಗಟ್ಟಿ ಚಪ್ಪಾಳೆಯೊಂದಿಗೆ ಅದ್ಭುತಗಳನ್ನು ಈ ಸೂಚಕ ಕಾರ್ಯಗಳನ್ನು ನಮ್ಮಲ್ಲಿ ಮಾಡಲಿ ಬಂದಂತ ಯೇಸುವಿಗೆ ಈ ಚಪ್ಪಾಳೆಯ ಸುರಿಮಳೆ ಆಗಲಿ. ಯೇಸುವೇ, ಇದು ನಿಮಗೆ ಚಪ್ಪಾಳೆ ಅಪ್ಪ ತಂದೆಯೇ, ನಿಮ್ಮ ಮಹಿಮೆಗಾಗಿ ಅಪ್ಪ ತಂದೆಯೇ, ನಿಮ್ಮ ಪ್ರಸನ್ನತೆಗಾಗಿ ಅಪ್ಪ ತಂದೆಯೇ, ನಿಮ್ಮ ಇರುವಿಕೆಗಾಗಿ ಅಪ್ಪ ತಂದೆಯೇ ಈ ಸ್ತೋತ್ರ ಆಡ್ತಾ ಇದ್ದೇವೆ. ಹಾಲೆಲೂಯಾ. പ്രാർത്ഥനയോടെ നമുക്ക് എഴുന്നേറ്റ് നിൽക്കാം. പ്രാർത്ഥനാപൂർവകವಾಗಿ എത്തി നിಂತುಕೊಳ್ಳುವ. നമ്മെ സൗഖ്യപ്പെടുത്താനായി വന്നിരിക്കുന്ന യേശുവിലേക്ക് നമുക്ക് കണ്ണുകൾ നോക്കാം. ನಮ್ಮನ್ನು ಸೌಖ್ಯಪಡಿಸಲು ಬಂದಿರುವ ಆತನ ಕಡೆಗೆ ನಮ್ಮ ಕಣ್ಣುಗಳೆತ್ತಿ ನೋಡುವ. ലൂക്കയുടെ സുവിശേഷം 4-ാം അധ്യായം 38-ാം വാക്യം. ಲೂಕನ ಸುವಾರ್ತೆ 4ನೇ ಅಧ್ಯಾಯ 38ನೇ ವಾಕ್ಯ. യേശു സിനഗോഗിൽ നിന്ന് നേരെ ശിമിയോന്റെ ഭവനത്തിലേക്ക് വന്നു. ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರದಿಂದ ಸೀಮೋನನ ಮನೆಗೆ ಬಂದರು. ശിമിയോന്റെ അമ്മായിയമ്മ പനി പിടിച്ച് കിടപ്പിലായിരുന്നു. ಸೀಮೋನನ ಅತ್ತೆ ವಿಷಮ ಜ್ವರದಿಂದ ನರಳುತ್ತಿದ್ದಳು. അവൾക്ക് വേണ്ടി പ്രാർത്ഥിക്കുവാനായിട്ടാണ് യേശു ആ ഭവനത്തിലേക്ക് കടന്നു വന്നത്. ಅವಳಿಗೋಸ್ಕರ ಪ್ರಾರ್ಥಿಸಲು ಯೇಸು ಸ್ವಾಮಿ ಆ ಮನೆಗೆ ಬಂದಿರುವಂತದ್ದು. യേശു അവരുടെ ശിരസിൽ കൈവച്ച് പനിയെ ശാസിച്ചു. ಯೇಸು ಸ್ವಾಮಿ ಅವಳ ತಲೆಯ ಮೇಲೆ ಕೈಗಳನ್ನಿಟ್ಟು ಜ್ವರಕ್ಕೆ ಬಿಟ್ಟು ಹೋಗೆಂದು ಆಜ್ಞಾಪಿಸಿದಳು. ഉടനെ തന്നെ ജ്വരം വിട്ടുപോയി അവൾ സൗഖ്യം പ്രാപിച്ചു. ತಕ್ಷಣವೇ ಜ್ವರವು ಬಿಟ್ಟು ಹೋಯಿತು. ಆಕೆ ಗುಣ ಹೊಂದಿದಳು. സായന്നമായപ്പോൾ ಸಂಜೆ ಆಗುತ್ತಿದ್ದಾಗ അനേകം രോഗികൾ യേശുവിന്റെ അടുത്തേക്ക് കടന്നു വന്നു. ಅನೇಕ ರೋಗಿಗಳು ಯೇಸುವಿನ ಬಳಿ ಕರೆತಂದರು. അവൻ എല്ലാ രോഗികളുടെ തലയിൽ കൈവച്ച് അവർക്ക് വേണ്ടി പ്രാർത്ഥിച്ചു. ಅವರು ಎಲ್ಲಾ ರೋಗಿಗಳ ತಲೆಯ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡಿದರು. പിശാച് ബാധിതരായ മനുഷ്യര് ಪಿಶಾಚು ಬಾಧಿತರಾಯ ಮನುಷ್ಯರು യേശു തലയിൽ കൈവച്ച് പ്രാർത്ഥിച്ചപ്പോൾ ಯೇಸು ಸ್ವಾಮಿ ತಲೆಯ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸಿದಾಗ നീ സത്യമായും ദൈവത്തിന്റെ പുത്രനാണ് എന്ന് ഉറക്കെ വിളിച്ചു പറഞ്ഞു. ನೀನು ಸತ್ಯವಾಗಿಯೂ ದೇವರ ಪುತ್ರ ಎಂದು ಅವರು ಕೂಗಿ ಕರೆದರು. അവരോട് നിശബ്ദരായിരിക്കുവാൻ യേശു ആജ്ഞാപിച്ചു. ಅವರಲ್ಲಿ ನಿಶಬ್ದರಾಗಲು ಯೇಸು ಸ್ವಾಮಿ ಆಜ್ಞಾಪನೆ ಮಾಡಿದರು. നമുക്ക് ഇരുകരങ്ങൾ നെഞ്ചോട് ചേർത്ത് വെക്കാം. ಎರಡು ಕರಗಳನ್ನು ನಮ್ಮ ಹೃದಯದ ಮೇಲಿಟ್ಟು ഈ നിമിഷം നിന്നെ സുഖപ്പെടുത്തുവാനിടതാ വന്നിരിക്കുന്നു. ಈ ಸಂದರ್ಭ ನಿನ್ನನ್ನು ಸೌಖ್ಯಪಡಿಸಲು ಇದಾ ನಿನ್ನ ಮುಂದೆ ಬಂದಿರುವಂತ ದೇವರು. ശിമയോന്റെ വീട്ടിലേക്ക് കടന്നു വന്ന ദൈവം ಸೀಮೋನನ ಮನೆಗೆ ಬಂದಂತಹ ಅದೇ ഈ ದೇವರು നിമിഷം ಈ ನಿಮಿಷ നിന്നിലേക്ക്, ನಿನ್ನೊಳಗೆ, നിന്റെ ഭവനത്തിലേക്ക്, ನಿನ್ನ ಕುಟುಂಬಕ್ಕೆ ആരാണ് രോഗിയായി നിന്റെ ഭവനത്തിൽ കിടക്കുന്നത്? ಯಾರೆಲ್ಲ ರೋಗಿಯಾಗಿ ಮನೆಯಲ್ಲಿದ್ದಾರೋ നീ അപേക്ഷിച്ചാൽ ನೀನು ಪ್ರಾರ್ಥಿಸಿದರೆ ആ രോഗിയുടെ അടുത്തേക്ക് കർത്താവ് വരുന്ന സമയമാണ്. ಆ ರೋಗಿಯ ಹತ್ತಿರ ಬರುವಂತಹ ಸಮಯ. ಯೇಸು ಸ್ವಾಮಿ നിന്റെ രോഗത്തെ ശാസിക്കാനാണെന്ന് വന്നിരിക്കുന്നു. ರೋಗವನ್ನು ಶಾಸಿಸಲು ಯೇಸು ಸ್ವಾಮಿ ಬಂದಿರುವಂತದ್ದು. ഈ നിമിഷം നിന്നിലെ രോഗപീഠകൾ വിട്ടുമാറട്ടെ. ಈ ನಿಮಿಷ ನಿನ್ನೊಳಗಿರುವಂತಹ ರೋಗದ ಪೀಡೆಗಳು ನಿನ್ನಿಂದ ದೂರವಾಗಲಿ. വൈദ്യശാസ്ത്രത്തിന് സുഖപ്പെടുത്തുവാൻ സാധിക്കാത്ത രോഗങ്ങളും രോഗപീഠകളും ವೈದ್ಯಶಾಸ್ತ್ರಕ್ಕೆ ಗುಣಪಡಿಸಲು ಸಾಧ್ಯವಾಗದ ರೋಗಗಳು, ರೋಗದ ಪೀಡೆಗಳು ഈ നിമിഷം യേശു നിന്നെ സൗഖ്യപ്പെടുത്തുകയാണ്. ಈ ನಿಮಿಷ ಯೇಸು ಗುಣಪಡಿಸುತ್ತಿದ್ದಾರೆ. അവിടുത്തെ സൗഖ്യത്തിന്റെ കാര്യം നിന്നിലേക്ക് കടന്നു വരികയാണ്. ಸೌಖ್ಯದ ಕರವು ಇದಾ ನಿನ್ನ ಮೇಲೆ ಚಾಚಿದ್ದಾರೆ. നിന്റെ ശരീരത്തെയും മനസ്സിനെയും അവിടുന്ന് സുഖപ്പെടുത്തുകയാണ്. ನಿನ್ನ ಶರೀರವನ್ನು, ನಿನ್ನ ಮನಸ್ಸನ್ನು ಗುಣಪಡಿಸುತ್ತಿದ್ದಾರೆ. നിന്റെ രോഗപീഠകൾ ഈ നിമിഷം വിട്ടുമാറട്ടെ. ನಿನ್ನ ರೋಗದ ಪೀಡೆಗಳು ಈ ನಿಮಿಷ ನಿನ್ನಿಂದ ದೂರವಾಗಲಿ. നാളുകളായുള്ള തലവേദന, ಅನೇಕ ಕಾಲಗಳಿಂದ ನಿನಗಿರುವಂತಹ ತಲೆನೋವು, നാളുകളായുള്ള മാനസിക രോഗങ്ങൾ, ಅನೇಕ ಕಾಲಗಳಿಂದ ವೇದನಿಸುವ ಮಾನಸಿಕ ರೋಗಗಳು ഈ നിമിഷം നിന്നെ ಈ വിട്ടുമാറട്ടെ. ನಿಮಿಷವು ನಿನ್ನಿಂದ ಬಿಟ್ಟು ಹೋಗಲಿ. ഭയം വിട്ടുമാറട്ടെ. ಭಯವು ನಿನ್ನಿಂದ ದೂರ ಹೋಗಲಿ. നിരാശ വിട്ടുമാറട്ടെ. ನಿರಾಸೆ ನಿನ್ನಿಂದ ದೂರವಾಗಲಿ. ഉത്കണ്ഠകൾ മാറട്ടെ. ಚಿಂತೆ ಭಾರಗಳು ನಿನ್ನಿಂದ ಬಿಟ್ಟು, വെറുപ്പും വിദ്വേഷവും മാറട്ടെ. ವಿದ್ವೇಷ ಕೋಪ ನಿನ್ನಿಂದ ಬಿಟ್ಟು ಹೋಗಲಿ. ശത്രുക്കൾ ക്ഷമിക്കാനുള്ള കൃപ ലഭിക്കട്ടെ. ಶತ್ರುವಲ್ಲಿ ಕ್ಷಮಿಸಲು ಬೇಕಾದಂತ ಕೃಪೆ ನಿನಗೆ ದೊರಕಲಿ. രോഗപീഠകൾ നിന്നെ വിട്ടുമാറട്ടെ. ರೋಗದ ಪೀಡೆಗಳು ನಿನ್ನಿಂದ
ನಿನ್ನಿಂದ ದೂರವಾಗಲಿ. Hallelujah, hallelujah, hallelujah. ಕರೆಯಿರಿ ಪ್ರಿಯರೇ ಯೇಸುವೇ. Hallelujah, hallelujah, hallelujah. ಹಲ 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 ಯೇಸು. Hallelujah. ಯೇಸುವೇ. Hallelujah, hallelujah. ಅಂತ ಬಾಯಿ ತೆರೆದು ಕರೆಯಿರಿ ಯೇಸುವೇ. ನನ್ನನ್ನು ಮುಟ್ಟಿರಿ, ನನ್ನನ್ನು ಗುಣಪಡಿಸಿರಿ, ನನ್ನನ್ನು ರಕ್ಷಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ. ഹല്ലേലൂയ 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 ഹല്ലേലൂയ. കൽപ്പിച്ചു, അവിടുന്ന് കൽപ്പിച്ചു, അല്ലിന്ദ ആജ്ഞാപിಸಿದರು. എന്റെ നാമത്തിൽ രോഗപീഠകളെ മാറ്റുവിൻ. ನನ್ನ ನಾಮದಲ್ಲಿ ರೋಗದ ಪೀಡೆಗಳನ್ನು ದೂರವಾಗಿಸಿರಿ. എന്റെ നാമത്തിൽ പിശാചുക്കളെ ഒഴിപ്പിക്കുവിൻ. ನನ್ನ ನಾಮದಲ್ಲಿ ದೆವ್ವಗಳನ್ನು ಬಿಡಿಸಿರಿ. ഹല്ലേലൂയ ഹല്ലേലൂയ ഹല്ലേലൂയ. നസ്രായനായ യേശുവേ, ഇസ്രായേൽ യേശുവേ, ദാവീദിന്റെ പുത്രനായ യേശുവേ, ദാവീദ പുത്ര യേശുവേ, ഞങ്ങളുടെ മേൽ കരുണയായിരിക്കണമേ. കരുണೆ ತೋರಿರಿ. രോഗപീഠകൾ വിട്ടുമാറട്ടെ. കരയിരി യേശുവേ. രോഗപീഠകൾ വിട്ടുമാറട്ടെ. പീഡಗಳು ಬಿಟ್ಟು ಹೋಗಲಿ. തളർന്ന കൈകാലുകൾ ബലപ്പെടട്ടെ. ബലമിಲ್ಲದ ಕೈಗಾಲುಗಳಿಗೆ ಬಲ ದೊರಕಲಿ. തളർന്ന കോശങ്ങൾ ബലപ്പെടട്ടെ. ಬಲವಿಲ್ಲದಂತಹ ಕೋಶಗಳಿಗೆ ಜೀವ ಉಂಟಾಗಲಿ. ഉണങ്ങാത്ത മുറിവുകൾ ഉണങ്ങട്ടെ. ಒಣಗದಂತ ಗಾಯಗಳು ಈಗ ಗುಣ ಹೊಂದಲಿ. ഹല്ലേലൂയ ഹല്ലേലൂയ യേശുവേ, യേശುವೇ, യേശುವೇ. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. 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 ಅಲ್ಲಿ ಆಶ್ರಯ ನನಗುಂಟು, ಅಲ್ಲಿ ಅತಿಶಯ ನನಗುಂಟು. ಅಲ್ಲಿ ಆಶ್ರಯ ನನಗುಂಟು, ಅಲ್ಲಿ ಅತಿಶಯ ನನಗುಂಟು. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. ನಿನ್ನ ಪಾದಕ್ಕೆ ಬರುವೆನು ದೇವ, ನಿಮ್ಮ ಪಾದದಿ ಇರುವೆನು. ಹನ್ನಲು ಪ್ರಾರ್ಥಿಸಲು ನಿನ್ನ ದಯೆಯನ್ನು ತೋರಿದೆ. ಸೊಲೊಮೋನನು ಪ್ರಾರ್ಥಿಸಲು ನಿನ್ನ ಜ್ಞಾನವ ನೀಡಿದೆ. ಅನ್ನಲು ಪ್ರಾರ್ಥಿಸಲು ನಿನ್ನ ದಯೆಯನ್ನು ತೋರಿದೆ. ಸೊಲೊಮೋನನು ಪ್ರಾರ್ಥಿಸಲು ನಿನ್ನ ಜ್ಞಾನವ ನೀಡಿದೆ. ಅಲ್ಲಿ ಆಶ್ರಯ ನನಗುಂಟು, ಅಲ್ಲಿ ಅತಿಶಯ ನನಗುಂಟು. ಅಲ್ಲಿ ಆಶ್ರಯ ನನಗುಂಟು, ಅಲ್ಲಿ ಅತಿಶಯ ನನಗುಂಟು. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. ನಿನ್ನ ಪಾದಕ್ಕೆ ಬರುವೆನು ದೇವ, ನಿಮ್ಮ ಪಾದದಿ ಇರುವೆನು. ನೆಹೆಮೀಯ ಪ್ರಾರ್ಥಿಸಲು ಅನುಮತಿಯನ್ನು ನೀಡಿದೆ. ದಾನಿಯೇಲನು ಪ್ರಾರ್ಥಿಸಲು ದೇವ ಪ್ರಕಟಣೆ ನೀಡಿದೆ. ನೆಹೆಮೀಯ ಪ್ರಾರ್ಥಿಸಲು ಅನುಮತಿಯನ್ನು ನೀಡಿದೆ. ದಾನಿಯೇಲನು ಪ್ರಾರ್ಥಿಸಲು ದೈವ ಪ್ರಕಟಣೆ ನೀಡಿದೆ. ಅಲ್ಲಿ ಆಶ್ರಯ ನನಗುಂಟು, ಅಲ್ಲಿ ಅತಿಶಯ ನನಗುಂಟು. ಅಲ್ಲಿ ಆಶ್ರಯ ನನಗುಂಟು, ಅಲ್ಲಿ ಅತಿಶಯ ನನಗುಂಟು. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು.
ನಿನ್ನ ಪಾದಕ್ಕೆ ಬರುವೆನು ದೇವ, ನಿಮ್ಮ ಪಾದದಿ ಇರುವೆನು. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. ನಿಮ್ಮ ಪಾದಕ್ಕೆ ಬರುವೆನು ದೇವ, ನಿಮ್ಮ ಪಾದದಿ ಇರುವೆನು. ಹಲ್ಲೆಲೂಯಾ 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 യേശുവിന്റെ കുരിശ്, യേശുവിന്റെ ശിലുബെ, കുരിശിന്മേൽ അവിടുത്തെ ജയം, ശിലുബೆಯ ಮೇಲೆ ಆತನ ಜಯ, ലോകത്തിലെ സകല ജാതി മനുഷ്യരുടെ സകല പ്രശ്നത്തിനും, സകല ജാതി മനുഷ്യര സകല സമസ്യಗಳಿಗೂ, സകല പ്രശ്നത്തിനും പരിഹാരമായി മാറ്റപ്പെട്ടു. സകല സമസ്യಗಳಿಗೂ ಪರಿಹಾರ ಪಾತ್ರವಾದರು. എന്റെ രോഗത്തിന്, ನನ್ನ ರೋಗಕ್ಕೆ ആ കുരിശിൽ വിലയുണ്ട്, ಆ ಶಿಲುಬೆಯಲ್ಲಿ ಬೆಲೆ ಇದೆ, സൗഖ്യമുണ്ട്, ಸೌಖ್ಯವಿದೆ. എന്റെ പ്രശ്നത്തിന്, ನನ್ನ ಸಮಸ್ಯೆಗಳಿಗೆ ആ ശിലയിൽ വിലയുണ്ട്, ಆ ಶಿಲುಬೆಯಲ್ಲಿ ಬೆಲೆ ಇದೆ. എന്റെ കഷ്ടങ്ങൾക്ക്, ನನ್ನ ಕಷ್ಟಗಳಿಗೆ, എന്റെ ദാരിദ്ര്യത്തിന്, ನನ್ನ ದಾರಿದ್ರ್ಯಕ್ಕೆ, എന്റെ ദുഃഖങ്ങൾക്ക്, ನನ್ನ ದುಃಖಗಳಿಗೆ, എന്റെ സങ്കടങ്ങൾക്ക്, ನನ್ನ ಸಂಕಟಗಳಿಗೆ ആ കുരിശിൽ വിലയുണ്ട്. ಆ ಶಿಲುಬೆ ಮೇಲೆ ಬೆಲೆ ಇದೆ. ഹല്ലേലൂയ 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 ഹല്ലേലൂയ. നമുക്ക് അവിടുത്തെ ആശീർവാദം സ്വീകരിക്കാം. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವ. O sacrament most holy, O sacrament divine, all praise and all thanksgiving be every moment thine. O sacrament most holy, O sacrament divine, all praise and all thanksgiving be every moment thine. ಅದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ ಪ್ರಿಯ.